ಹೊಸ ಬಾಳಿನ ಹೊಸಿಲಲಿ ನಿಂತಿರುವ ಹೊಸ ಜೋಡಿಗೆ ಶುಭವಾಗಲಿ. ಹೊಸ ಆಸೆಯ ಕಡಲಲಿ ತೇಲುತ್ತಿಯ ನವ ಜೋಡಿಗೆ ಶುಭವಾಗಲಿ. ಹೊಸ ಬಾಳಿನ ಹೊಸಿಲಲಿ ನಿಂತಿರುವ ಹೊಸ ಜೋಡಿಗೆ ಶುಭವಾಗಲಿ. ಆ ಸ್ವರ್ಗದ ಬಾಗಿಲು ತೆರೆದಿದೆ ಎಂದು ಈ ಶುಭ ವೇಳೆಯಲಿ ಆ ದೇವತೆಗಳು ಉಲ್ಲಾಸದಿ ಬಂದರು ನಿಮ್ಮನು ಹರಸುತ್ತಲೀ. ಇದು ಬ್ರಹ್ಮರು ಬೆಸೆದ ಅನುಬಂಧ, ಇದು ಬ್ರಹ್ಮನು ಬೆಸೆದ ಅನುಬಂಧ. ಅನುಗಾಲವು ನೀಡಲಿ ಆನಂದ. ಹೊಸ ಬಾಳಿನ ಹೊಸಿಲಲಿ ನಿಂತಿರುವ ಹೊಸ ಜೋಡಿಗೆ ಶುಭವಾಗಲಿ. ಹಚ್ಚನೆ ಹಸುರಿನ ತೋರಣವು ಸುಸ್ವಾಗತವೆಂದು ಹೇಳುತ್ತಿದೆ. ವಾದ್ಯವು ಮೊಳಗಿರಲು ಶುಭ ಕಾರ್ಯದ ಸಂಭ್ರಮ ಕಾಣುತ್ತಿದೆ. ಜನ್ಮ ಜನ್ಮದ ಸ್ನೇಹವಿದು, ಜನ್ಮ ಜನ್ಮದ ಸ್ನೇಹವಿದು. ಸಂಸಾರದ ಬಾಳಿಗೆ ನಾದೇದು. ಹೊಸ ಬಾಳಿನ ಹೊಸಿಲಲಿ ನಿಂತಿರುವ ಹೊಸ ಜೋಡಿಗೆ ಶುಭವಾಗಲಿ. ಈ ಶ್ರಾವಣ ಮಾಸವು ತಂದ ಉಡುಗೊರೆ ಉಲ್ಲಾಸವ ತರಲಿ. ಆ ಬಾಲಕೃಷ್ಣನ ಕೃಪಾ ಕಟಾಕ್ಷವು ಎಂದೆಂದು ನಿಮಗಿರಲಿ. ಒಂದೇ ವರುಷದ ಅವಧಿಯಲಿ, ಒಂದೇ ವರುಷದ ಅವಧಿಯಲಿ ಹಸು ಕಂದನು ಮಡಿಲಲಿ ನಗುತ್ತಿರಲಿ. ಹೊಸ ಬಾಳಿನ ಹೊಸಿಲಲಿ ನಿಂತಿರುವ ಹೊಸ ಜೋಡಿಗೆ ಶುಭವಾಗಲಿ. ಹೊಸ ಆಸೆಯ ಕಡಲಲಿ ತೇಲುತ್ತಿಹ ನವ ಜೋಡಿಗೆ ಸುಖವಾಗಲಿ. ಹೊಸ ಬಾಳಿನ ಹೊಸಿಲಲಿ ನಿಂತಿರುವ ಹೊಸ ಜೋಡಿಗೆ ಶುಭವಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಬಾಲಕೃಷ್ಣ ಮಂದಿರದ ನೀರಲ್ಲಿ ಈತ ಪೂರ್ತಿ ನಮ್ಮ ಮಾತೆಲ್ಲ ಸಂಗೀತ ಕಾರ್ಯಕ್ರಮ ತೂಂಡ ನನ್ನ ಮಿತ್ತುಗಲ ದಯಪಂಡ ನವ ವಧುವರರ ಸಮಾವೇಶ ದೀತೀನಿ ಅಂಚಿನ ಹತ್ರ ಬತ್ತಿಂಚಿ ನಮ್ಮ ವಧುವರರಿಗೆ ನಮ್ಮನ ಸಂಸ್ಕಾರ ಸಂಸ್ಕೃತಿ ಕಲ್ಪನ ವಚ್ಚಿನ ದೇಕಿಡು ನಮ್ಮನ ಹಿರಿಯಕಲು ಮಾರ್ಗದರ್ಶನ ಮಲ್ಪನ ಜನ ಪೊರ್ತು ಮಾತೆರ್ಲ ತಾಲ್ಬೇಡು ಕುಲು ಕೊಂಡಕ್ಕೆ ಮತ್ತು ಕೇಂದ್ರ ಕಾರ್ಯಕ್ರಮ ಪುಸ್ತಕ ಐದು ಬೊಕ್ಕ
ಜೋಕುಲ್ನ ಬಾಲಕೃಷ್ಣ ಬಾಲಗೋಕುಲ ಜೋಕುಲ್ನ ನೃತ್ಯ ಕಾರ್ಯಕ್ರಮ ಉಂಡು. ಮಧ್ಯಾಹ್ನ ಸವಿ ಭೋಜನ ವಿಶಿಷ್ಟ ಬಾಯಿನಂಚಿನ ಖಾದ್ಯದ ಒಟ್ಟಿಗೆ ಭೋಜನದ ವ್ಯವಸ್ಥೆ ಎಲ್ಲ ಅಟ್ಟನೆ ಮಲ್ತದ. ಮದಿಮಾಯ ಹೊಸ ಜೋಡಿಲೆಗೆ ಒಟ್ಟಿಗೆ ಕುಳ್ಳುದು ನಮ್ಮ ಒಂಜೆ ಕುಟುಂಬದ ಒಂಜೆ ಜೋಕುಲ್ನಕ ಒಟ್ಟಿಗೆ ಕುಳ್ಳು ನಂಚಿನ ಒಂಜಿ ಸೌಭಾಗ್ಯ ಈ ಬಾಲಕೃಷ್ಣ ಮಂದಿರ ನಿಕ್ಲೆ ಮಾತ್ರೆಗಳು ಒದಗದು ಬೈದನು. ಇನ್ನು ಕಾರ್ಯಕ್ರಮಕ್ಕೆ ಮತ್ತಿಂಚಿ ಮಾತ್ರ ಎಲ್ಲ ಆತ್ಮೀಯವಾದ ಎದುಕೊಂಡು ಈ ಸಭಾ ಕಾರ್ಯಕ್ರಮ ಹೊಡೆದು ವೇದಿಕೆಯನ್ನು ಆಹ್ವಾನ ಬಂದಲ್ಲ. ಮತ್ತಿಂಚಿ ಗಣ್ಯರನಕ್ಲೇನು ಮಂದಿರದ ಸ್ಥಾಪಕ ಅಧ್ಯಕ್ಷರಾಯನಂಚಿನ ಶ್ರೀಯುತ ಸತೀಶ್ ಕುಂಪಲ ವೇದಿಕೆಗೆ ಆಹ್ವಾನ ಮಲ್ತಂದು ಮಂಟಪನ ವಿನಂತಿ ಬಂದದಲ್ಲ. ಮತ್ತು ಸೇರಿನಂಚಿನ ಸಂಕ್ಷಿಪ್ತವಾಯಿನಂಚಿನ ಸಭಾ ಕಾರ್ಯಕ್ರಮ ಅದು ನಮಕ್ ಮೂಡ್ದು ಬರಂಡು ಅಂಚಿನ ಮಾತೆಲ್ಲ ಈ ಪೊರ್ತು ನಮ್ಮೊಟ್ಟಿಗೂ ಮತ್ತು ಸೇರುವಲ್ಲಿ ಪಣದ ವಿನಂತಿ. ಪ್ರಧಾನ ಬಾಧಿತ ಕಾರ್ಯಕ್ರಮ ಶ್ರೀ ಗಜಾನನ ಪೈ ವಿಜಿ ನಮಕ್ ಮಾತೆರೆಗಳ ಎಡ್ಡೆಪದ ಮಾರ್ಗದರ್ಶನ ಪಲ್ಪರ ನಮ್ಮೊಟ್ಟಿಗೂ ಬತ್ತು ಸೇರಿದ್ರು. ಅಂಚಿದೆ ಅತಿಥಿ ನಕಲೆಲ್ಲ ಮಾತೆರೆಲ್ಲ ಅಂಚಿನ ಮಂದಿರದ ಗೌರವಾನ್ವಿತ ಪದಾಧಿಕಾರಿನಕಲು ಮಂದಿರದ ಅಧ್ಯಕ್ಷರು ಮಹಿಳಾ ಸಮಿತಿಯ ಗುರುಕಾರ್ತಿ ಉತ್ಸವ ಸಮಿತಿಯ ಅಧ್ಯಕ್ಷರು ಮಾತೆರೆಲ್ಲ ವೇದಿಕೆ ಬರಡು ಎದುಕೊಂಡು ಪಂಡು ಮಂದಿರದ ಸ್ಥಾಪಕ ಅಧ್ಯಕ್ಷರು ಅಂಚನೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷರು ಭಾಜಪದ ಜಿಲ್ಲಾ ಕಾರ್ಯದರ್ಶಿ ಅಂಚನ ಶ್ರೀ ಸತೀಶ್ ಕುಂಪಲ್ರ ವಿನಂತಿ ಮಾತಂದುಲ್ಲ. ಈ ಕಾರ್ಯಕ್ರಮ ಬಾಲಕೃಷ್ಣ ಮಂದಿರ ಕರಿನ ವರ್ಷ 25 ವರ್ಷ ಆಚರಣೆದ ಮುಖಾಂತರ ಒಂಜಿ ಸಮಾಜಡ್ ಸಾರ್ಥಕವಾಯನಂಚಿನ ಧಾರ್ಮಿಕ ಕೆಲಸದ ಒಟ್ಟಿಗೆ ಸಾಮಾಜಿಕ ಕೆಲಸ ಕಾರ್ಯಾಲಯ ಮಲ್ತೊಂದು 25 ವರ್ಷ ಆನಗ ಅರ್ಥಪೂರ್ಣವಾಯನಂಚಿನ ಈ ಮಂದಿರ ದೇವರ ನಂಗೆ ಮಾತ್ರೆಗಳ ಅನುಗ್ರಹ ಮಲ್ತು ಕೊರಿಯರೆ ಐದು ಆಧಾರದ ಮಿತ್ತು ನಮ್ಮ ಸಮಾಜಡ್ ಬೇರೆ ಬೇರೆ ರೀತಿಯ ಸಾಮಾಜಿಕ ಧಾರ್ಮಿಕ ಕೆಲಸ ಕಾರ್ಯಾಲಯ ಮಲ್ತೊನ್ನ ಒಟ್ಟಿಗೆ ಸಮಾಜದ ವರ್ಗದ ಜನಕ್ಲೆಲ್ಲ ಅತ್ಯಂತ ಪ್ರೀತಿ ವಿಶ್ವಾಸಡಿ ಬಾಗಡ್ ಸಂಘಟನಾತ್ಮಕವಾದ ದುಮ್ಕೊನಪುನಂಚಿನ ಕೆಲಸಲೇನು ನಿರಂತರವಾದ ಮಲ್ತೊಂದು ಬೈದ. ಈ ಸರ್ತಿ ವಿಶೇಷವಾದ ಒಂಜಿ ಹೊಸ ತಂಡ ರಚನೆ ಮಲ್ಪನ ಮುಖಾಂತರ ಮಂದಿರದ ಆಡಳಿತ ತಂಡ ರಚನೆ ಮಲ್ಪನ ಮುಖಾಂತರ ಈ ಬಾಗಡ್ ನನಾತ್ ಯುವಕರು ಕ್ರಿಯಾಶೀಲವಾದ ಕೆಲಸ ಮಲ್ಪಡೋದು ಪನ್ಪನ ಸಂದರ್ಭಡ್ ಸಮಾಜದ ಹೊರ ಮಾತೆರ್ಲ ಎಣ್ಣೀರು ಚಂದ್ರಾಸಣ್ಣ ಚುನಾವಣೆ ಮುಗಿದಾಯ ಬಕ್ಕ ಈ ಕುಂಪಲ ಸಕ್ರಿಯತೆಯೇ ಪೋಪುನಾದ ಅದನ್ನೊಂದು ಎಣ್ಣಿನಂಚಿನ ಪರಿಸ್ಥಿತಿಗೆ ಹೊರ ಬತ್ತೇರು ಯಾನಪ್ಪಗ ಮಾತಾಡಲ್ಲ ಪಂಡೆ ಚುನಾವಣೆ ರಾಜಕೀಯ ಅಂದು ಪೂರ ಸೆಕೆಂಡ್ ನಮ್ಮ ಧಾರ್ಮಿಕ ಸಾಂಸ್ಕೃತಿಕ ಮಂದಿರದ ಚಟುವಟಿಕೆಗಳು ಅವು ಏರಿತ್ತನಲ್ಲ ಏರಿಜ್ಜಿನಲ್ಲ ನಿರಂತರವಾದ ಮುಲ್ಪ ಪೊರ್ಲುಡು ನಡಪನೊಂದು ಪನ್ಪನೇನು ಸಮಾಜಕ್ಕೆ ದೆತ್ತದ ತೋಜಾವನ ಅಂಚಿನ ಅವಶ್ಯಕತೆ ಉಂಟು. ಈ ಸಂದರ್ಭಡ್ ನಮ್ಮ ಪೋಯಿನ 25 ವರ್ಷದ ಏತು ಕೆಲಸ ಇದು ಜಾಸ್ತಿ ಸಕ್ರಿಯವಾದ ನನಾತ್ ಕೆಲಸ ಮಲ್ಪಕ ಪನ್ಪನ ರೀತಿಡ್ ಇನ್ನು ಇಂಚಿತ್ತಿನ ಒಂಜಿ ವಿನೂತನವಾಯಿನ 20 ಕಾರ್ಯಕ್ರಮಕ್ಕೆ ಇನ್ನು ನಮ್ಮ ಮಾತಿರಲ್ಲ ಮುಲ್ಪ ಒಂಜಾದು ಸೇರ್ದ. ಸಾರ್ವಜನಿಕ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವ ಅಂಚನೆ ಭಜನೆ ಬೇರೆ ಬೇರೆ ಕಾರ್ಯಕ್ರಮದ ಜೊತೆಗೆ ವರ್ಷಡ್ ಈತ್ ಕಾರ್ಯಕ್ರಮ ಮಲ್ಪಡೋದು ಪನ್ಪನ ಒಂಜಿ ನಿಶ್ಚಯದ ಒಟ್ಟಿಗೆ ಈ ಸರಿ ಒಂಜಿ ಹೊಸ ಕಾರ್ಯಕ್ರಮ ಎದುರುಕುಲ್ದು ನಾವು ದಂಪತಿ ನಕ್ಲೆಗೆ ಪೂರ ಆದಪ್ಪು ಯಾಪಲ ದಂಪತಿ ಉತ್ಸವ ಆಪನಿ ಕಿನ್ಯ ಕೇಶವ ಶಿಶು ಮಂದಿರಡ್ ಮಾತ್ರ ತತ್ತನ ಕಲ್ಲಡ್ ಕಡಾಪನಿ ಹೆಂಗೆ ಕೇಶವ ಶಿಶು ಮಂದಿರದ ನಾರಾಯಣ ಕಜೆ ಯಾಪಲ ಪನೊಂದಿತ್ತೇರು ಇರು ಆ ಊರುಡು ವರ ದಂಪತಿಲನ್ನು ಸೇರಿಸಾವಡು ಎನ್ನ ಮನಸ್ಸಿಗೆ ಯಾಪಲ ಅಂಚ ಆವಂದಿಜ್ಜಾನೆ ದಯಬಂಡ ಮೂಲ ಬೇತೆ ಬೇತೆ ಸಂದರ್ಭಡ್ ಒಟ್ಟು ಸೇರ್ಸಾವೊಂದು ಕೆಲಸ ಕಾರ್ಯ ಮಲ್ತೊಂದು ನಿರಂತರವಾದಿತ್ತ. ಈ ಸಲ ಎನ್ನ ಮನಸ್ಸಿಗೆ ಯಾನು ಎದುರುಕುಲ್ದಿನ ವಿಶೇಷವಾದ ಹೆಚ್ಚು ಕಡಿಮೆ ನಮ್ಮ ಪರಿಸರ ತಗುಲೆ ಒಪ್ಪುನು ಯಾನು ಭಾರಿ ಗಂಭೀರವಾದ ನಂಚಿನ ಒಂಜಿ ಈ ಬಾಗಡೆ ನಡೆತಿನ ಘಟನೆಗೋಸ್ಕರ ಯಾನು ಈ ಕಾರ್ಯಕ್ರಮ ಮಲ್ಪು ನಂಚಿನ ಆಲೋಚನೆ ಎಂಕ್ಲಿಗೆ ಬತ್ತನಂದು ಪನಿಯರ ನಾನು ಇಚ್ಛಿಸುವೆ. ವಿಶೇಷವಾದ ಎಂಕ್ಲಿ ಯಾಪಲ ಹನೊಂದಿತ್ತ ಜಾಸ್ತಿ ಹಿಂದುಲುಪ್ಪು ನಂಚಿನ ಪ್ರದೇಶ ನಮ್ಮ ಕುಂಪಲ ಕೊಲ್ಲಿಯ ಈ ಕನೀರ್ ತೋಟ ಈ ಪರಿಸರ ಬಂಡ ಭಾರಿ ಪ್ರಬಲವಾದ ಹಿಂದುಲುಪ್ಪು ನಂಚಿನ ಪ್ರದೇಶ ಯಾಪ ಜಾಸ್ತಿ ಸಂಖ್ಯೆ ಒಪ್ಪುನ ಅಪಗ ನಂಗೆ ಐತ ಬಗ್ಗೆ ಜಾಸ್ತಿ ಗಮನ ಒಪ್ಪುಜಿ. ಈ ಉಳ್ಳಾಲದ ಮಾಸಿಕಟ್ಟೆ ಮುಕ್ಕಚೇರಿಡಿತ್ತಿನ ನಂಗೆ ದಿನೋಲ ಒಂಜಿ ಜಾಗೃತಿದ ವಾತಾವರಣ ದಿನೋಲ ಒಪ್ಪುನು ಮುಲ್ಪ ನಮನೆ ಒಪ್ಪುನದ ನಂಗೆ ದಾದ ಸಮಸ್ಯೆ ಅಂತ ಪನ್ಪನ ರೀತಿ ನಮ್ಮ ನಿರಂತರ ದುಂಬು ಹೊಂದುಪ್ಪ. ಆ ಸಂದರ್ಭಡ್ ನಮ್ಮೊಲ ಈ ಜಾಗೃತಿ ಆವಡು ಹೊಸ ಪೀಳಿಗೆ ಜಾಗೃತಿದ ವ್ಯವಸ್ಥೆಗೆ ಬರೋದಂಡ ಇನ್ನು ಎದುರುಕುಲ್ದಿನ ದಂಪತಿ ನಕ್ಲೆ ಇದಲ್ಲ ಎಂಕುಲು ಮುಲ್ಪ ವೇದಿಕೆ ಕುಲ್ಲುದು ಪಂಡದೆ ಇನ್ನು ತೆರೆಯೋಡು ನಿಜ್ಜಿ ಆಂಡಲ ಹಿರಿಯಾಕಲ್ದ ಉಪ್ಪು ನಂಚಿನ ಸಾಮಾನ್ಯ ಸಂಗತಿಲ್ಲ ನಂಗೆ ಕೆಲವು ಸರಿ ಗೊತ್ತಿಚ್ಚಂದು ಒಪ್ಪುನು ಐನ ತೆರೆಯುವ ನಂಚಿನ ಪ್ರಯತ್ನ ನಮ್ಮ ಖಂಡಿತ ಮಲ್ಪನ ಪ್ರಯತ್ನ ಅಗತ್ಯ ಉಂಟು. ಎಂಗ್ಲ ಊರುಡು ಮಸ್ತ್ ಜನ ಈ ಊರಿಗೆ ಬತ್ತೇರು
ಊರಿಗೂ ಪೂರೆಲ್ಲ ಬತ್ತದು ಇಂಚಿಪ್ಪೋಗು ದಾದ ಶುರುವಾಣ್ ಪಂಡ ಕುಂಪಲಡು ಆತ್ಮಹತ್ಯೆ ಜಾಸ್ತಿ ಆಪು ನೀನು ಪನ್ಪುನ ಲೆಕ್ಕ ಭಾರಿ ಚರ್ಚೆಲು ಶುರುವಾಣ್ ಐಕ್ಯ ಅನ್ವರ ಪಂಡ ಆತ್ಮಹತ್ಯೆ ಭಾರಿ ಜಾಸ್ತಿ ಅನಗ ನನ್ನ ಈ ಮಂದಿರ ನಮ್ಮ ಒಟ್ಟುಗುಪ್ಪುನಾಗ ಒಂದು ಪ್ರಶ್ನೆ ಬಿನಿ ದಿಕ್ಕ ಮಾತೆರ್ನಲ್ಲ ಭಾವನೆ ಉಂಟು ಪ್ರಶ್ನೆ ದಿಕ್ಕ ನಿಜವಾದ ಸತ್ಯ ಸಂಗತಿ ದಾದ ಬಂಡ ಭಾರಿ ಮಲ್ಲ ಸಂಕಟ ಪಿದ ಹಿಡ್ದು ಬತ್ತಿನ ಹಿಡ್ದು ಹತ್ರ ಒರಿಯಕ್ಕೊರಿ ಮೂಲ ಇನ್ನಿತ ಪರಿಸ್ಥಿತಿ ಓಡೆ ಎತ್ತು ಬಂಡ ಒರಿಯಕ್ಕೊರಿ ಸಂಬಂಧನಲ್ಲೇ ಇಜ್ಜಿ ಒರಿಯಕ್ಕೊರಿ ಪರಿಚಯಲೇ ಇಜ್ಜಿ ಪನ್ಪುನ ವಾತಾವರಣಕ್ಕೆ ನಮ್ಮ ಎತ್ತುನಂಚಿನ ಪರಿಸ್ಥಿತಿ ಬೈದ ಐಕ್ ದುಂಬದ ದಿನಕ್ಲೇಟೆ ಒಂಜಿ ಘಟನೆ ನಾನು ಪನೋಡಿತ್ತು ನಾನು ಪನ್ಪುಜಿ ಬರ್ಚ ಪನ್ಪುನ ಅವಶ್ಯಕತೆ ಇಜ್ಜಿ ದಯವನ್ನ ನಮ್ಮ ಧರ್ಮ ನಮ್ಮ ಪೊನ್ನುಲು ನಮ್ಮನೇ ಧರ್ಮದ ಆಧಾರಿತ ಅದು ಉಲ್ಲೇರ ಇಜ್ಜರ ಅನ್ನಕ್ಕೆ ಎನ್ನಗ ಕೆಲವು ಸರಿ ಸಂಶಯಡ್ ಬರ್ಪುನಂಚಿನ ಸಂದರ್ಭನ ನಮ್ಮ ಅನುಭವಿಸಿದಾಣ ಆ ಕಾರಣಕ್ಕೋಸ್ಕರ ಮಾದಕ ವ್ಯಸನ ಬೇತೆ ರೀತಿಯ ಚಟುವಟಿಕೆಗಳು ಹಿಡಿದ ಹತ್ರ ಆನುಲು ಪೊನ್ನುಲು ಪೂರ ಬೇತೆ ಸಂದರ್ಭಕ್ಕೆ ಬೇತೆ ಬಲಿಯಾಪುನಂಚಿನ ಸಂಗತಿಲಿನ ತೂಯಿನ ಸಂದರ್ಭಡ್ ಎದುರುಕುಲ್ದಿನ ನಿಕ್ಲೆಡ್ದು ನನ್ನ ಬರ್ಪುನಂಚಿನ ಜನ್ರೇಷನ್ ನನ್ನ ಬರ್ಪುನಂಚಿನ ಏರು ಜನ ನೇನು ದುಂಬು ಕೊನಪು ನಕ್ಲು ಪಂಡ ಎದುರುಕುಲ್ದಿನ ನಿಕ್ಲು ಯಾವಂಡ ನನದ ಜೋಕುಲೆಗೆ ಸಂಸ್ಕಾರ ನನ್ನದ ಜನಕ್ಲೆಂಗೆ ಸುತ್ತಮುತ್ತ ಜಾಗೃತಿ ಮೂಡಾವನಂಚಿನ ಕೆಲಸಲೇ ನಿಕ್ಲು ಮಲ್ಪನ ಅವಶ್ಯಕತೆ ಇತ್ತಿನ ದಾತ್ರ ನಿಕ್ಲು ಮಾತೆರ್ಲ ನೇಕ್ ಕೈ ಜೋಡಿಸವ್ರ ಪನ್ಪನ ನೆಲೆಟ್ ಭಾರಿ ಬಂಗಡ್ ಎಂಕ್ಲು ಈತ್ ದಂಪತಿಲೇನು ಸೇರ್ಸಾವಡ್ದಂಡ ಎಂಗ್ಲ ಮಹಿಳಾ ಮಂಡಳಿದ ಮಮತಾ ದುಪ್ಪಾಡು ಅತ್ತಂದಂಡ ಪೂರೆಲ್ಲ ಪ್ರವೀಣ ದುಪ್ಪಾಡು ಪೂರೆಲ್ಲ ಮಾತ ಪುಂಜೋಲ್ಲ ಶುಚಿಲಕ್ಕ ಮಸ್ತ್ ಜನ ನೆಕ್ ಬೈದಿನ ಬಂಗ ಆತಿ ತತ್ತು ದಯಬಂಡ ಏರ್ಲ ರೆಡಿ ಇಜ್ಜೇರು ಪೂರೆರೆಗ್ಲ ಬೇತೆ ಕಾರ್ಯಕ್ರಮ ಬೇತೆ ಯೋಚನೆಲು ಬೇತೆ ತಪ್ಪು ದಾಲೇಜಿ ಮದ್ಮೆಯಿನ ಪೊಸತ್ತು ಒಂಜಿ ಅರ್ಧ ದಿನ ಮುಲ್ಪ ಬದ್ದು ಕುಲ್ಲು ನಂಚಿನ ಪರಿಸ್ಥಿತಿ ಪೂಜಿ ದಯಬಂಡ ಆದಿತ್ಯವರನೇ ನಂಗೆ ಭಾರಿ ಪ್ರಾಮುಖ್ಯವಾದ ಪುನ ಅಂಚಿತನ ದಿನಟ್ ಈತ ಮಲ್ಲ ಸಂಖ್ಯೆಡ್ ನಿಕ್ಲು ಮಾತೆರ್ಲ ಭಾರಿ ಪೊರ್ಲುಡು ದಂಪತಿ ನಕ್ಲು ಬೈದಾರೆ ಐಕ ಶುರುಕಾದ ಯಾನ ನಿಕ್ಲೇನು ಪೂರೆಲ್ಲ ಅತ್ಯಂತ ಪ್ರೀತಿಪೂರ್ವಕವಾದ ಈ ಒಂಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಲ್ಪೆ ಇಂಚಿತ್ತಿನ ಸಾಂಸ್ಕೃತಿಕವಾಗಿ ನಂಚಿನ ಕಾರ್ಯಕ್ರಮ ಮಲ್ಪನೆಗೆ ದುಂಬಾಗಲ ನಿಕ್ಲು ಮಾತೆರ್ಲ ಸಾಕಾರ ಕೊರ್ಲೆಂದು ಈ ಸಂದರ್ಭದ ಪನೊಂದು ಈ ವೇದಿಕೆಡ್ ಕುಟುಂಬ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಆಧಾರದ ಮಿತ್ತೆ ಸಂಘದ ಚಟುವಟಿಕೆಗೆ ಯಾಪಲ ತೆರೆದ ಪುಸ್ತಕ ಇತ್ತನಲ್ಲ ಈ ಮಂದಿರ ಯಾಪಲ ಸಂಘದ ಚಟುವಟಿಕೆಗೆ ಪೂರ್ಣ ಪ್ರಮಾಣದ ಒಟ್ಟಿಗೆ ಪುನಂಚಿನ ದಯಬಂಡ ಸಂಘ ಪ್ರೇರಿತವಾದ ಸಂಘದ ಚಟುವಟಿಕೆದ ಆಧಾರದ ಮೆತ್ತೆ ಈ ಮಂದಿರ ಪ್ರಾರಂಭ ಆಯ್ನಿ ಅಂಚಾದ ಪ್ರಾರಂಭದ ಇನ್ನಿತ ಈ ಒಂಜಿ ದಂಪತಿಲಿನ ಕಾರ್ಯಕ್ರಮಕ್ಕೆ ಕುಟುಂಬ ವ್ಯವಸ್ಥೆದ ಬಗ್ಗೆ ನಂಗೆ ಮಾರ್ಗದರ್ಶನ ಮಲ್ಪರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕುಟುಂಬ ಬೋಧಿನಿ ನೇತ ವಿಭಾಗದ ಟೋಲಿದ ವ್ಯವಸ್ಥಾ ಪ್ರಮುಖ ಅದು ಪುನಂಚಿನ ಅವತ್ತಂದೆ ಕುದುರೆ ಮುಕ್ಕಡು ಯಾರು ನೌಕರರು ಆದಿತ್ತೇರು ಆಫೀಸರ್ ಆದಿತ್ತೇರು ಐಟಿ ಯಾನು ತೂತೆ ಕಣ್ಣಾರೆ ಯಾರು ಏತು ಜನಕ್ಕೆ ಸಾಕಾರ ಮಲ್ಪನಂಚಿನ ಮನೋಭಾವನೆ ಉಂಡು ಭಾರಿ ಸಾಮಾಜಿಕವಾದ ಧಾರ್ಮಿಕವಾದ ಸಾಂಸ್ಕೃತಿಕವಾದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದೊಟ್ಟಿಗೆ ನಿರಂತರ ಕೆಲಸ ಮಲ್ದೊಂದಿತ್ತು ನಮ್ಮ ಗಜಾನನ ಪೈ ಈ ಕಾರ್ಯಕ್ರಮಕ್ಕೆ ಬೈದರೆ ಅರೇನು ನಮ್ಮ ಮಾತಿನಲ್ಲಿ ಅತ್ಯಂತ ಪ್ರೀತಿಡಿ ಅನ್ನೋ ಸ್ವಾಗತ ಮಲ್ತ ಗೌರವಾನ್ವಿತ ಗಜಾನನ ಪೈ ಮೇರೆಗೆ ಈಗಲ ಮಂದಿರದ ಪ್ರಭಾದ ಗೌರವದ ಸಂದಾಯ ಮಲ್ಪನಂಚಿನ ಪೊರ್ತುಗಲ್ಗೆ ಶ್ರೀ ಶಿವಾನಂದ ಟೈಲರ್ ಬೊಕ್ಕ ಪ್ರಸಾದ್ ಗುರುನಗರ ಕುಂಬಲ ಮುಕುಲು ಶಾಲು ನೆಂಪದ ಕಾಣಿಕೆದ ಗೌರವವನ್ನು ಸಂದೈತ ಮಲ್ಪೊಡ ವಿನಂತಿ ಸನ್ಮಾನ್ಯ ಶ್ರೀ ಗಜಾನನ ಪೈ ಮೇರೆಗೆ ಮನೋಜ್ ಮತ್ತು ಪ್ರಸಾದ್ ಎನ್ನ ಅತ್ಯಂತ ಪ್ರೀತಿದ ಆತ್ಮೀಯ ಮಿತ್ರರಿಲ್ಲ ಒಂಜಿ ಸಾಮಾಜಿಕ ವ್ಯವಸ್ಥೆ ಸಮಾಜದ ಎಡ್ಡೆ ವಿಷಯದ ಬಗ್ಗೆ ಎಡ್ಡೆ ವಾಕ್ಚಾತುರ್ಯ ಎಡ್ಡೆ ಮಾರ್ಗದರ್ಶನ ಮಲ್ಪನಂಚಿನ ತಾಕತ್ತಿತ್ತನ ಅರ್ಲ ಚಂದ್ರ ಶೆಟ್ರು ಆರು ನಮ್ಮ ದೇರ್ಲಕಟ್ಟೆ ಕಂಪಾರ್ಟ್ಸ್ ನೇತ ಮಾಲಕಿರಾದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತದ ಸಂಚಾಲಕರಾದ ಲಯನ್ಸ್ಡ್ ಬೇತೆ ಜವಾಬ್ದಾರಿನ ಅತ್ಯಂತ ಯಶಸ್ವಿಯಾದ ನಿಭಾಯಿಸಿದ ಮುಖಾಂತರ ನಮ್ಮ ಇಡೀ ವಿಶ್ವಡೆ ನಡತನಂಚಿನ ವಿಶ್ವದ ಒಂಜಿ ಕಾರ್ಯಕ್ರಮ ಮೂಡಬಿದ್ರೆ ನಡತನಂಚಿನ ಜಾಂಬೂರಿ ಪನ್ಪನ ಜೋಕುಲ್ನ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ನೇತ ಕಾರ್ಯಕ್ರಮದ ನಮ್ಮ ಉಳ್ಳಾಲ ತಾಲೂಕುದ ಅತ್ಯಂತ ಕೇಂದ್ರ ಬಿಂದು ದಯಬಂಡ ಒಂಜಿ ಕ್ಷಣ ಬಿಡಂದೆ ಐಕ್ ಭಾರಿ ಪೊರ್ಲುಡು ಕೆಲಸ ಕಾರ್ಯ ಮಲ್ತನಂಚಿನ ಅಂಚನೆ ಬೇತೆ ಚಟುವಟಿಕೆ ಚಂದ್ರ ಸಡ್ಡೆ ಅಂತ ಎಂಗ್ಲ 75ನೇ ವರ್ಷದ ಕಾರ್ಯಕ್ರಮ ಅವು ಪೂರ ಅರ್ನವ್ಲೆ ಅರ್ನಲ್ಪ ಪೋಂಡ ಚಾ ತಿಂಡ್ರೆ ಎಂಚಿನ ಪೂರ ಕೊರುಡು
ಅರೆಗೆ ಪುರಂದು ಹೊಸತ್ತಾದ ಆದುಪ್ಪಂದು ಎಂಕ್ಲೆಗೆ ಹೊಸತ್ತಾಂಡಲ್ಲ ಆರು ಎಡ್ಡೆ ಚಟುವಟಿಕೆ ಮಲ್ಪನ ಮುಖಾಂತರ ಸಮಾಜಡು ಎಡ್ಡೆ ಸಂದೇಶ ಕೊರ್ಪನ ಮುಖಾಂತರ ಸಮಾಜಡು ಅತ್ಯಂತ ಪ್ರೀತಿ ವಿಶ್ವಾಸಡು ಮಾತ ಜನಗಳನ್ನ ಪ್ರೀತಿನ ಗಲಿಸಿನಂಚಿನ ನಮ್ಮ ಚಂದ್ರರಾಜ್ ಶೆಟ್ರು ವೇದಿಕೆಡುಲ್ಲೇರು ಆರು ಬತ್ತನಿಕ್ಲ ಅರೆಗೆ ಅತ್ಯಂತ ಹೃದಯಪೂರ್ವಕವಾದ ಸ್ವಾಗತ ಮಲ್ಪ ಶ್ರೀಯುತ ಚಂದ್ರರಾಜ್ ಶೆಟ್ಟಿ ಮೇರೆಗೆ ನಮ್ಮ ಮಂದಿರದ ಪರವಾದ ಗೌರವವನ್ನು ಸಂದಾಯ ಮಲ್ಪಾರೆ ವೆಂಕಟೇಶ್ ಕುಂಪಲಂಚನೆ ಗಣೇಶ್ ಮುಕ್ಕಲು ಬದದ ಶಾಲು ನೆಂಪುದ ಕಾಣಿಕೆದ ಗೌರವದ ಸಂದಾಯಿತ ಮಲ್ಪಾಡು ಪಡ ವಿನಂತಿ ಮತ್ತು ಕಾರ್ಯಕ್ರಮಡ್ ನನ್ನೊರ್ತಿ ಬಿನ್ನೆದಿ ದಿವ್ಯಾ ಸತೀಶ್ ಶೆಟ್ಟಿ ದಿವ್ಯಾ ಕೋಟೆಗಾರದ ಪೋಯ್ಸರಿದ ಪಟ್ಟಣ ಪಂಚಾಯತ್ ಸದಸ್ಯ ಆದಲ ಈ ಸರಿ ಬಿರೋರ ಪಟ್ಟಣ ಪಂಚಾಯತ್ ಸದಸ್ಯ ಆದ ನಮ್ಮ ಭಾರತೀಯ ಜನತಾ ಪಾರ್ಟಿದ ಒಂದು ಸಕ್ರಿಯ ಕೆಲಸ ಕಾರ್ಯ ಮಲ್ತೊಂದು ವಿಶೇಷವಾದ ಮುರಣಿದ ಚುನಾವಣೆಡು ಬಾರಿ ಸಕ್ರಿಯವಾದ ಬಾರಿ ಎಡ್ಡ ರೀತಿಯ ಕೆಲಸ ಮಲ್ಪನ ಮುಖಾಂತರ ಈ ಭಾಗಡ್ ಮಾತ ಜನಕ್ಕಲ್ನೆಲ್ಲ ಮಾತ ಸಂಘಟನೆದ ಅವ ಹಬ್ಬಕ್ಕೋತ್ಸವ ಆದಪ್ಪೋ ಒವೇ ಉತ್ಸವ ಆದಪ್ಪೋ ಒವೇ ಸಾರ್ವಜನಿಕ ಚಟುವಟಿಕೆ ಬಾರಿ ಕ್ರಿಯಾಶೀಲವಾದ ಕೆಲಸ ಮಲ್ಪನ ದಿವ್ಯಾ ಸತೀಶ್ ಶೆಟ್ಟಿ ನಮ್ಮೊಟ್ಟಿಗೆ ಒಳ್ಳೆಯರೆ ಅದೆಲ್ಲ ನಮ್ಮ ಮಾತನ್ನೆಲ್ಲ ಪ್ರೀತಿಪೂರ್ವಕವಾದ ಅತ್ಯಂತ ಸ್ವಾಗತ ಮಾಡ್ತಂದಿಲ್ಲ ಶ್ರೀಮತಿ ದಿವ್ಯಕ್ಕಗೆ ಎಂಕಲ ಸುಶೀಲಕ್ಕ ಬೊಕ್ಕ ರತ್ನ ಸೀತಾರಾಮ್ ಶೆಟ್ಟಿ ಮುಕ್ಕಲು ಬತ್ತದ ಶಾಲು ನೆಪ್ಪುದ ಕಾಣಿಕೆದ ಗೌರವನು ಕೊರ್ದು ಗೌರವದ ಎದುಕು ನೋಡು ಪಡೆದು ಭಿನ್ನೈತ ಮತ್ತದ ಕಾರ್ಯಕ್ರಮ ನಮ್ಮ ಮಂದಿರದ ಅಧ್ಯಕ್ಷರಾಯನಂಚಿನ ಪ್ರಹ್ಲಾದ್ ಇಂದಾಜೆ ಆರುಲೇರ ಅರೆಲ್ಲ ಸ್ವಾಗತ ಮಲ್ಪೆ ಉತ್ಸವ ಸಮಿತಿ ಅಧ್ಯಕ್ಷರಾಯನಂಚಿನ ಗಣೇಶ್ ಅಂಚನುಲೇರ ಅರೆಲ್ಲ ಸ್ವಾಗತ ಮಲ್ಪೆ ಎಂಗ್ಲ ಕ್ರಿಯಾಶೀಲ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಆದ ಪುನಃ ರವೀಂದ್ರ ಕುಂಪಲೊಲ್ಲೇರು ಅರೆಲ್ಲ ಸ್ವಾಗತ ಮಲ್ಪೆ ಅಂಚನೆ ಉತ್ಸವದ ಗೌರವಾಧ್ಯಕ್ಷರಾಯನಂಚಿನ ಚನಿಯ ನಾಯಕ್ ಅರೆಲ್ಲ ಸ್ವಾಗತ ಮಲ್ಪೆ ಅಂಚನೆ ನಮ್ಮ ಮಹಿಳಾ ಸಮಿತಿದ ಅಧ್ಯಕ್ಷರಾದ ಮಮತಾ ಅರೆಲ್ಲ ಸ್ವಾಗತ ಮಲ್ಪೆ ಅಂಚನೆ ಪ್ರಧಾನ ಕಾರ್ಯದರ್ಶಿ ಗಾಯತ್ರಿ ಅಕ್ಕ ಅರೆಲ್ಲ ಸ್ವಾಗತ ಮಲ್ತೊಂದು ಪ್ರಧಾನ ಕಾರ್ಯದರ್ಶಿ ಪ್ರವೀಣ್ ಎಸ್ ಕುಂಪಲ ಕೋಶಾಧಿಕಾರಿ ಜಗದೀಶ್ ಆಚಾರ್ಯ ಎಂಗ್ಲ ಮಾತ ಸಮಿತಿದ ಪ್ರಮುಖ ಜವಾಬ್ದಾರಿ ನಕಲು ಮಂದಿರದ ಆತ್ಮೀಯರು ಊರ್ದಕ್ಕಲು ಅಂಚನೆ ಬೈದಿನ ಪೂರ ಖಂಡನೆ ಬಡಿದಿನಕ್ಲೆಗೆ ಅಂಚನೆ ಊರ್ದ ಮಾತ ಆತ್ಮೀಯ ಬಂಧುಲೆಗ್ಲ ಸಂಘ ಸಂಸ್ಥೆದಕ್ಲೆಗ್ಲ ಅತ್ಯಂತ ಹೃದಯಪೂರ್ವಕವಾದ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಲ್ ಲೋಕದ ಕತ್ತಲ ದೂರ ಮಲ್ಪೆ ಪಂಡದತ್ತು ತುಡರ್ ಇತ್ತಿ ಮುಟ್ಟ ನಿನ್ನ ಮೋನ ಯಾನು ತೂಪು ಇಂಥ ಈ ಕಾರ್ಯಕ್ರಮ ತುಡರ್ ಜಾನಾದಿಗಿಡು ಪುನಂಚನ ಮೇನಿ ಕಾರ್ಯಕ್ರಮಗ ಶುಭ ಆರಂಭ ಕೊರಡು ಪಡೆದು ಬೀದಿಗಿಡು ಪುನಂಚನ ಶ್ರೀಯುತ ಚಂದ್ರರಾಜ್ ಶೆಟ್ರು ನಡಪಾದ ಕೊರಡು ಪಡೆದ ವಿನಂತಿ ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶತ್ರು ಬುದ್ಧಿ ವಿನಾಶಾಯ ಜಾನಾದಿಗಿಡು ಪುನಂಚನ ಪಂಚ ಮುಲ್ಪುನು ಅರ್ಲವನ ಮೂಲಕ ಈ ಕಾರ್ಯಕ್ರಮಗ ನವ ದಂಪತಿನಕ್ಲ ಹೊಸ ಜೋಡಿನಕ್ಲ ಬದುಕು ಇಂಚನೆ ಮುಲ್ಪಾದ ಅರ್ಲಾವಡು ಪಂಪನಂಚಿನ ಶುಭ ಕಾಮನೆಲ್ಲ ಈ ಸ್ಪರ್ಧೆಡು ಸಂದಾಯ ಮಲ್ತೊಂದು ಕಡಲ್ಡು ಪುಟ್ಟೋಡಿಗೆ ಗಾಲಿ ಉಡಲ್ಡು ಪುಟ್ಟೋಡಿಗೆ ಜ್ಞಾನ ನಮನ ಮಾತೆಲ್ಲ ಉಡಲ್ಡು ಎಡ್ಡಪ್ಪದ ಜ್ಞಾನ ಪುಟ್ಟಾಡ ಪಂಪನಂಚಿನ ಆಶಯದ ಪಾತೆರರಂಡು ರಂಗ ರುಕ್ಮಿಣಿ ಕಾರ್ಯಕ್ರಮಗ ಬತ್ತಿಂಚಿ ಬಿನ್ನೇರ್ನಕ್ಲ ಸೇರಿಗಿಡು ಪೊರ್ಲುದ ಜಾನಾದಿಗೆಡು ನಿನದೀಪನ ಅರ್ಲವನಂಚಿನ ಹೊರತು ಒಂಜಿ ನಿಕಲ ಕೈದು ತಾಟಿ ಬರಡು ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ಇವತ್ತು ಹುಟ್ಟಿರುವಂಥ ಸೂರ್ಯ ಹಳೆದಾದದ್ದು, ಚಂದ್ರನೂ ಹಳೆತೆ, ಈ ಭೂಮಿ ಹಳತು, ಈ ನೀರು ಹಳತು, ಈ ಗಾಳಿಯೂ ಹಳತು. ಆದರೆ ಪ್ರತಿ ಕ್ಷಣ ಕೂಡ ನಮಗೆ ಹೊಸತನವನ್ನು ನೀಡ್ತಾ ಇದೆ, ಹೊಸ ಸಿಂಚನವನ್ನು ನೀಡ್ತಾ ಇದೆ. ಅದೇ ರೀತಿ ನಮ್ಮ ಜೀವನ ಕೂಡ, ಜೀವ ಭಾವಗಳು ಎಲ್ಲವೂ ಕೂಡ ಪ್ರತಿ ಕ್ಷಣವೂ ಪ್ರತಿ ನಿಮಿಷವೂ ನಮಗೆ ಹೊಸತನವನ್ನು, ಹೊಸ ಜೀವನವನ್ನು ನೀಡುತ್ತಲೇ ಇದೆ. ಪ್ರೀತಿ ಪ್ರಕೃತಿದತ್ತವಾದಂಥದ್ದು. ಅಕ್ಕರೆಯ ಮಾತುಗಳಂತೇಳಿದರೆ ಅದು ಆಕೃತಿಯ ಮಧ್ಯೆ ಇದ್ದಂಥದ್ದು. ಇಲ್ಲಿರುವಂಥ ಎಲ್ಲರೂ ಕೂಡ ಈ ಬದುಕು ನಮಗೆ ಇರುವಂಥದ್ದು ಅದು ಸವೆಯಲಿಕ್ಕಲ್ಲ, ಸವಿಯಲಿಕ್ಕೆ. ಬಂದಿರುವಂಥ ನೀವೆಲ್ಲರೂ ವಧುವರರು, ನವವಧುವರರು.
ಈ ಬಂದಿರುವಂಥ ನಿಮ್ಮಲ್ಲಿಗೆಲ್ಲರಿಗೂ ಕೂಡ ನಾನು ಅತ್ಯಂತ ಪ್ರೀತಿಯಿಂದ ಸುಸ್ವಾಗತವನ್ನು ಬಯಸ್ತೇನೆ ಹಾಗೂ ಆತ್ಮೀಯವಾದ ಶುಭಾಶಯಗಳನ್ನು ನೀಡ್ತಾ ಇದ್ದೇನೆ. ಮೃದು ಮನಸ್ಸುಗಳನ್ನು, ಮನಸ್ಸಿನ ಕನಸುಗಳನ್ನು ಮುದದಿಂದ ಹದಗೊಳಿಸುವಂಥ ಸುಂದರವಾದ ಸಮಯ ನಿಮ್ಮದು. ಹೊಸ ಹೊಸ ವಿಚಾರಗಳನ್ನು ಅರಿಯುವ, ತಿಳಿಯುವ, ತುಡಿತ ಮಿಡಿತಗಳಿರುವಂಥ ಸಮಯವಿದು. ವಯಸ್ಸೂ ಹೌದು, ಮನಸ್ಸೂ ಹೌದು. ಇಂತಹ ಸಂದರ್ಭದಲ್ಲಿ ಕೃಷ್ಣ ರುಕ್ಮಿಣಿ, ಅಥವಾ ಇಲ್ಲಿ ಇವತ್ತು ಇದನ್ನು ಕೊಟ್ಟಿದ್ದಾರೆ ರಂಗ ರುಕ್ಮಿಣಿ ಅಂತೇಳಿ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಕರಿಬೇಕು. ಈ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರನ್ನು ಗುರುತಿಸಬೇಕು, ನಿಮ್ಮ ಆತ್ಮೀಯತೆಯನ್ನು ಪಡಿಬೇಕು. ಸಮಾಜದಲ್ಲಿ ನೀವು ಕೂಡ ನಮ್ಮವರು. ಮುಖ್ಯವಾಹಿನಿಯಲ್ಲಿ ನಿಮ್ಮನ್ನು ಗುರುತಿಸಿ ನೀವು ಬೇರೆಯವರಲ್ಲ, ಇವನಾರು 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 ಎನ್ನದೇ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎನ್ನಿರಿ ಎನ್ನುವ ರೀತಿಯಲ್ಲಿ ನೀವೆಲ್ಲ ನಮ್ಮವರು ಎನ್ನುವ ಚಿಂತನೆಯಲ್ಲಿ ಇವತ್ತು ನಿಮ್ಮನ್ನು ಇಲ್ಲಿ ಸೇರಿಸಿದ್ದಾರೆ. ಬಹಳ ಸುಂದರವಾದಂಥ ಕಾರ್ಯಕ್ರಮ ಇದು. ಇಂಥ ಕಾರ್ಯಕ್ರಮಕ್ಕೆ ನಾನು ಪ್ರಪ್ರಥಮವಾಗಿ ಇದು ಹಮ್ಮಿಕೊಂಡಂಥ ಈ ಎಲ್ಲ ಮಹಿಳಾ ಸಂಘಟಕರಿಗೆ ನಾನು ಅಭಿನಂದನೆಯನ್ನು ಪ್ರಪ್ರಥಮವಾಗಿ ಸಲ್ಲಿಸ್ತಾ ಇದ್ದೇನೆ. ಸಮಾಜ ಅನ್ನುವಂಥದ್ದು ನಮ್ಮೆಲ್ಲರ ಕಣ್ಣು. ನೀವೆಲ್ಲ ಇದರ ಅತ್ಯಮೂಲ್ಯವಾದಂಥ ಆಸ್ತಿ ಎನ್ನುವುದು ಅವರ ನಂಬಿಕೆ. ಸತೀಶ್ ಕುಂಪಲ್ರವನ್ನ ನಾನು ಇವತ್ತಲ್ಲ, ಹಲವು ಸಮಯದಿಂದ ನೋಡ್ತಾ ಇದ್ದೇನೆ. ಸಮಾಜಕ್ಕೆ ಇಂತಹ ವ್ಯಕ್ತಿಗಳು ಯಾಕೆ ಬೇಕು ಎನ್ನುವುದಕ್ಕೆ ಒಂದು, ಅವರಲ್ಲಿ ಕಾಣುವಂಥದ್ದು ಗುಣಕ್ಕೆ ಯಾವಾಗಲೂ ಮತ್ಸರಿರಬಾರ್ದಂತೆ. ಡೌನ್ ಟು ಅರ್ತ್, ಜನರ ಬಳಿಗೆ ಹೋಗಿ ಅವರು ಮಾತಾಡುವಂಥದ್ದು. ನಾನೊಬ್ಬ ಲೀಡರ್ ಅನ್ನೋ ಒಂದು ಚಿಂತನೆ ಅವರಿಗಿಲ್ಲ. ಅವರು ಬಂದು ಎಷ್ಟು ಒಂದು ಆತ್ಮೀಯತೆಯಿಂದ ಮಾತಾಡ್ತಾರೆ. ನಾನು ನನ್ನ ಕುಟುಂಬ ನನ್ನ ಮನೆಯ ಮಾತ್ರ ಎನ್ನುವ ಒಂದು ಚೌಕಟ್ಟಿನ ಒಳಗೆ ಇರದೆ ಸಮಾಜವೇ ನಮ್ಮವರು, ಸಮಾಜವೇ ನಮ್ಮ ಕುಟುಂಬ, ಸಮಾಜದವರು ನಮ್ಮವರು ಎನ್ನುವ ಚಿಂತನೆ ಬೆಳೆದಾಗ ಇಂಥ ವ್ಯಕ್ತಿಗಳು ಬೆಳೆಯಲಿಕ್ಕೆ ಸಾಕ್ತಾ ಇರ್ತದೆ. ಇಂಥ ವ್ಯಕ್ತಿಯಾಗಿರುವಂಥ ಸತೀಶ್ ಕುಂಪಲ್ರಿಗೆ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮದುವೆಯ ಹೊಸ ಬದುಕಿನ ವಿವಾಹ ಸಂದರ್ಭದಲ್ಲಿ ನಾವು ಹೊಸ ಬದುಕಿಗೆ ಶ್ರೀರಕ್ಷೆಯನ್ನು ಬರೆದವರು. ಕಾಯ ವಾಚ ಮನಸ್ಸ ಒಬ್ಬರೊಬ್ಬರನ್ನು ಅರಿತು ನಾವು ಮುನ್ನಡೆಯನ್ನು ಇಡುತ್ತೇವೆ ಎನ್ನುವ ಒಂದು ಆತ್ಮಸಾಕ್ಷಿಯಾಗಿ ಹಾರವನ್ನು ಬದಲಾಯಿಸಿಕೊಂಡವರು. ಕೃಷ್ಣ ರುಕ್ಮಿಯರು ಸಮಾಜಕ್ಕೆ ಒಂದು ನಿದರ್ಶನವಾಗಿದ್ದವರು. ಸರಸ ಸಲ್ಲಾಪದ ಕೃಷ್ಣನಾದರೂ ತನ್ನ ಧರ್ಮನಿಷ್ಠೆಯನ್ನು ಬಿಡದೆ ರುಕ್ಮಿಣಿಯನ್ನು ಅಷ್ಟು ದಾಂಪತ್ಯದ ಜೀವನವನ್ನು ಸುಂದರತೆಯನ್ನು ಮೆರೆದವನು. ಈ ಒಂದು ನಿದರ್ಶನಕ್ಕಾಗಿ ಇವತ್ತು ರಂಗ ರುಕ್ಮಿಣಿ ಅಂತೇಳಿ ಹೆಸರಿಟ್ಟಿದ್ದಾರೆ. ಇಂಥ ಜೀವನ ನಿಮ್ಮದಾಗಬೇಕು ಅಂತೇಳಿ. ಜೀವನ ಎನ್ನುವಂಥದ್ದು ರಥದ 2 ಚಕ್ರ ಇದ್ದಂತೆ. ಆ ರಥ ಸರಾಗವಾಗಿ ಸಾಗಬೇಕಿದ್ರೆ ಏನು ಬೇಕು? ಅದಕ್ಕೆ 2 ಚಕ್ರ ಕೂಡ ಒಂದೇ ರೀತಿಯಾಗಿ ನಡಿಬೇಕು. ಅರಿವು ಎನ್ನುವ ಚಕ್ರ ನಮ್ಮ ಜೀವನಕ್ಕೆ ಬಹಳ ಮುಖ್ಯವಾಗಿರುವಂಥದ್ದು. ಅದಕ್ಕೆ ಅವರು ಇವತ್ತು ನಿಮ್ಮನ್ನು ಕರೆದದ್ದು ಈ ದೇವಸ್ಥಾನಕ್ಕೆ. ಆ ಚಕ್ರಕ್ಕೆ ಒಂದು ಕೀಲಿದೆ. ಅದು ಕೀಲಿ ಏನು ಅಂತ ಹೇಳಿದರೆ ಸಂಸ್ಕೃತಿ, ಸಂಸ್ಕಾರ ಅನ್ನುವಂಥದ್ದು. ಆ ಸಂಸ್ಕಾರದ ಅರಿವು ನಿಮ್ಮೊಳಗೆ ಮೂಡಬೇಕು, ನಿಮ್ಮಲ್ಲಿ ಅದು ಬೆಳಿಬೇಕು. ಆ ಒಂದು ಕಿಂಚಿತ್ ಕಿಡಿಯನ್ನು ನಿಮ್ಮೊಳಗೆ ಹುಟ್ಟಿಸಬೇಕೆನ್ನುವ ಚಿಂತನೆಯಲ್ಲಿ ಇವತ್ತು ಅವರು ನಿಮ್ಮನ್ನು ಕರೆದಿದ್ದಾರೆ. ಭಾಷೆ, ಭಾವನೆ, ಭಜನೆ, ಭೋಜನೆ, ಭೂಷಣ ಅಂತೇಳಿ 5 ಇದೆ. ಪ್ರಪ್ರಥಮವಾಗಿ ನೀವೆಲ್ಲ ಹೊರಗಿಂದ ಬಂದವರಿದ್ದೀರಿ, ಇಲ್ಲಿಯವರಿದ್ದೀರಿ. ನಿಮ್ಮವರನ್ನು ಇಲ್ಲಿಯ ಒಂದು ಪರಿಸರಕ್ಕೆ, ಒಂದು ಜಾಗಕ್ಕೆ, ಒಂದು ಕ್ಷೇತ್ರಕ್ಕೆ ಅದರದೇ ಆದ ಭಾಷೆ ಇದೆ. ತುಳುವಿನಲ್ಲೂ ನಾವು ಇಲ್ಲಿ ಮಾತಾಡುವಂಥ ಭಾಷೆಗೂ, ಇನ್ನೊಂದು 10-20 ಕಿಲೋಮೀಟರ್ ಹೋದ ಭಾಷೆಗೂ, ಇನ್ನೊಂದು 50 ಕಿಲೋಮೀಟರ್ ಹೋದ ಭಾಷೆಗೂ ನಮಗೆ ಚೇಂಜಸ್ ಇದೆ. ಆ ಊರಿನವರು ಈ ಊರಿನ ಭಾಷೆಯನ್ನು ನಾವು ಬೇರೆ ಬೇರೆ ಅರ್ಥದಿಂದ ಮಾತಾಡೋದು ಇದೆ. ಆದ್ದರಿಂದ ಇಲ್ಲಿಯವರು ನಾವು ಆಗಬೇಕಿದ್ರೆ ಇಲ್ಲಿಯ ಪರಿಸರದ ಭಾಷೆಯನ್ನು ನಾವು ಅರಿಬೇಕು, ಇಲ್ಲಿಯವರ ಭಾವನೆಗಳನ್ನು ಅರಿಬೇಕು. ಇಲ್ಲಿಯವರ ಭಜನೆ ಅಂತ ಹೇಳಿದರೆ ಬರೀ ಭಜನೆ ಅಲ್ಲ, ಸಂಗೀತ ಇರಬಹುದು, ಬೇರೆ ಬೇರೆ ರೀತಿಯ ಆಲೋಚನೆಯ ಅವರ ಭಜನೆಗಳಿರ್ಬೋದು. ಇಲ್ಲಿರುವಂಥ ಭೋಜನ, ಆಹಾರ ಪದ್ಧತಿ, ಅದನ್ನು ನಾವು ಅರಿಬೇಕು. ಇಲ್ಲಿರುವಂಥ ಭೂಷಣಗಳು, ನಾವು ಹಾಕಿರುವಂಥ ಡ್ರೆಸ್ ಇರ್ಬೋದು, ಬೇರೆ ಕಡೆ ಇರುವಂಥ ಡ್ರೆಸ್ ಇರ್ಬೋದು, ಬೇರೆ ಬೇರೆ ಇರ್ಬೋದು. ಆದರೆ ಆ ಜಾಗದ ಸಂಸ್ಕೃತಿಗಾಗಿ, ಆ ಜಾಗದ ನಮ್ಮವರು ನಾವು ಅವರೊಳಗೆ ನಮ್ಮವರಾಗಬೇಕಿದ್ರೆ ಈ ಎಲ್ಲ ವಸ್ತುಗಳನ್ನು ನಾವು ಅರಿಬೇಕು. ಈ ನಿಟ್ಟಿನಲ್ಲಿ ಈ ಒಂದು ಜಾಗಕ್ಕೆ ನಮ್ಮನ್ನು ನಾವು ಒಪ್ಪಿಕೊಳ್ಳಿಸಬೇಕಾದರೆ ಭಾಷೆಯನ್ನು, ಭಜನೆಯನ್ನು, ಭಾವನೆಯನ್ನು, ಭೂಷಣವನ್ನು, ಭೋಜನವನ್ನು ನಮ್ಮದಾಗಿಸಿಕೊಳ್ಳಬೇಕು.
ಈ ಮುಖಾಂತರವಾಗಿ ಸಂಸ್ಕಾರ ಎನ್ನುವಂಥ ಒಂದೊಂದು ಅಡಿಯನ್ನು ಕೂಡ ನಾವು ಹಿಡಿಕೊಟ್ಟರೆ ಪಡಿಕೊಡುವಂಥ ಶಕ್ತಿ ಈ ಸಮಾಜಕ್ಕೂ ಇದೆ, ನಮ್ಮ ಮನಸ್ಸಿಗೂ ಇದೆ. ನಮ್ಮ ಸಂಸ್ಕಾರವನ್ನು ಹೇಗೆ ಬೆಳೆಸಬಹುದು ಅನ್ನೋದಕ್ಕೆ ನೋಡಿ, ಒಂದು ಹಿಡಿ ಅಕ್ಕಿಯನ್ನು ಹಾಕಿದರೆ ಅದಕ್ಕೆ ಸಂಸ್ಕಾರ ನೀಡಿದಾಗ ಅನ್ನ ಆಗ್ತದೆ. ನಾವು ತೊಡುವಂಥ ಬಟ್ಟೆ ಅದು ಹತ್ತಿಯಾಗಿತ್ತು, ಅದಕ್ಕೆ ಸಂಸ್ಕಾರವನ್ನು ನೀಡಿದಾಗ ಅದು ಬಟ್ಟೆ ಆಗ್ತದೆ. ಒಂದು ಮೂರ್ತಿ ತನ್ನ ಶಿಲ್ಪಿ ತನ್ನ ಕೈ ಚಾಲಕದಿಂದ ಅದಕ್ಕೆ ಕೆತ್ತಿದಾಗ ಅದು ಶಿಲ್ಪವಾಗಿ ಮೂಡುತ್ತದೆ. ಹಾಗೆ ನಮಗೆ ಕೈಗೆ ಕೊಟ್ಟಂಥ ಸಂಸ್ಕಾರ, ನಮ್ಮ ಬಾಯಿಗೆ ಕೊಟ್ಟ ಸಂಸ್ಕಾರ, ನಮ್ಮ ಮನಸ್ಸಿಗೆ ಕೊಟ್ಟಂಥ ಸಂಸ್ಕಾರ, ಇದೆಲ್ಲವೂ ಕೂಡ ಒಂದು ಚಿತ್ರಿತವಾಗಿ ನಮ್ಮ ಜೀವನದ ರೂಪ ಆಗ್ತದೆ. ಈ ಮುಖಾಂತರವಾಗಿ ಜೀವನವನ್ನು ನಾವು ಬೆಳೆಸಲಿಕ್ಕೆ, ಜೀವನವನ್ನು ರೂಪಿಸಲಿಕ್ಕೆ ನಮಗೆ ಸಂಸ್ಕಾರ ಎಷ್ಟು ಮುಖ್ಯ ಎನ್ನುವುದ ಅರಿವು ನಮ್ಮೊಳಗೆ ಬೆಳಿಬೇಕು. ಮುಖ್ಯವಾಗಿ ಈ ಅರಿವು ನಮ್ಮೊಳಗೆ ಬೆಳೆದಾಗ ನಾವು ಮುಂದೆ ಸಂಸ್ಕಾರಯುತ ಜೀವನವನ್ನು ಮಾಡಲಿಕ್ಕೆ, ಸುಂದರವಾದ ಜೀವನದ ಈ ಒಂದು ಕಲ್ಪನೆ ಏನಿದೆ ಇದನ್ನು ಅರಿವಿನೊಂದಿಗೆ ಬದುಕಿದಾಗ ನಮ್ಮ ಜೀವನ ಸುಂದರ ಆಗ್ತದೆ ಎನ್ನುವುದು ಹಿರಿಯರ ಮಾತು. ನಿಮಗೆ ಒಂದು ಚಿಕ್ಕ ಉದಾಹರಣೆಯನ್ನು ಹೇಳಿ ನನ್ನ ಕಾರ್ಯವನ್ನು ನನಗೆ 10 ಮಿನಿಟನ್ನು ಕೊಟ್ಟಿದ್ದಾರೆ, 1-2 ಮಿನಿಟ್ ಹೆಚ್ಚು ಕಡಿಮೆ ಆಗ್ಬೋದು. ಬಹಳ ಸುಂದರವಾದಂಥದ್ದು ಈ ಜೀವನ ಅನ್ನುವಂಥದ್ದು. ಅದೊಂದು ಯಕ್ಷಿಣಿ ಲೋಕ ಅಂತೆ, ಮೆಸ್ಮರೈಸ್, ಇದು ಏನದು ಮ್ಯಾಜಿಕ್ ಲೋಕ. ಯಾರೋ 4-5 ಜನ 6 ಜನ ಒಟ್ಟಿಗೆ ಸೇರಿ ಜೀವನವನ್ನು ಒಳ್ಳೆಯದು ಮಾಡಬೇಕು, ವ್ಯವಹಾರವನ್ನು ಮಾಡಬೇಕು, ಅತ್ಯುತ್ತಮ ಜೀವನವನ್ನು ನಡೆಸಬೇಕು, ಸಮಾಜವನ್ನು ಸುಂದರವಾಗಿ ಕಾಣಬೇಕು ಎನ್ನುವ ಒಂದು ನೆಲೆಯಲ್ಲಿ ಒಟ್ಟಿಗೆ ಸೇರಿದ್ರಂತೆ. ಆ ಊರಿನಲ್ಲಿ ಏನು ಮಾಡಿದರೂ ಕೂಡ ಅವರಿಗೆ ವ್ಯವಹಾರ ಕೈ ಹಿಡಿಯುವುದಿಲ್ಲ. ಏನು ಹಿಡಿಯುವುದಿಲ್ಲ ಅಂತ ಹೇಳುವಾಗ ಒಂದು ಗುರುಗಳ ಹತ್ರ ಹೋದ್ರಂತೆ. ಗುರುಗಳ ಹತ್ರ ಹೋಗುವಾಗ ಅವರು ಹೇಳಿದ್ರಂತೆ, ಈ ಊರಿಂದ ಹೊರ ಊರಿಗೆ ಹೋಗಬೇಕು ನೀವು, ಅಲ್ಲಿಗೆ ಹೋದರೆ ನಿಮಗೆ ಸುಂದರವಾದ ಬದುಕಿದೆ, ಆ ಬದುಕಿಗೆ ನೀವು ಅಣಿಯಾದರೆ ಅಲ್ಲಿಂದ ಮುಂದೆ ನಮ್ಮೂರನ್ನು ನೀವು ಉದ್ಧಾರ ಮಾಡ್ಬೋದು ಅಂತೇಳಿ. ಆದರೆ ಅದಕ್ಕೆ ಒಂದು ಅಡೆತಡೆಗಳಿವೆ. ಅದೇನಂತ ಹೇಳಿದರೆ, ಈ ಒಂದು ಜಾಗವನ್ನು ನೀವು ತಲುಪಬೇಕಿದ್ರೆ ಅದಕ್ಕೆ ಆ ಯಕ್ಷಿಣಿ ಲೋಕ ಇದೆ, ಆ ಯಕ್ಷಿಣಿ ಲೋಕವನ್ನು ಮೀರಿ ನೀವು ಮುಂದೆ ಹೋಗಬೇಕು ಅಂತೇಳಿ. ಈ ಹುಡುಗರು ತಯಾರಾದರು, ಏನಿದ್ರೂ ತೊಂದರೆ ಇಲ್ಲ, ನಾವು ಹಠದಲ್ಲಿದ್ದೇವೆ, ನಾವು ಹೋಗಲಿಕ್ಕೆ ರೆಡಿ ಇದ್ದೇವೆ, ನಮ್ಮ ಜೀವನ ಒಳ್ಳೆಯದಾಗಬೇಕು ಅಂತೇಳಿ ಶುರು ಮಾಡಿದರು. ಬೆಳಿಗ್ಗೆ ಹೊರಟವರು ಸಂಜೆ ಆಗುವಾಗ ಹೊತ್ತಾಯಿತು, ಯಕ್ಷಿಣಿ ಲೋಕ ಸಿಕ್ಕಿತು. ಎಲ್ಲರೂ ಕೂಡ ನೋಡುವಾಗ ರಾತ್ರಿ ನೋಡ್ತಾರೆ, ಕಣ್ಮನ ತನಿಸುವಂಥ ಜಾಗ, ಅತ್ಯುತ್ತಮವಾದಂಥ ಸುಂದರ ಲೋಕ, ಎಲ್ಲಿಯೂ ಕತ್ತಲಿಲ್ಲ. ನಮಗೆ ನೋಡಿದರೆ ಕಣ್ಮನ ತನಿಸ್ತದೆ. ಗಿರಿ ಪರ್ವತಗಳಿರ್ಬೋದು, ಸುಂದರವಾದ ಉದ್ಯಾನವನಗಳಿರ್ಬೋದು, ಎಲ್ಲವೂ ಇದೆ. ಆದರೆ ಒಬ್ಬನಿಗೆ ಕಂಡಿತು, ಈ ಲೋಕಕ್ಕಿಂತ ಇನ್ನು ಮುಂದಿನ ಲೋಕ ಇಲ್ಲಿದೆ, ಸಾಕು ನನಗೆ, ನೀವು 5 ಜನ ಹೋಗಿ, ನಾನು ಇಲ್ಲೇ ಉಳ್ಕೊಳ್ತೇನೆ, ಇಂಥ ಪ್ರದೇಶಕ್ಕಿಂತ ಮುಂದೆ ನನಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅಂಥೇಳಿ ಹೊರಟರು. 2ನೇ ದಿನ ಬಂತು. 2ನೇ ದಿನದಲ್ಲಿ ಇನ್ನೊಂದು ಕಡೆಗೆ ಹೋದರೆ ಕಿವಿಗೆ ಕೇಳುವಂಥ ಯಕ್ಷಿಣಿ ಲೋಕ, ಬಹಳ ಇಂಪಾದ ಸಂಗೀತ ಕಚೇರಿಗಳು, ಬೇರೆ ಬೇರೆ ವಾದ್ಯಗಳು, ಮದ್ದಳೆಗಳು, ಬೇರೆ ಬೇರೆ ರೀತಿಯಿಂದ ಅವನ ಮನಸ್ಸನ್ನು ತಣಿಸುವ, ಕುಣಿಸುವ ಎಲ್ಲವೂ ಇದೆ ಅಲ್ಲಿ. ಈ ಶರೀರವನ್ನು ಬಿಟ್ಟು ಅವನಿಗೆ ಮನಸ್ಸಿಲ್ಲ, ಅಲ್ಲಿಯೇ ನಿಂತ. ಮರುದಿನ ಇನ್ನು ಉಳಿದಿರುವಂಥ 4 ಜನ ಮನ ಹೊರಟರು, 3 ಜನ. 3ನೇ ದಿನ ಬಂತು. ಅಲ್ಲಿ ಹೋದರೆ ಅವರಿಗೆ ಆ ಯಕ್ಷಿಣಿ ಲೋಕದಲ್ಲಿ ಎಲ್ಲವೂ ಕೆಡುವಂಥ ಪರಿಮಳವಾದಂಥ ವಸ್ತುಗಳು, ಕೆಲವು ಬೇರೆ ಬೇರೆ ದ್ರವ್ಯಗಳು, ಸುವಾಸನೆಯುಕ್ತವಾದಂಥದ್ದು, ಅಮನುಭರಿತವಾದಂಥದ್ದು ಎಲ್ಲವೂ ಅವನಿಗೆ ಅಲ್ಲಿದೆ. ಯಾವುದು ಇಲ್ಲದಿದ್ದರೆ ಇಲ್ಲ. ಆದರೆ ಈ ಲೋಕವನ್ನು ಕಂಡಾಗ ಅವನಿಗೆ ಅಲ್ಲಿಯೇ ಇರುವಂತಾಯಿತು, ಅಲ್ಲಿ ಉಳ್ಕೊಂಡ. 4ನೇ ದಿನ ಬಂತು. 4ನೇ ದಿನದಲ್ಲಿ ಇನ್ನುಳಿದವರು ಹೊರಟರು. ಅಲ್ಲಿ ನೋಡಿದರೆ ಏನು, ಬೇರೆ ಬೇರೆ ರೀತಿಯ ಆಹಾರದಿಗಳು, ಬೇರೆ ಬೇರೆ ರೀತಿಯ ವಸ್ತುಗಳು, ತಿನ್ನಲಿಕ್ಕೆ ಉಣ್ಲಿಕ್ಕೆ ಬೇಕಾದ ಎಲ್ಲವೂ ಇದೆ, ಯಾವುದಕ್ಕೂ ಕಮ್ಮಿ ಇಲ್ಲ. ಕುಡಿತ ಬೇಕಿದ್ರೆ ಕುಡಿತಾ ಇದೆ, ತಿನ್ನಲಿಕ್ಕೆ ಬೇಕಿದ್ರೆ ತಿನ್ನಲಿಕ್ಕಿದೆ, ಈ ಹೋದಂಥ ಎಲ್ಲವೂ ಪರಿಮಳ ವಸ್ತುಗಳು ಇದೆ, ಎಲ್ಲವೂ ಇದೆ, ಯಾವುದು ಇಲ್ಲ ಅಂತ ಹೇಳಲ್ಲ. ಅಂತಹ ಲೋಕ. ಈ ಲೋಕವನ್ನು ಬಿಟ್ಟು ಇನ್ನೆಲ್ಲಿಗೆ ಹೋಗಲಿ? ಈ ಸುಖವನ್ನು ನಾನು ಅನುಭವಿಸಲೇ ಇಲ್ಲ, ನಾನು ಇಲ್ಲಿ ಉಳ್ಕೊಳ್ಳುತ್ತೇನೆ ಅಂತ ಅಲ್ಲಿ ಉಳ್ಕೊಂಡಂತೆ. ಆದರೆ 5ನೇ ಮನುಷ್ಯ ಮಾತ್ರ ಅಲ್ಲಿ ಕೇಳಲಿಲ್ಲ. ಈ ಎಲ್ಲವನ್ನ ಜೋಕಿ ನಮ್ಮ ಗುರುಗಳು ಹೇಳಿದ್ದಾರೆ, ಈ ಲೋಕವನ್ನು ಬಿಟ್ಟು ನಾವು ಹೊರಗೆ ಹೋಗಬೇಕು, ಅಲ್ಲೊಂದು ಪ್ರಪಂಚ ಇದೆ ಅಂತೇಳಿ. 5ನೇ ಲೋಕದವನು ಹೋದಂತೆ. ಅಲ್ಲಿ ಹೋಗುವಾಗ
ಇವನಿಗೆ ವಜ್ರ ವೈಢೂರ್ಯಗಳಿಂದ ಸೇರಿದ ಎಲ್ಲ ವಸ್ತುಗಳೊಂದಿಗೆ ವ್ಯವಹಾರ ಮಾಡಲಿಕ್ಕೂ ತೊಂದರೆ ಇಲ್ಲ. ಇರುವಂಥ ಎಲ್ಲ ವಸ್ತುಗಳು ಅಲ್ಲಿದೆ. ಈ ಜಾಗಕ್ಕೆ ಹೋದರೆ ಇಂಥ ಒಂದು ವ್ಯಕ್ತಿ ಬರ್ತಾನೆ ಅಂತೇಳಿ ಅಲ್ಲಿ ಅವನನ್ನು ಕಾದು ಕೂತಂಥ ಜನರು ಇದ್ದಾರೆ. ಆ ಮುಖಾಂತರವಾಗಿ ಅವನೊಬ್ಬ ಅತ್ಯುತ್ತಮ ವ್ಯಕ್ತಿ ಆಗಲಿಕ್ಕೆ ಕಾರಣ ಇದ್ದಂತೆ. ಇದಕ್ಕೆ ಕಾರಣ ಇಷ್ಟೇ. ಒಂದು ಕಡೆ ನಮ್ಮ ಕಣ್ಣು ಹಿಡಿತದೆ, ಒಂದು ಕಡೆ ನಮ್ಮ ಮೂಗು ಹಿಡಿತದೆ, ಒಂದು ಕಿವಿ ಹಿಡಿತದೆ, ನಮ್ಮ ಚರ್ಮ ಹಿಡಿತದೆ. ಕಣ್ಣು, ಕಿವಿ, ಮೂಗು, ನಾಲಿಗೆ ಎನ್ನುವ ಪಂಚೇಂದ್ರಿಯಗಳು ನಮ್ಮನ್ನು ಹಿಡಿತಕ್ಕೆ ಒಂದೊಂದು ಕಡೆ ಹಿಡಿತವೆ. ಬೇರೆ ಬೇರೆ ಕ್ಷೇತ್ರಗಳಿಗೆ ನಾವು ಹೋಗ್ತೇವೆ. ಅಲ್ಲಿ ನಮ್ಮನ್ನು ನಮ್ಮ ಪ್ರಾಯಕ್ಕನುಗುಣವಾಗಿ, ನಮ್ಮ ಸಮಯಕ್ಕನುಗುಣವಾಗಿ, ನಮ್ಮ ಪರಿಸ್ಥಿತಿಗೆ ಅನುಗುಣವಾಗಿ ನಮ್ಮ ಸೆಳೆತಗಳು ನಮ್ಮನ್ನು ಸೆಳೀತವೆ. ಈ ಎಲ್ಲ ಸಂದರ್ಭದಲ್ಲಿ ನಾನು ಯಾಕೆ ಹೇಳ್ತೀನಿ ಅಂತ ಹೇಳಿದರೆ, ನಿಮ್ಮ ಜೀವನವನ್ನು ಒಳ್ಳೆಯದು ಮಾಡಬೇಕಿದ್ರೆ ಈ ಎಲ್ಲ ಸೆಳೆತಗಳಿಂದ ಬಿಟ್ಟು, ಇದೆಲ್ಲವೂ ಬಿಟ್ಟರೆ ಇದೆಲ್ಲವೂ ಇದ್ದೆ, ಆದರೆ ಇದನ್ನೆಲ್ಲವನ್ನು ಅನುಭವಿಸಿ ಇದೆಲ್ಲದರ ಹಿಂದೆ ಬಂದು ನಾನೊಂದು ಜೀವನವನ್ನು ಉತ್ತಮವನ್ನು ಸಾಧಿಸಬೇಕಿದ್ರೆ ನಮ್ಮ ಪಂಚೇಂದ್ರಿಯಗಳನ್ನು ಗಟ್ಟಿಯಾಗಿಟ್ಟುಕೊಳ್ಬೇಕಾಗ್ತದೆ. ಈ ಶಕ್ತಿಗಳು, ಷಡ್ಯಂತ್ರಗಳು ಹೊರಗಿದ್ರೂ ಕೂಡ ಅದನ್ನು ಜಯಿಸುವಂಥ ಶಕ್ತಿ ನಿಮ್ಮಲ್ಲಿರಬೇಕಾಗ್ತದೆ. ಈ ಮುಖಾಂತರವಾಗಿ ನಿಮ್ಮ ಜೀವನಕ್ಕೆ ಸುಂದರವಾಗಲಿ, ಅತ್ಯಂತ ಮಧುರವಂತ ಈ ಸಮಯದಲ್ಲಿ ನಿಮ್ಮನ್ನೆಲ್ಲ ಕರೆದಿದ್ದೀರಿ. ನಿಮ್ಮ ಬಾಳು ಹಳೆ ರೆಂಬೆಯಲ್ಲಿ ಹೊಸರು ಚಿಗುರು ಮೂಡುವಂತೆ, ನಿಮ್ಮೆಲ್ಲ ಹಳೆ ಬಾಳಿನಲ್ಲಿ ಹಗೆತನಗಳು ನೀಗಲಿ, ಕಷ್ಟ ಕಾರ್ಪಣ್ಯಗಳು ನೀಗಲಿ, ಹೊಸ ಬಾಳಿನಲ್ಲಿ ಹೊಸ ನಗುವಿನೊಂದಿಗೆ ಹೊಸ ಬದುಕು ಅದು ಹಸನಾಗಲಿ, ನಿಮ್ಮ ನಗುವು ಇನ್ನಷ್ಟು ನಗುವಿನೊಂದಿಗೆ ಅದು ನಗವಾಗಲಿ ಎನ್ನುತ್ತಾ ಇವತ್ತು ಈ ಕೆಲಸವನ್ನು ಮಾಡಿದ್ದಾರೆ. ಸತೀಶ್ ಕುಂಪಲ್ರಿ ಇರ್ಬೋದು, ಇಡೀ ತಂಡ ಇರ್ಬೋದು. ಇಂಥ ಒಂದು ಕಾರ್ಯಕ್ಕೆ ಅವರು, ಕವಿ ಒಂದು ಕಡೆ ಹೇಳ್ತಾನೆ, ಲೋಕದ ಕತ್ತಲೆಯನ್ನೆಲ್ಲ ಕಲೀಲಿಕ್ಕೆ ಸಾಧ್ಯ ಇಲ್ಲಂತೆ, ಆದರೆ ಇದ್ದಷ್ಟು ಕಾಲ ನಿನ್ನ ಮುಖ ನನಗೆ, ನನ್ನ ಮುಖ ಕಾಣಲಿ ಎನ್ನುವ, ನಿನ್ನ ಮುಖ ನನಗೆ, ನನ್ನ ಮುಖ ಕಾಣಲಿ ಎನ್ನುವ ಒಂದೇ ಒಂದು ಆಸೆಯಿಂದ ಅಂತೇಳಿ. ಅಂದರೆ ನಿಮ್ಮೆಲ್ಲರನ್ನ ಇಲ್ಲಿರುವಂಥ ಎಲ್ಲ ಮದುವೆ ಆದವರನ್ನು ಇಲ್ಲಿ ಸೇರಿಸಿ ಸ್ವಲ್ಪ ಕಷ್ಟ ಆಗಿದೆ. ಇಲ್ಲದೆ ಇದ್ದವರನ್ನೆಲ್ಲರನ್ನ ಲೋಕವನ್ನು ನಾನು ಸರಿ ಮಾಡ್ತೇನೆ ಅನ್ನುವಂಥ ಚಿಂತನೆ ಇದ್ದರೂ ಕೂಡ ಅದನ್ನು ಮಾಡಲಿಕ್ಕೆ ಕಷ್ಟ ಸಾಧ್ಯ. ಆದರೆ ಇದ್ದಷ್ಟು ಸ್ವಲ್ಪ ಆದರೂ ಎಷ್ಟು ಜನರಿಗೆ ಸಾಧ್ಯ ಇದೆ, ಆ ಸಾಧ್ಯತೆಯಿಂದ ಸ್ವಲ್ಪ ಜನರಿಗೆ ಸಹಾಯ ಆದೀತು, ಅವರ ಜೀವನದಲ್ಲಿ ಇನ್ನಷ್ಟು ಉಲ್ಲಾಸ ತುಂಬಿತು ಎನ್ನುವ ಚಿಂತನೆಯಲ್ಲಿ ಮಾಡಿದಂಥ ಈ ಒಂದು ಕಾರ್ಯ ನಿಮ್ಮ ಬದುಕಿನಲ್ಲಿ ಅದು ಸುಂದರವಾದಂಥ ಬದುಕಾಗಲಿ. ಈ ಮುಖಾಂತರವಾಗಿ ನಮ್ಮ ಬಾಳು ಅದು ಸುಂದರವಾದಂಥ ಬಾಳಾಗಲಿ ಅಂತ ಹೇಳುತ್ತಾ, ಗಂಡ ಹೆಂಡತಿ ಅಂತ ಹೇಳಿದರೆ ಅದು ಮದುವೆ ಅಂತ ಹೇಳಿದರೆ ಅದು ಸಂಗೀತ ಇದೆ ಅಂತೇಳಿ, ಗಂಡ ತಾಳವಾದರೆ ಹೆಂಡತಿ ರಾಗ ಅಂತಾರೆ. ಇಲ್ಲಿರುವಂಥವರೆಲ್ಲರೂ ಕೂಡ ನಾವು ಅದಕ್ಕೆ ಶ್ರುತಿಯನ್ನು ಸೇರಿಸಿ, ಆಶೀರ್ವಾದದ ಶ್ರುತಿಯನ್ನು ಸೇರಿಸಿ ನಿಮಗೆ ಅದು ಶ್ರೀರಕ್ಷೆಯಾಗಲಿ, ಈ ಮುಖಾಂತರವಾಗಿ ನಿಮ್ಮೆಲ್ಲರ ಬದುಕು ಸುಂದರವಾಗಲಿ ಅಂತೇಳಿ ಶುಭ ಹಾರೈಸುತ್ತಾ ನನ್ನೆರಡು ಮಾತುಗಳ ಮುಗಿತಾನೆ. ಜೈ ಹಿಂದ್. ಎಲ್ಲ ಗಣ್ಯರೇ ಹಾಗೂ ಎದುರಿರುವ ಎಲ್ಲ ನವದಂಪತಿಗಳೇ ಹಾಗೂ ನನ್ನ ಎಲ್ಲ ಆತ್ಮೀಯರೇ, ಇಂದು ನಾವು ನವ ವಧುವರರ ರಂಗರುಕ್ಮಿಣಿ ಸಮಾಗಮ ಕಾರ್ಯಕ್ರಮದಲ್ಲಿ ಸೇರಿಕೊಂಡಿದ್ದೇವೆ. ತುಂಬ ಖುಷಿಯಾಯಿತು ಎಲ್ಲ ನವ ದಂಪತಿಗಳನ್ನು ನೋಡಿ. ಹಾಗೆ ನಾವು ದಾಂಪತ್ಯ ಜೀವನವನ್ನು ಹೇಗೆ ಮಾಡಬೇಕು ಎಂದು ನಮ್ಮ ಹಿರಿಯರನ್ನು ನೋಡಿ ನಾವು ಕಲಿಬೇಕು. ತುಂಬ ಕಷ್ಟಗಳಿರುತ್ತದೆ, ಸುಖ ಕೂಡ ಇರ್ತವೆ. ಅದನ್ನು ಸರಿಯಾಗಿ ಒಂದೇ ರೀತಿಯಲ್ಲಿ ಸಮಾನವಾಗಿ ಸ್ವೀಕರಿಸಿ ಎಲ್ಲರಿಗೂ ದಂಪತಿಗಳಿಗೆ ಶುಭವಾಗಲಿ ಅಂತ ಹೇಳುತ್ತಾ ನಾನೊಂದೆರಡು ಮಾತನ್ನು ನಿಲ್ಲಿಸ್ತೇನೆ. ಸಭಾ ಕಾರ್ಯಕ್ರಮದ ಈ ಒಂದು ಉದ್ದೀಪನದ ಸಭಾ ಕಾರ್ಯಕ್ರಮ ಮುಕ್ತಾಯ ಮಂತದಲ್ಲ. ನಮಗೆ ಮಾತೆರೆಗಳ ಈ ಒಂಜಿ ಪೊರ್ತುಡು ರಂಗ ರುಕ್ಮಿಣಿ ಕಾರ್ಯಕ್ರಮದ ಒಂಜಿ ಹೊಸ ಜೋಡಿಲೆಗೆ ನಮಗೆ ಮಾತೆರೆಗಳ ಎಡ್ಡೆಪ್ಪದ ಮಾರ್ಗದರ್ಶನ ಮಲ್ಪರೆ ಹಿರಿಯರು ಗಜಾನನ ಪೈ ನಾ ವೇದಿಕೆಯನ್ನು ಅರೆಗೆ ಬುರ್ದು ಕೊರೊಂದಲ್ಲ. ವೇದಿಕೆಗೆ ವಿರಾಜಮಾನ ರಂಚನ ಗಣ್ಯರ್ನಕ್ಲೇನು ಈ ವೇದಿಕೆ ಇರೋದು ಓಲಗಾಯನಂಚಿನ ಮಾತ್ರೆಲ್ಲ ಈ ಚಾಬಾಡಿ ಹಿಡಿದು ಬುರ್ದುಕೊಳ್ಳೋ ಮಾತ್ರೆಗಳು ಸ್ವಲ್ಪ ಇಲ್ಲ. ಒಂದು ದಿವಸ ಪ್ರೊಫೆಸರ್ ಹೇಳಿದರು, ಮುಂದಿನ ತಿಂಗಳು 25ನೇ ತಾರೀಕಿಗೆ ನನ್ನ ಮಗಳಿಗೆ ಮದುವೆ ಇದೆ, ಹಾಗೆ ಒಂದು ಗಿಫ್ಟ್ ರೆಡಿ ಮಾಡಬೇಕು ಅಂತೇಳಿ ಹೇಳಿದರು. ಮುಂದಿನ ತಿಂಗಳು 25ನೇ ತಾರೀಕಿಗೆ ನನ್ನ ಮಗಳಿಗೆ ಮದುವೆ ಇದೆ, ಅವಳಿಗೆ ಮದುವೆಗೆ ಕೊಡಲಿಕ್ಕೆ ಒಂದು ಗಿಫ್ಟ್ ರೆಡಿ ಮಾಡಬೇಕು ಅಂತ ಹೇಳಿದರು. ಅರ್ಥ ಆಯ್ತಾ? ಸಾಮಾನ್ಯವಾಗಿ ನಮ್ಮ ಎಲ್ಲರ ಮನಸ್ಸಿನಲ್ಲಿ ಸಂದೇಹ ಬಂದ ಹಾಗೇ ನಮ್ಮ ಕಾಂಬಳೆಯವರಿಗೂ ಸಂದೇಹ ಬಂತು. ಅವ್ರು ಕೇಳಿದರು, ಮಗಳ ಮದುವೆಗೆ ಒಂದು ಗಿಫ್ಟ್ ಕೊಟ್ಟರೆ ಮುಗೀತಾ, ಅಷ್ಟೇನಾ ನಿಮ್ಮ ಕೆಲಸ ಅಂತ. ಹೌದು ಮತ್ತೆ ಅಂತ ಹೇಳಿದರು. ಮತ್ತೆ ಅದಕ್ಕೆ ಉತ್ತರ ಕೊಟ್ಟರು, ಎಕ್ಸ್ಪ್ಲನೇಷನ್ ಕೊಟ್ಟರು. ನಮ್ಮಲ್ಲಿ ಹೀಗಾಗುತ್ತಾ? ನಮ್ಮಲ್ಲಿ ಹೇಗಾಗತ್ತೆ? ಒಂದು ಸಂಬಂಧ ಹುಡುಕ್ಲಿಕ್ಕೆ ಒದ್ದಾಡ್ತಾರೆ,
ಸಾಕಷ್ಟು ಪರಿಶ್ರಮ ಪಡ್ತಾರೆ, ಅಳೆದು ತೂಗಿ ನೋಡಿ ಎಲ್ಲ ಮಾಡಿ ಆಮೇಲೆ ಒಂದು ಸಂಬಂಧ ನಿಶ್ಚಯ ಮಾಡ್ತಾರೆ. ಒಂದೊಮ್ಮೆ ನಾವೇ ನಿಶ್ಚಯ ಮಾಡಿದರೂ ಕೂಡ ಅವರ ಜವಾಬ್ದಾರಿಯಿಂದ ದೂರ ಸರಿಯೋದಿಲ್ಲ. ನಿನ್ನ ಹಣೆ ಬರ ಬಿಟ್ಬಿಡು ಅಂತೇಳಿ ಹೇಳೋದಿಲ್ಲ. ಒಂದು ಸಲ ನೋಡ್ತಾರೆ ಹೇಗಿದ್ದಾನೆ ಹುಡುಗ ಅಥವಾ ಹೇಗಿದ್ದಾಳೆ ಹುಡುಗಿ ಎಲ್ಲ ನೋಡಿ ಹೇಳಬೇಕಾದ್ದೆಲ್ಲ ಹೇಳಿ ಕೊನೆಗೆ ಅವರಂತೂ ಆಶೀರ್ವಾದ ಮಾಡಿಯೇ ಮಾಡ್ತಾರೆ. ಇಷ್ಟು ಜವಾಬ್ದಾರಿ ಇದೆ. ಆದರೆ ಅಲ್ಲಿ ಹೇಗೆ ಪ್ರೊಫೆಸರ್ ಏನು ಉತ್ತರ ಕೊಟ್ಟರು? ಅವಳಿಗೆ 18 ವರ್ಷ ಆಗಿದೆ, ಅವಳು ಮೇಜರ್, ಅವಳಿಗೆ ಯಾರು ಗಂಡ ಬೇಕೋ ಅವಳೇ ಆರಿಸ್ಕೊಳ್ತಾಳೆ, ಮದುವೆ ದಿನವೂ ಅವಳೇ ಫಿಕ್ಸ್ ಮಾಡ್ತಾಳೆ, ನಾನು ಮದುವೆಗೆ ಹೋಗೋದು ಒಂದು ಗಿಫ್ಟ್ ಕೊಟ್ಟರೆ ಮುಗೀತು ನನ್ನ ಕೆಲಸ ಅಂತ. ಆದರೆ ನಮ್ಮಲ್ಲಿ ಒಂದು ಸಲ ಕಲ್ಪನೆ ಮಾಡಿಕೊಳ್ಳಿ, ಎಷ್ಟೊಂದು ಸಂಭ್ರಮ, ಗಂಡಿನ ಕಡೆಯವರಿಗೂ ಸಂಭ್ರಮ, ಹೆಣ್ಣಿನ ಕಡೆಯವರಿಗೂ ಸಂಭ್ರಮ. ಎಲ್ಲರೂ ಕೂಡ ಎರಡೂ ಕುಟುಂಬದ ಎಲ್ಲರೂ ಕೂಡ ಭಾರಿ ಸಂಭ್ರಮದಿಂದ ಭಾಗವಹಿಸ್ತಾರೆ. ಮೊದಲು 2 ದಿವಸ ಇತ್ತು, ಈಗ 3 ದಿವಸ ಆಗಿದೆ. ಪ್ರಾಯಶಃ ಅದು ಬರ್ತಾ ಬರ್ತಾ ಇನ್ನು ಸಂಗೀತ, ಮೆಹಂದಿ, ಆಮೇಲೆ ಏನೇನೋ ಅಂತೆಲ್ಲ ಹೇಳಿ ಎಲ್ಲ ಅದಕ್ಕೆ ಸಾಕಷ್ಟು ರೆಕ್ಕೆ ಪುಕ್ಕ ಎಲ್ಲ ಸೇರಿಕೊಂಡಿದೆ. ಈಗ ಇದೆಲ್ಲ ರೆಕ್ಕೆ ಪುಕ್ಕ ಎಲ್ಲ ಸೇರಬೇಕಾದ್ರೆ ಒಂದು ಸಣ್ಣ ಕಿವಿ ಮಾತು, ಈ ರೆಕ್ಕೆ ಪುಕ್ಕ ಎಲ್ಲ ಸೇರಿಕೊಳ್ಬೇಕಾದ್ರೆ ನಮ್ಮ ಪಾಕೆಟ್ ಎಷ್ಟು ಗಟ್ಟಿ ಇದೆ ಇದನ್ನು ಯೋಚನೆ ಮಾಡಬೇಕು. ನಮ್ಮ ಪಾಕೆಟ್ಟಿಗೆ ಅನುಗುಣವಾಗಿ ನಾವು ಖರ್ಚು ವೆಚ್ಚ ಮಾಡಿದರೆ ನಮಗೂ ಒಳ್ಳೆಯದು. ನೀವು ಖರ್ಚು ಮಾಡಿದರೆ ಯಾರು ಬೇಡ ಅಂತೇಳಿ ಹೇಳೋದಿಲ್ಲ. ಈ ಒಂದು ಪ್ರಜ್ಞೆ ನಮ್ಮಲ್ಲಿದ್ದರೆ ಪ್ರಾಯಶಃ ಜೀವನ ಚೆನ್ನಾಗಿ ನಡೆಸಲಿಕ್ಕೆ ಅನುಕೂಲ ಆಗುತ್ತೆ. ಇಲ್ಲದಿದ್ದರೆ ಮದುವೆ ಅಂತ ಹೇಳುವಂಥದ್ದು ಸಾಲದ ಹೊರೆ ಆದರೆ ಕಷ್ಟ. ಇದು ಒಂದು ಭಾಗ. ಅಂದರೆ ಇಲ್ಲಿ ಮದುವೆ ಅಂತೇಳಿ ಹೇಳುವಂಥದ್ದು ಕೇವಲ ಗಂಡು ಹೆಣ್ಣಿಗೆ ಸಂಬಂಧಪಟ್ಟಿದ್ದಲ್ಲ, ಎರಡೂ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಕಾರ್ಯಕ್ರಮ, ಎರಡೂ ಕುಟುಂಬದವರು ಸಂಭ್ರಮ ಪಡುವಂಥ ಕಾರ್ಯಕ್ರಮ, ಎರಡೂ ಕುಟುಂಬಗಳನ್ನು ಜೋಡಿಸುವಂಥ ಕಾರ್ಯಕ್ರಮ. ನಮ್ಮ ನವವಿವಾಹಿತರಿಗೆ ಕೇಳ್ತೇನೆ, ನಿಮ್ಮ ಮದುವೆಯ ಇನ್ವಿಟೇಷನ್ನಲ್ಲಿ ಯಾರ ಹೆಸರಿನಲ್ಲಿ ಇನ್ವಿಟೇಷನ್ ಇತ್ತು? ಆಮಂತ್ರಣ ಪತ್ರ, ಇಂಗ್ಲೀಷ್ನಲ್ಲಿ ಅದಕ್ಕೆ ಆಮಂತ್ರಣ ಪತ್ರ ಅಂತೇಳಿ ಹೇಳ್ತಾರೆ. ಆ ಆಮಂತ್ರಣ ಪತ್ರ ಯಾರ ಹೆಸರಿನಲ್ಲಿತ್ತು? ನಿಮ್ಮ ಹೆಸರಿನಲ್ಲಿತ್ತೋ, ನಿಮ್ಮ ಮನೆಯ ಹಿರಿಯರ ಹೆಸರಿನಲ್ಲಿತ್ತೋ, ಯಾರ ಹೆಸರಲ್ಲಿತ್ತು? ಇನ್ನು ಈಗ ಕೆಲವರೆಲ್ಲ ಪರ್ಸ್ನಲ್ ಇನ್ವಿಟೇಷನ್ ಅಂತೇಳಿ ಮಾಡ್ತಾರೆ. ಅದು ಕೂಡ ಇನ್ವಿಟೇಷನ್ ಅಲ್ಲ, ಸೇವ್ ದಿ ಡೇಟ್ ಅಷ್ಟೇ. ಇದನ್ನು ಸೇವ್ ದಿ ಡೇಟ್ ಅಂತೇಳಿ ಹೇಳ್ತಾರೆ. ಇಂಥ ದಿವಸ ನಮ್ಮ ಮದುವೆ, ನೀವು ಬರಬೇಕು ಅಂತಲೂ ಅದರಲ್ಲಿ ಹೇಳೋದಿಲ್ಲ ಅಲ್ವಾ? ಈಗಿನ ಹೊಸ ಕ್ರಮ ಅದು. ಎಲ್ಲ ಪಾಶ್ಚಾತ್ಯರು ಏನು ಮಾಡ್ತಾರೆ ಅದನ್ನು ಕಣ್ಣು ಮುಚ್ಚಿ ಅನುಸರಣೆ ಮಾಡ್ತೀವಿ. ನಮ್ಮ ಸಂಸ್ಕೃತಿ ಎಲ್ಲಿರಬೇಕೋ ಆ ಸಂಸ್ಕೃತಿಯನ್ನು ನಾವು ಸ್ವಲ್ಪ ಕಡೆಗಣಿಸುವಂಥ ರೀತಿಯದ್ದಿದೆ. ನಾನೊಂದು ಸ್ವಲ್ಪ ಅದನ್ನು ನೆನಪು ಮಾಡುವಂಥ ಕೆಲಸ ಮಾಡ್ತಿದ್ದೀನಿ ಅಷ್ಟೇ. ಯಾರ ಹೆಸರಲ್ಲಿತ್ತು? ಮನೆಯ ಹಿರಿಯ ಹೆಸರಿನಲ್ಲಿತ್ತು. ಆ ಇಡೀ ಕಾರ್ಯಕ್ರಮದಲ್ಲೆಲ್ಲ ನಮ್ಮ ಹಿರಿಯರು ಸಾಕಷ್ಟೆಲ್ಲ ಒಳಗೊಂಡಿದ್ದರು. ನಾವು ಕೇವಲ ಉತ್ಸವ ಮೂರ್ತಿಗಳು, ನಮಗಿಂತ ಹೆಚ್ಚು ಸಂಭ್ರಮ ಪಟ್ಟಿದ್ದು ಉಳಿದವರು, ಸರಿನಾ ಅಲ್ವಾ? ಇಲ್ಲಿ ಮದುವೆ ಆಯಿತು, ಮದುವೆದ ಕಾರ್ಯಕ್ರಮಗಳು ಪೂರ್ತಿ ಬೆಳಿಗ್ಗೆ ಬೇಗ ಎದ್ದಿದ್ವಿ. ಇನ್ನು ಮಧ್ಯಾಹ್ನ ಊಟ ಪ್ರಾಯಶಃ 2:30 ಗಂಟೆಗೂ 3 ಗಂಟೆಗೂ ಆಗಿದ್ದಿರಬಹುದು. 2:30-3 ಗಂಟೆಗಾದರೆ ಪುಣ್ಯ. ಯಾಕೆ ಹೇಳಿದ್ರೆ ವಿಶ್ ಮಾಡಲಿಕ್ಕೆ ಬರೋರು ಅವ್ರದ್ದೆಲ್ಲ ಗಲಾಟೆಯಲ್ಲಿ, ಆಮೇಲೆ ಫೋಟೋಗ್ರಾಫರ್ಸ್ ಅವರು ಬೇರೆ ಬೇರೆ ಪೋಸ್ನಲ್ಲಿ ಅವರ ಆಲ್ಬಮಿಗೋಸ್ಕರ, ಅವ್ರದ್ದಲ್ಲ ನಮ್ಮ ಆಲ್ಬಮಿಗೋಸ್ಕರ ಅವರು ಶ್ರಮ ಪಟ್ಟಿದ್ದಾರೆ, ವಿಡಿಯೋ ಮಾಡಿದ್ದಾರೆ ಅಲ್ವಾ? ಸೊ ಹೀಗೆ ಮದುವೆ ಅಂತ ಹೇಳುವಂಥದ್ದು ಕುಟುಂಬದ ಕಾರ್ಯಕ್ರಮ, ಇದು ವೈಯಕ್ತಿಕ ಕಾರ್ಯಕ್ರಮ ಅಲ್ಲ. ಇನ್ನು ಎರಡನೇದು, ಪಾಶ್ಚಾತ್ಯರಲ್ಲಿ ಮದುವೆಯದ್ದು ಮಾತುಕತೆ ನಡೀತದೆ ಅಲ್ವಾ? ಅಲ್ಲಿ ಏನು ಮಾತುಕತೆ ನಡೀತದೆ? ಸಾಮಾನ್ಯವಾಗಿ ಹುಡುಗ ಮತ್ತು ಹುಡುಗಿ ಇಬ್ಬರೇ ಮಾತಾಡುವಂಥದ್ದು. ಮಾತುಕತೆ ಏನು ಅಂತೇಳಿದರೆ, ನಾಳೆ ಒಂದೊಮ್ಮೆ ನಮ್ಮದು ಡೈವೋರ್ಸ್ ಆದರೆ ಡೈವೋರ್ಸ್ ಕಂಡೀಷನ್ ಏನಿರಬೇಕು, ಮೇಂಟೆನೆನ್ಸ್ ಕೊಡಬೇಕಾ, ನಿನ್ನ ದಾರಿ ನಿನಗೆ ನನ್ನ ದಾರಿ ನನಗೆ ಅಂತೇಳಿ ನಾವು ನೋಡ್ಕೊಳ್ಳೋದಾ, ಹೇಗಿರಬೇಕು ಅಂತ ಮೊದಲು ಮಾತಾಡ್ಕೊಂಡು ಆಮೇಲೆ ಮದುವೆದ್ದು ಯೋಚನೆ ಮಾಡ್ತಾರೆ. ಅಂದರೆ ಮದುವೆ ಅಂತ ಹೇಳುವಂಥದ್ದು ಹುಡುಗ ಮತ್ತು ಹುಡುಗಿ ಅಥವಾ ಗಂಡು ಹೆಣ್ಣು ಇಬ್ಬರು ಕೂಡ ಲೀಗಲ್ಲಿ ಜೊತೆಗಿರಲಿಕ್ಕೆ, ಕಾನೂನಾತ್ಮಕವಾಗಿ ಜೊತೆಗಿರಲಿಕ್ಕೆ ಬೇಕಾದಂಥ ಒಂದು ವ್ಯವಸ್ಥೆ ಅದು. ನಮ್ಮಲ್ಲಿ ಹೇಗಿದೆ? ನಾವು ಯಾರೂ ಕೂಡ ಖಂಡಿತವಾಗಿ ಡೈವೋರ್ಸ್ ಬಗ್ಗೆ ಯೋಚನೆ ಮಾಡಿರಲಿಕ್ಕಿಲ್ಲ.
ಜೀವನ ಪೂರ್ತಿ ನಿಭಾಯಿಸಬೇಕಾದಂತಹ ಒಂದು ವ್ರತ ಇದು ಅಂಥೇಳಿ ಯೋಚನೆ ಮಾಡಿದ್ದೇವೆ. ಆಮೇಲೆ ಕೆಲವು ಸಂಪ್ರದಾಯದೆಲ್ಲ ಹೇಳಿರ್ಬೋದು, ಧರ್ಮೇಚ ಅರ್ಥೇಚ ಕಾಮೇಚ ನಾತಿ ಚರಿತವ್ಯ. ವೈದಿಕ ಸಂಪ್ರದಾಯದ ಮದುವೆಗಳಲ್ಲಿ ಈ ಭಾಷೆ ತಗೊಳ್ತಾರೆ. ಯಾರ ಹತ್ರ? ಹುಡುಗನ ಹತ್ರ ಹುಡುಗಿಯ ಅಪ್ಪ ಅಮ್ಮ ತಗೊಳ್ತಾರೆ. ಧರ್ಮೇಚ ಅರ್ಥೇಚ ಕಾಮೇಚ ನಾತಿ ಚರಿತವ್ಯ. ಧರ್ಮ ಅರ್ಥ ಕಾಮಗಳಲ್ಲಿ ಅವಳ ಇಚ್ಛೆ ಮೀರಿ ನಡಿಬಾರ್ದು, ಅವಳ ಇಚ್ಛೆಗೆ ಅನುಗುಣವಾಗಿ ನಡಿಬೇಕು ಅಂತೇಳುವಂಥ ಮಾತನ್ನು ಹೇಳ್ತಾರೆ. ಎಂಥ ಒಂದು ಸಂಭ್ರಮ ಅಲ್ವಾ? ಸೊ ಹೀಗೆ ಪಾಶ್ಚಾತ್ಯರಿಗೆ ಹೋಲಿಸಿದರೆ ನಮ್ಮ ಒಂದು ವಿವಾಹದ ಸಂಸ್ಕಾರ ಏನಿದೆ, ಈ ವಿವಾಹ ಸಂಸ್ಕಾರಕ್ಕೆ ತುಂಬ ಮಹತ್ವ ಇದೆ. ಗೃಹಸ್ಥಾಶ್ರಮಕ್ಕೆ ಕಾಲಿಡುವಂಥ ಒಂದು ಮಹತ್ವದ ಒಂದು ಸನ್ನಿವೇಶ ಇದು. ಈಗ ಹೇಳಿ, ನೀವು ಮದುವೆ ಆದದ್ದು ಯಾಕೆ ಅಂತ ಉತ್ತರ ನೀವು ಕೊಟ್ಟರೆ ತುಂಬ ಸಂತೋಷ. ನನ್ನ ಸಮಯ ಉಳಿತದೆ. ನನಗೆ ಕೊಟ್ಟಿರುವ ಸಮಯ ಅರ್ಧ ಗಂಟೆ. ಹೇಳಿ, ಯಾರು ಬೇಕಾದರೂ ಹೇಳಿ, ಏನು ತೊಂದರೆ ಇಲ್ಲ. ಆಪ್ಷನ್ಸ್ ಕೊಡಬೇಕಾ ಇಂತಿಂಥದ್ದು ಅಂತ? ನನ್ನ ಮನೆಗೆ ಅಡಿಗೆಗೆ ಒಂದು ಜನ ಬೇಕಾಗಿತ್ತು, ಅದಕ್ಕೋಸ್ಕರ ಒಬ್ಬರನ್ನು ನಾನು ಮದುವೆಯಾಗಿ ಮನೆಗೆ ಕರ್ಕೊಂಡು ಬಂದಿದ್ದೇನೆ. ನಮ್ಮ ವಂಶ ಮುಂದುವರಿಬೇಕು ಅಂತೇಳಿ ಇತ್ತು, ಅದಕ್ಕೋಸ್ಕರ ಮಕ್ಕಳಾಗಬೇಕಾದ್ರೆ ನನಗೊಳ್ಳೆ ಹೆಂಡತಿ ಬೇಕು, ಮಕ್ಕಳನ್ನು ಪಡೀಲಿಕ್ಕೋಸ್ಕರ ನಾನು ಮದುವೆ ಆಗಿದ್ದೇನೆ. ಸಹಜವಾಗಿ ನಾವೆಲ್ಲರೂ ಕೂಡ ಮನುಷ್ಯರು ಅಂತೇಳಿ ಹೇಳಿದ ಮೇಲೆ ನಮಗೂ ಕೂಡ ಕಾಮ ಅಂತಿದೆ. ಕಾಮ ಅಂತೇಳಿ ಹೇಳಿದರೆ ಕೇವಲ ಲೈಂಗಿಕ ಬಯಕೆ ಅಂತೇಳಿ ಮಾತ್ರ ಅಲ್ಲ, ಇಚ್ಛೆಗಳು ಅಂತ. ಹಸಿವೆ ಆದಾಗ ಊಟ ಮಾಡಬೇಕು ಹೇಳುವಂಥದ್ದು ಕಾಮ, ಆಯಾಸ ಆದಾಗ ನಿದ್ರೆ ಮಾಡಬೇಕು ಅಂತ ಹೇಳುವಂಥದ್ದು ಕಾಮವೇ. ಯಾವುದೋ ಒಂದು ಸುಂದರವಾದಂಥ ವಸ್ತು ಇದೆ, ಅದು ನನ್ನ ಹತ್ರ ಇದ್ದರೆ ಹೇಗೆ ಅಂತ ಹೇಳುವಂಥದ್ದು ಕಾಮವೇ. ಬಯಕೆಗಳು, ಪ್ರಕೃತಿ ಸಹಜವಾದಂಥ ಬಯಕೆಗಳೇನಿದೆ ಅದೆಲ್ಲವೂ ಕಾಮವೇ, ಆದರೆ ಅದನ್ನು ನೀವು ಸೀಮಿತ ಮಾಡಿದ್ದೇವೆ. ಹಾಗಾಗಿ ಕಾಮ ಅಂತೇಳಿ ಹೇಳುವಂಥದ್ದು, ಬೇರೆ ಬೇರೆ ರೀತಿಯದ್ದು ಬಯಕೆಗಳು, ಇದೆಲ್ಲವೂ ಕೂಡ ಪ್ರಾಣಿಗಳಿಗೂ ಇರ್ತದೆ, ನಮಗೂ ಇರ್ತದೆ. ಅದು ಸಹಜವೇ, ಅದು ಅಸಹಜ ಅಲ್ಲ. ಹಾಗೆ ಗಂಡು ಹೆಣ್ಣಿನ ನಡುವಿನ ಆಕರ್ಷಣೆ ಅದು ಕೂಡ ಪ್ರಕೃತಿ ಸಹಜವಾಗಿರುವಂಥದ್ದೇ, ಪ್ರಕೃತಿಯದ ಆಟ ಅದು. ಇವತ್ತೇನೂ ಇಲ್ಲದೆ ಪಶು ಪಕ್ಷಿಗಳೆಲ್ಲ ಇದ್ದಾವೆ, ಅವುಗಳಲ್ಲೂ ಕೂಡ ಗಂಡು ಹೆಣ್ಣಿನ ಮಧ್ಯೆ ಆಕರ್ಷಣೆ ಇಲ್ವಾ? ಯಾಕೆಳಿದ್ರೆ ಪ್ರಕೃತಿಯದ ಆಟ, ಯಾಕೆ ಹೇಳಿದ್ರೆ ವಂಶ ಮುಂದುವರಿಬೇಕು ಅಂತ. ಹಾಗೆ ನಮಗೆ ಶಾರೀರಿಕ ಸುಖದ ಇಚ್ಛೆ ಇತ್ತು, ಅದಕ್ಕೋಸ್ಕರ ನಾನು ಮದುವೆ ಆಗಿದ್ದೇನೆ. ಈ ರೀತಿ ಬೇರೆ ಬೇರೆ ಕಾರಣಗಳಿರ್ಬೋದು. ಮನೆಯಲ್ಲಿ ನನ್ನ ಒಬ್ಬನ ದುಡಿಮೆ ಕಡಿಮೆ, ಹಾಗಾಗಿ ಇನ್ನೊಬ್ಬಳು ಬಂದರೆ ಅವಳು ಕೂಡ ಕೆಲಸಕ್ಕೆ ಹೋದರೆ ಮನೆ ನಿಭಾಯಿಸಲಿಕ್ಕೆ ಸುಲಭ ಆಗುತ್ತೆ. ಹಾಗೆ ನನಗೆ ಕೆಲಸಕ್ಕೆ ಹೋಗುವಂಥವಳು ಒಬ್ಬಳು ಹೆಂಡತಿ ಬೇಕು. ಈ ರೀತಿ ಬೇರೆ ಬೇರೆ ಆಪ್ಷನ್ಸ್ ಕೊಟ್ಟಿದ್ದೇನೆ. ಈಗ ಹೇಳಿ ನಿಮ್ಮ ಆಪ್ಷನ್ಸ್, ಯಾವ ಕಾರಣಕ್ಕೋಸ್ಕರ ಮದುವೆ ಆಗಿದ್ದೀನಿ ಅಂತ. ಏನು ಸಂಕೋಚ ಮಾಡ್ಕೊಳ್ಬೇಡಿ, ಎಲ್ಲರೂ ಮದುವೆ ಆದವರೇ ಇದ್ದಾರೆ. ಹೇಳಿ, ಸಂಕೋಚ ಬೇಡ. ಗಂಡಸರು ಹೇಳ್ಬೋದು, ಪತಿಯರು ಹೇಳ್ಬೋದು, ರಂಗಂದಿರು ಹೇಳ್ಬೋದು, ರುಕ್ಮಿಣಿಯರು ಕೂಡ ಹೇಳ್ಬೋದು. ರಂಗ ರುಕ್ಮಿಣಿ ಅಂತೇಳಿ ತುಂಬ ಒಂದು ಸುಂದರವಾದಂಥ ಹೆಸರು ಕೊಟ್ಟಿದ್ದಾರೆ ಕಾರ್ಯಕ್ರಮಕ್ಕೆ. ನೋಡಿ, ಸ್ವಲ್ಪ ಸ್ಟಾರ್ಟಿಂಗ್ ಟ್ರಬಲ್, ಗಾಡಿ ಸ್ಟಾರ್ಟ್ ಆಗೋರಿಗೆ ಸ್ವಲ್ಪ ಯಾರಾದರೂ ಒಬ್ಬರು ಸ್ವಲ್ಪ ಮನಸ್ಸು ಮಾಡಿದರೆ ಮತ್ತೆ ಸರಿ, ನಾನೇ ಮುಂದುವರಿಸ್ತೇನೆ. ಮದುವೆಯಲ್ಲಿ ವೈದಿಕ ಸಂಪ್ರದಾಯದ ಹಾಗೆ ನಡೆಯುವಂಥದ್ದು. ಸಾಮಾನ್ಯವಾಗಿ ಹೆಚ್ಚಿನ ಕಡೆಗಳಲ್ಲಿ ಇವತ್ತು ಪುರೋಹಿತರನ್ನೇ ಮುಂದಿಟ್ಟುಕೊಂಡು ಮದುವೆ ಆಗುವಂಥದ್ದು ಸಾಕಷ್ಟು ಕಡೆಗಳಲ್ಲಿದೆ. ಅದಕ್ಕೋಸ್ಕರ ಕೇಳಿದ್ದೇನೆ, ಏನಾದರೂ ಒಂದು ಮಾತು, ಧರ್ಮ ಪ್ರಜಾಭಿವೃದ್ಧ್ಯರ್ಥಂ, ಈ ಶಬ್ದ ಕೇಳಿದ್ದೀವ? ಧರ್ಮ ಪ್ರಜಾಭಿವೃದ್ಧ್ಯರ್ಥಂ. ಎಲ್ಲರೂ ಒಂದ್ಸಲ ಹೇಳ್ಬೋದಾ ಇದನ್ನು? ಧರ್ಮ ಪ್ರಜಾಭಿವೃದ್ಧ್ಯರ್ಥಂ. ಒಂದ್ಸಲ ಹೇಳಿ, ಧರ್ಮ ಪ್ರಜಾಭಿವೃದ್ಧ್ಯರ್ಥಂ. ಮದುವೆ ಆಗೋದು ಇದಕ್ಕೆ. ಯಾಕೆ ಮದುವೆ ಆದ್ದು ಅಂತ ಕೇಳಿದರೆ ಇಷ್ಟು ಉತ್ತರ ಕೊಡಿ. ಧರ್ಮ ಪ್ರಜಾಭಿವೃದ್ಧ್ಯರ್ಥಂ ಹೇಳಿ, ಮುಗಿದೋಯ್ತು.
ಈಗ ಹೇಳಿ, ಮದುವೆ ಆದ್ಯಾಕೆ? ಧರ್ಮ ಪ್ರಜಾಭಿವೃದ್ಧ್ಯರ್ಥಂ. ಪ್ರಾಯಶಃ ಒಂದು ಸಲ ಹೀಗೆ ದಂಪತಿಗಳನ್ನೆಲ್ಲ ಸೇರಿಸಿದರು, ಮಾತಾಡಲಿಕ್ಕೆ ಹೇಳಿದರು. ಮದುವೆಯಲ್ಲಿ ನಿಮಗೆ ತುಂಬ ನೆನಪಿರುವಂಥ ಸಂಗತಿ ಯಾವುದು ಅಂತ ಕೇಳಿದೆ. ಅದಕ್ಕೆ ಯಾರೋ ಹೇಳಿದರು ಅಗ್ನಿ ಸಾಕ್ಷಿಯಾಗಿ ಮದುವೆ ಆಗಿದ್ದೀವಿ, ಇನ್ಯಾರೋ ಹೇಳಿದರು ಸಪ್ತಪದಿ. ಸಪ್ತಪದಿ ಅದರದ್ದು ಮಂತ್ರ ಏನು ಅಂತೇಳಿ ಎಲ್ಲ ಕೇಳಿದೆ. ಅದೆಲ್ಲ ಯಾವುದು ಕಿವಿಗೆ ಬೀಳಲಿಲ್ಲ. ಯಾಕೇಳಿದ್ರೆ ವಾದ್ಯದ ಗೌಜಿ ಇತ್ತು, ಭಟ್ರೇನೋ ಹೇಳ್ತಿದ್ರು, ಹಾಗಾಗಿ ಯಾವುದು ಕಿವಿಗೆ ಬೀಳಲಿಲ್ಲ ಅಂತಂದರು. ಪ್ರಾಯಶಃ ನಮ್ಮ ಸ್ಥಿತಿನೂ ಹಾಗೆ ಇರಬಹುದು ಅಲ್ವಾ? ನೋಡಿ ಎಷ್ಟರ ಮಟ್ಟಿಗೆ ಇವತ್ತು ವಿವಾಹದ ವಿಧಿಗಳಲ್ಲಿ ಕೆಲವೆಲ್ಲ ಗಡಿಬಿಡಿ ಹೇಗೆ ಆಗುತ್ತೆ ಅಂತೇಳಿದರೆ, ಅದರಲ್ಲಿ ವರ ವಧುವಿಗೆ ಮಾತು ಕೊಡಬೇಕು, ಒಂದೊಂದು ಹೆಜ್ಜೆಗೆ ಒಂದೊಂದು ಮಾತು, ವಾಗ್ದಾನ. ಅದರಲ್ಲಿ ಒಂದು ನಾವಿಬ್ಬರು ಕೂಡ ಜೀವನ ಪೂರ್ತಿ ಜೊತೆಯಾಗಿರುವ, ನಾವಿಬ್ಬರು ಕೂಡ ನನ್ನ ಸಂಪತ್ತನ್ನು ನೀನು ರಕ್ಷಿಸುವವಳಾಗು, ನಮ್ಮ ವಂಶ ಅಭಿವೃದ್ಧಿಯಾಗಲಿಕ್ಕೋಸ್ಕರ ಸಂತಾನವನ್ನು ನೀಡುವವಳಾಗು. ಈ ರೀತಿ ವರ ಹೇಳಬೇಕು. ಭಟ್ರು ಈ ಮಾತನ್ನು ಹೇಳ್ತಾರೆ, ಏನಾಗುತ್ತೆ ಅರ್ಥ ಆಯ್ತಾ? ಏನೇನೆಲ್ಲ ಅಸಂಬದ್ಧಗಳಾಗ್ತವೆ ಇವತ್ತು ವಿವಾಹದಲ್ಲಿ ಅಂತ. ವಾಸ್ತವವಾಗಿ ಸಪ್ತಪದಿಯದ ಈ ಎಲ್ಲ ವಾಗ್ದಾನಗಳನ್ನು ಹುಡುಗನ ಕೈಯಲ್ಲಿ ಪುರೋಹಿತರು ಹೇಳಿಸ್ಬೇಕು. ಇವತ್ತು ಅವರಿಗೂ ವ್ಯವಧಾನ ಇಲ್ವೋ ಅಥವಾ ನಮಗೆ ಆ ತಾಳ್ಮೆ ಇಲ್ವೋ ಅಂತ ಭಟ್ರು ಅದನ್ನು ಹೇಳ್ತಾರೆ. ನಾವು ಒಂದೊಂದು ಹೆಜ್ಜೆ ಮುಂದೆ ಹೋಗ್ತೀವಿ, ಸಪ್ತಪದಿ ಆಯಿತು ಅಂತ ಹೇಳ್ತೀವಿ. ವಾಗ್ದಾನ ಯಾರು ಕೊಟ್ಟಿದ್ದು? ಭಟ್ರು ನಾವು? ಸ್ವಲ್ಪ ಯೋಚನೆ ಮಾಡಬೇಕು. ಧರ್ಮ ಪ್ರಜಾಭಿವೃದ್ಧಂ ಹೇಳಿದರೆ ಏನು? ಎರಡಿದೆ, ಒಂದು ಧರ್ಮ, ಇನ್ನೊಂದು ಪ್ರಜೆ. ಈ ಎರಡೂ ಸಂಗತಿಗಳು ಅಭಿವೃದ್ಧಿ ಆಗಬೇಕು ಅಂತೇಳಿ ಹೇಳಿದ್ದಾರೆ. ಧರ್ಮ ಮತ್ತು ಪ್ರಜೆ ಇದೆರಡು ಅಭಿವೃದ್ಧಿ ಆಗೋದು ಯಾಕೆ ಅಂತೇಳಿ ಹೇಳಬೇಕಾದ್ರೆ ಒಂದು ರಿಲೇ ಓಟದ್ದು ಒಂದು ಉದಾಹರಣೆ ಹೇಳ್ತೇನೆ ನಾನು. ರಿಲೇ ಓಟ ಎಲ್ರಿಗೂ ಗೊತ್ತಿದೆಯಲ್ಲ. ಸಾಮಾನ್ಯ ಎಷ್ಟು ಮೀಟರ್ನದ್ದು ರಿಲೇ ಓಟ ಇರುತ್ತೆ? 400. ಎಷ್ಟು ಜನ ಓಟಗಾರರು ಇರ್ತಾರೆ? 4 ಜನ ಇರ್ತಾರೆ. ಒಬ್ಬೊಬ್ಬರು ಎಷ್ಟು ದೂರ ಓಡ್ತಾರೆ? 100 ಮೀಟರ್ ಓಡ್ತಾರೆ. ಅವ್ರ ಕೈಯಲ್ಲಿ ಏನಾದರೂ ಇರುತ್ತಾ? ಖಾಲಿ ಕೈಯಲ್ಲಿ ಓಡ್ತಾರೆ. ಕೈಯಲ್ಲೊಂದು ಬ್ಯಾಟನ್ ಅಂತ ಇರ್ತದೆ. ನಾನು ಅದಕ್ಕೆ ಧರ್ಮದಂಡ ಅಂತೇಳಿ ಹೇಳ್ತೇನೆ ನಾನು, ಆಯಿತಾ? ಮೊದಲನೇವನು ಅದನ್ನು ಹಿಡ್ಕೊಂಡು 100 ಮೀಟ್ರ್ ಓಡಬೇಕು, ಎರಡನೇವನಿಗೆ ಕೊಡಬೇಕು. ಆ ರೀತಿ 4 ಜನರಿಗೆ ಅದು ಪಾಸ್ ಆಗಬೇಕು. ಕೊನೆಗೆ ಯಾರು ಬೇಗ ಓಡ್ತಾರೆ ಮತ್ತು ಅವನ ಕೈಯಲ್ಲಿ ದಂಡ ಸುರಕ್ಷಿತವಾಗಿದ್ದರೆ ಓಟದಲ್ಲಿ ಗೆದ್ದ ಹಾಗೇನೆ. ದಂಡ ಕೆಳಗಡೆ ಬಿದ್ದರೆ ಫೌಲ್, ಆಟದಲ್ಲಿ ಸೋತ್ರವರು. ಈಗ ನಮ್ಮ ಪರಂಪರೆ ಇದರದು ರಿಲೇ ಓಟ. ಈ ರಿಲೇ ಓಟದಲ್ಲಿ ದಂಡ ಯಾವುದು? ನಮ್ಮ ಸಂಸ್ಕೃತಿ, ನಮ್ಮ ಧರ್ಮ ಸಂಸ್ಕೃತಿ. ಇದು ನಮ್ಮ ಕೈಯಲ್ಲಿರುವಂತಹ ಬ್ಯಾಟನ್. ಅದನ್ನು ಸುರಕ್ಷಿತವಾಗಿ ಇಟ್ಕೊಳ್ಬೇಕು ಮತ್ತು ಮುಂದಿನವರಿಗೆ ದಾಟಿಸ್ಬೇಕು. ಈಗ ನಮ್ಮ ಕೈಗೆ ಈ ಧರ್ಮದಂಡ ಬಂದಿದೆಯಾ ಅಲ್ವಾ? ಈಗ ಗೃಹಸ್ಥಾಶ್ರಮಕ್ಕೆ ಕಾಲಿಟ್ಟು ಈ ಬ್ಯಾಟನ್ನನ್ನು ನಮ್ಮ ಕೈಗೆ ಕೊಟ್ಟಿದ್ದಾರೆ. ನಾವಿಷ್ಟರವರೆಗೆ ಈ ಸಂಸ್ಕೃತಿಯನ್ನು ಸುರಕ್ಷಿತವಾಗಿ ಉಳಿಸ್ಕೊಂಡು ಬಂದಿದ್ದೀವಿ. ಧರ್ಮ ಸಂಸ್ಕೃತಿಗನುಗುಣವಾಗಿ ಜೀವನ ನಡೆಸಿದ್ದೀವಿ ನಾವು. ಕೇವಲ ಪುಸ್ತಕದಲ್ಲಿರುವ ಬದನೆಕಾಯಿ ಅಲ್ಲ, ಅದನ್ನು ಪ್ರತ್ಯಕ್ಷ ಜೀವನದಲ್ಲಿ ನಾವು ಆಚರಣೆ ಮಾಡಿ ತೋರಿಸಿದ್ದೀವಿ. ಅದೇ ರೀತಿ ನೀವು ಈ ನಮ್ಮ ಧರ್ಮ ಸಂಸ್ಕೃತಿಯನ್ನು ಮುಂದುವರಿಸ್ಕೊಂಡು ಹೋಗಬೇಕಾದ್ರೆ ಆ ಧರ್ಮ ಸಂಸ್ಕೃತಿಯ ಮೌಲ್ಯಗಳನ್ನು ಜೀವನದಲ್ಲಿ ಆಚರಣೆ ಮಾಡಬೇಕು. ಆ ರೀತಿ ಹೇಳಿ ಅದಕ್ಕೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಈ ಚತುರ್ವಿಧ ಪುರುಷಾರ್ಥಗಳನ್ನು ಸಾಧಿಸಲಿಕ್ಕೆ ನಮಗೆ ಈ ಒಂದು ಗೃಹಸ್ಥಾಶ್ರಮಕ್ಕೆ ನಾವು ಸ್ವೀಕಾರ ಮಾಡಿದ್ದೇವೆ. ಇನ್ನು ಹಿಂದಿನ ಪೀಳಿಗೆಯವರು ಇದನ್ನು ನಮ್ಮ ಕೈಗೆ ಕೊಟ್ಟಿದ್ದಾರೆ. ನಾವಿದನ್ನು ಮುಂದೆ ದಾಟಿಸೋದು ಹೇಗೆ? ಬ್ಯಾಟನ್ ಅಂತೂ ಈಗ ನಾವು ಇರುವಷ್ಟು ದಿವಸ ನಮ್ಮ ಧರ್ಮ ಸಂಸ್ಕೃತಿಗೆ ಅನುಗುಣವಾಗಿ ನಮ್ಮ ಜೀವನ ಮಾಡ್ತೀವಿ, ನಾವು ಬದುಕಿ ತೋರಿಸ್ತೀವಿ. ಮುಂದೆ ಮಾಡೋದು ಹೇಗೆ? ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕಾದ್ರೆ ಏನು ಬೇಕು?
ಸಾಮಾನ್ಯ ನಮಗೆಲ್ಲ ಈಗ ಪ್ರಶ್ನೆ ಕೇಳಿದಾರೋ ಇಲ್ಲೋ ಗೊತ್ತಿಲ್ಲ, ಮದುವೆ ಆದಂಥ ಒಂದು 3-4 ತಿಂಗಳ ನಂತರ ಒಂದು ಸಾಮಾನ್ಯ ಪ್ರಶ್ನೆ ಕೇಳ್ತಾರೆ ಮದುವೆ ಆದವರಿಗೆ. ನಾನು ಈ ಕಡೆ ಇರುವಂಥ ತಾಯಂದಿರಿಗೆ ಕೇಳ್ತೀನಿ, ಏನು ಪ್ರಶ್ನೆ ಕೇಳ್ತೀರಿ ನೀವು? ಮದುವೆ ಆದ ಒಂದು 5-6 ತಿಂಗಳ ನಂತರ ಹೊಸದಾಗಿ ಮದುವೆ ಆದವರಿಗೆ ಸಾಮಾನ್ಯ ಕೇಳುವಂಥ ಪ್ರಶ್ನೆ ಎಂಥದ್ದು? ಹಾಂ, ಏನಾದರೂ ವಿಶೇಷ ಉಂಟಾ ಅಂತೇಳಿ ಕೇಳ್ತಾರೆ. ಏನದು? ಮುಂದಿನ ಪೀಳಿಗೆ ಏನಾದರೂ ತಯಾರು ಮಾಡ್ತಾ ಇದ್ದೀರಾ ಅಂತ, ಆ ಪ್ರಕ್ರಿಯೆ ಆಗಿದೆಯಾ ಅಂತ ಇದ್ದೀವಿ, ಹೌದಲ್ವಾ? ಏನು ನಾಚಿಕೆ ಪಟ್ಕೊಳ್ಳುವಂಥದ್ದೇನಿಲ್ಲ, ಇದೆಲ್ಲ ನಾವೆಲ್ಲ ಮಾಡಿರುವಂಥದ್ದೇನೆ, ನೀವು ಮಾಡಬೇಕಾದ್ದೇ, ನಾಚಿಕೆ ಪಟ್ಕೊಳ್ಳೋದೇನು? ಈ ಪ್ರಶ್ನೆ ಕೇಳ್ತಾರೆ ಇಲ್ವೋ? ಈಗ ಸ್ವಲ್ಪ ಯೋಚನೆ ಮಾಡ್ತಾರೆ. ಯಾಕೆ ಹೇಳಿದ್ರೆ ಈಗೆಲ್ಲ ನಮ್ಮದು ಕ್ಯಾರಿಯರ್, ಪ್ರೊಫೆಷನ್, ಪ್ಲ್ಯಾನಿಂಗ್ ಈ ಥರದ್ದೆಲ್ಲ ಅಂತೇಳಿ ಹೇಳ್ಕೊಂಡು ಈಗ ಸದ್ಯಕ್ಕೆ ಇಲ್ಲ ಅಂತ ಯೋಚನೆ ಮಾಡಿದರೆ ಅವ್ರವ್ರದ್ದೇ ಒಂದು ಆದ್ಯತೆಗಳಿರ್ತದೆ. ನಾ ಅದಕ್ಕೆ ಸ್ವಲ್ಪ ಹಿರಿಯ ತಾಯಂದಿರ ಹತ್ರ ಕೇಳಿದೆ, ಏನು ಪ್ರಶ್ನೆ ಕೇಳ್ತಿದ್ರು ಅಥವಾ ನಿಮಗೇನು ಪ್ರಶ್ನೆ ಕೇಳಿದ್ದಾರೆ ಅಂತ. ಇದು ಏನು ವಿಶೇಷ ಇದೆಯಾ ಅಂತ ಕೇಳಿದ್ರೆ ಅರ್ಥ ಏನು? ನಾವು ಪ್ರಜೆಗಳದ್ದು ಅಭಿವೃದ್ಧಿ ಮಾಡಬೇಕು. ಯಾಕೆ ಹೇಳಿದರೆ ಧರ್ಮವನ್ನು ನಾವು ಆಚರಣೆ ಮಾಡಬೇಕು. ಆಚರಣೆ ಮಾಡಿದಂಥ ಧರ್ಮವನ್ನು ಮುಂದುವರಿಸ್ಕೊಂಡು ಹೋಗಲಿಕ್ಕೆ ಮುಂದಿನ ಪೀಳಿಗೆ ತಯಾರು ಮಾಡಬೇಕಂದ್ರೆ ಸಂತತಿಗೆ ಜನ್ಮ ಕೊಡುವಂಥದ್ದು ಕೂಡ ನಮ್ಮ ಕೆಲಸ. ಹಾಗೆ ಧರ್ಮ ಮತ್ತು ಪ್ರಜೆ, ನಮ್ಮ ಪರಂಪರೆ ಮುಂದುವರಿಸಬೇಕು. ಆ ಪರಂಪರೆಯನ್ನು ಮುಂದಿನ ಪೀಳಿಗೆಗೆ ದಾಟಿಸಲಿಕ್ಕೆ ಬೇಕಾದಂಥ ಪೀಳಿಗೆ, ಅದನ್ನು ತಯಾರು ಮಾಡುವಂಥ ಜವಾಬ್ದಾರಿ ನಮ್ಮದು. ಆ ಪೀಳಿಗೆ ನಮ್ಮ ಕೈಗೆ ಬಂದ ಮೇಲೆ, ಅದಕ್ಕೆ ನಾವು ಜನ್ಮ ಕೊಟ್ಟ ಮೇಲೆ, ಆ ಪೀಳಿಗೆಯನ್ನು ಕೂಡ ಸಂಸ್ಕೃತಿಗೆ ಅನುಗುಣವಾಗಿರುವಂತೆ ಸಂಸ್ಕಾರ ಕೊಡುವಂಥ ಜವಾಬ್ದಾರಿ ನಮ್ಮದು. ಅರ್ಥ ಆಯ್ತಾ? ಮದುವೆ ಯಾಕೆ ಅಂತೇಳಿ ಅನೇಕ ಸಲ ಮದುವೆ ಆದ ಮೇಲೆ ತಾಯಂದಿರು ಸಾಕಷ್ಟು ಜನ ಇದ್ದಾರೆ, ಇನ್ನು ಕೆಲವರು ಕೋಟ್ಯಾಧೀಶರು ಇದ್ದಾರೆ. ಒಂದು ಹೇಳ್ತಾರೆ, ಅವನು ಮದುವೆಯಾಗಿ ಅರ್ಧ ಜೀವ ಆದ ಅಂತ. ಅಥವಾ ಹೆಣ್ಮಕ್ಳಿಗೂ ಕೂಡ ಹಾಗೆ ಹೇಳ್ಬೋದು, ಅವಳು ಮದುವೆಯಾಗಿ ಅರ್ಧ ಜೀವ ಆದಳು ಅಂತ. ಭಾರಿ ಕಷ್ಟ ಅಲ್ವಾ ಸಂಸಾರ? ಹೇಗೆ ಅರ್ಧ ಜೀವ ಆಗಬೇಕೋ ಅಥವಾ ಇಡೀ ಜೀವ ಇರಬೇಕು? ಅದಕ್ಕೊಂದು ಹಿಂಟ್ ಕೊಡ್ತೇನೆ ನಾನು. ಅರ್ಧನಾರೀಶ್ವರಂದು ಚಿತ್ರ ನೋಡಿದ್ದೀವಾ? ಅರ್ಧನಾರೀಶ್ವರನ ಚಿತ್ರ ಏನಿದೆ ಅದರಲ್ಲಿ? ಒಂದೇ ಶರೀರ, ಅರ್ಧ ಭಾಗ ಈಶ್ವರ, ಅರ್ಧ ಭಾಗ ನಾರಿ ಅಥವಾ ಪಾರ್ವತಿ. ನೋಡಿದ್ದೀರಾ? ಗಂಡ ಹೆಂಡತಿ ಹೀಗಿರಬೇಕೋ ಬೇರೆ ಬೇರೆ ಇರಬೇಕು? ಗಂಡ ಹೆಂಡತಿ ಅರ್ಧನಾರೀಶ್ವರನ ಹಾಗೆ ಇರಬೇಕು, ಒಂದೇ ಶರೀರ, ಕಲ್ಪನೆ ಇದು. ಅಥವಾ ಬೇರೆ ಬೇರೆ ಇದ್ದರೆ ಒಳ್ಳೆಯದು? ಆದರ್ಶ ಯಾವುದು? ಅರ್ಧನಾರೀಶ್ವರನೋ ಅಥವಾ ಬೇರೆ ಬೇರೆ ಇರೋದು ಒಳ್ಳೆಯದ ಹೇಳಿ? ಹಾಂ, ಅರ್ಧನಾರೀಶ್ವರ. ಅರ್ಧನಾರೀಶ್ವರ ಆಗಬೇಕಾದ್ರೆ ನೀವು ಇಡೀ ಇದ್ದರೆ ಅರ್ಧನಾರೀಶ್ವರ ಆಗ್ಲಿಕ್ಕಾಗ್ತದ? ಗಂಡು ಕೂಡ ಅರ್ಧ ಆಗಬೇಕು, ಹೆಣ್ಣು ಕೂಡ ಅರ್ಧ ಆಗಬೇಕು, ಆಗ ಮಾತ್ರ ಅರ್ಧನಾರೀಶ್ವರ ಆಗಬೇಕು. ಅರ್ಧನಾರೀಶ್ವರ ಆಗಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಮದುವೆ ಆದರೆ ನಾವು ಅರ್ಧ ಜೀವ ಆಗಲೇಬೇಕು. ಏನು ಅರ್ಧ ಜೀವ ಆಗೋದು ಅಂತೇಳಿ ಹೇಳಿದರೆ, ವಿವಾಹ ಅಂತೇಳಿ ಹೇಳಿದರೆ ಒಂದು ಸಂಸ್ಕಾರ ಅಂತೇಳಿ ಹೇಳ್ತಾರೆ. ಗಂಡು ಯಾವುದೋ ಮನೆಯಲ್ಲಿ ಬೆಳೆದಿದ್ದಾನೆ, ಹೆಣ್ಣು ಇನ್ಯಾವುದೋ ಮನೆಯಲ್ಲಿ ಬೆಳೆದಿದ್ದಾಳೆ. ಎರಡೂ ಮನೆಗಳದ್ದು ವಾತಾವರಣ ಬೇರೆ, ಊಟ ಉಪಹಾರದ ವ್ಯವಸ್ಥೆನೂ ಬೇರೆ ಇರ್ಬೋದು, ಆಚರಣೆಗಳು, ಭಾಷೆ ಈ ಥರದ್ದೆಲ್ಲ ಬೇರೆ ಬೇರೆ ಇರ್ಬೋದು. ಆದರೂ ಕೂಡ ಇಬ್ಬರು ಕೂಡ ಈಗ ಜೊತೆಯಾಗಿ ಜೀವನ ಪೂರ್ತಿ ನಡಿಬೇಕು. ನಂದೇ ನಡಿಬೇಕು ಅಂತೇಳಿ ಹೇಳಿದರೆ ಸಂಸಾರ ನಡೀತದ? ನಾನು ಹೇಳಿದಾಗೇ ಆಗಬೇಕು, ನಾನು ಗಂಡಸು, ನಾನು ಈ ಮನೆಯ ಯಜಮಾನ, ನೀನು ನಾನು ಹೇಳಿದಾಗ ಕೇಳಬೇಕು ಅಂಥೇಳಿ ಹೇಳಿದರೆ ಜೀವನ ನಡೀತದ? ಈ ಮದುವೆ ಆದ ಹೊಸರಲ್ಲೇ ಆ ವಿಧಿಗಳಲ್ಲಿ ಈ ಓಕುಳಿಯದ್ದು ಒಂದು, ಓಕುಳಿಯಲ್ಲಿ ಒಂದು ಎಂತ ಹೇಳ್ತಾರೆ, ಉಂಗುರ ಹೆಕ್ಕುವಂಥದ್ದು ಒಂದು ಆಟ ಇಡ್ತಾರೆ. ನಮ್ಮಲ್ಲಿ ಆಡಿದ್ದೀವ? ಆ ರೀತಿಯೇನಾದ್ರು ಆಟ ಆಡಿಸಿದ್ದಾರೆ ನಮಗೆ. ಒಂದು ಓಕುಳಿ ನೀರಿನ ಪಾತ್ರೆ, ಅದರಲ್ಲಿ ಒಂದು ರಿಂಗ್ ಹಾಕ್ತಾರೆ ಪುರೋಹಿತರು. ಆ ರಿಂಗನ್ನು ಗಂಡು ವಧುವರರು ಇಬ್ಬರು ಕೂಡ ಸೇರಿ ರಿಂಗ್ ಹುಡುಕ್ಬೇಕು ಅದರಲ್ಲಿ.
ಆ ಉಂಗುರ ಯಾರಿಗೆ ಸಿಕ್ಕಿತ್ತೋ ಅವ್ರು ಗೆದ್ದ ಹಾಗೆ ಅಂತ ಒಂದು ಆಟ ಇದು. ಆಟ ಆಡದಿದ್ದರೆ ಇದನ್ನು ಕಲ್ಪನೆ ಮಾಡ್ಕೊಳ್ಳಿ ನೀವು. ನಿಮ್ಮ ಕೈಗೆ ಉಂಗುರ ಸಿಗುತ್ತೆ, ಉದಾಹರಣೆಗೆ ವರನ ಕೈಗೆ ಉಂಗುರ ಸಿಕ್ಕಿತು ಅಂತ ಅಂದ್ಕೊಳ್ಳಿ. ನೀವೇ ಎತ್ತುತ್ತೀರೋ ಅಥವಾ ಬಿಟ್ಟು ಕೊಡ್ತೀರೋ? ಯೋಚನೆ ಮಾಡಿ. ವಧುವಿನ ಕೈಗೆ ಸಿಕ್ತು ಅಂತ ಅಂದ್ಕೊಳ್ಳಿ, ನೀವೇ ಇಟ್ಕೊಳ್ತೀರೋ ಬಿಟ್ಟು ಕೊಡ್ತೀರೋ? ಒಂದು ಆಪ್ಷನ್, ನಮ್ಮ ಕೈಗೆ ಸಿಕ್ಕಿದ್ದನ್ನು ನಾವೇ ಎತ್ತುವಂಥದ್ದು ಒಂದು ಆಪ್ಷನ್. ಇನ್ನೊಂದು ಆಪ್ಷನ್, ಇಲ್ಲ ನನಗಿಂತ ಅವರೇ ಗೆದ್ದರೆ ಒಳ್ಳೆಯದು ಅಥವಾ ನನಗಿಂತ ಅವಳೇ ಗೆದ್ದರೆ ಒಳ್ಳೆಯದು ಅಂತ ಒಳಗಿಂದೊಳಗೇನೆ ಅವಳ ಕೈಗೆ ಅಥವಾ ಅವನ ಕೈಗೆ ಕೊಟ್ಟರು ಅಂತ ಅಂದ್ಕೊಳ್ಳಿ. ಯಾವುದರ ಪರಿಣಾಮ ಚೆನ್ನಾಗಿರ್ತದೆ? ನಾವೇ ಸಿಕ್ಕಿದ್ದನ್ನು ಎತ್ತೋದು ಒಳ್ಳೆಯದೋ ಅಥವಾ ಇನ್ನೊಬ್ಬರಿಗೆ ಕೊಟ್ಟು ಅವ್ರ ಕೈಲಿ ಎತ್ತಿಸೋದು ಒಳ್ಳೆಯದೋ? ಯಾವುದು ಹೆಚ್ಚು ಲಾಭದಾಯಕ ಅಂಥೇಳಿ ಲಾಭ ನಷ್ಟದ ಯೋಚನೆ ಮಾಡುವ. ಯಾವುದು? ನಮ್ಮ ಕೈಗೆ ಸಿಕ್ಕಿದಾಗ ನಾವೇ ಎತ್ತೋದು ಒಳ್ಳೆಯದಲ್ವಾ? ನಾವು ಗೆದ್ದಾಗ ಆಯ್ತಲ್ವ? ನಾವು ಗೆಲ್ಲಬೇಕಲ್ವ? ಇಡೀ ಇದ್ದದ್ದು ಗೆಲ್ಲಬೇಕು ಅಂತಲೇ ಇರುವಂಥದ್ದು. ಯಾವುದು ಒಳ್ಳೆಯದು? ಇನ್ನೊಬ್ಬರಿಗೆ ಕೊಟ್ಟರೆ ಒಳ್ಳೆಯದಾ ಅಥವಾ ನಮಗೆ ಇಟ್ಕೊಂಡ್ರೆ ಒಳ್ಳೆಯದು? ಇನ್ನೊಬ್ಬರಿಗೆ ಕೊಟ್ಟರೆ ಒಳ್ಳೆಯದು. ಏನು ಪರಿಣಾಮ ಆಗತ್ತೆ ಹೇಳಿ? ಈಗ ಈ ಪ್ರಶ್ನೆಗಾದರೂ ಉತ್ತರ ಕೊಡ್ತೀರಾ ನೋಡುವ. ಈಗ ನಮಗೆ ಸಿಕ್ಕಿದೆ, ನಾವು ಇನ್ನೊಬ್ಬರ ಕೈಗೆ ಕೊಡ್ತೀವಿ, ಅದರದ್ದು ಲಾಭ ಏನಾಗತ್ತೆ ಅಂತೇಳಿ. ಅದು ಲಾಭದಾಯಕ ಅಂತೇಳಿದ ಲಾಭ ಏನಾಗತ್ತೆ ಅಂತೇಳಿ ಏನಾಗತ್ತೆ? ಏನಾಗತ್ತೆ? ಅಯ್ಯೋ ನನ್ನ ಬಗ್ಗೆ ಅವನಿಗೆ ಎಷ್ಟು ಕಾಳಜಿ ಇದೆ, ನಾನು ಗೆಲ್ಲಬೇಕು ಅಂತ. ಸಾಮಾನ್ಯವಾಗಿ ಇದರದ್ದು ಅರ್ಥ ಏನು ಅಂತೇಳಿ ಹೇಳಿದರೆ, ಸಂಸಾರ ಚೆನ್ನಾಗಿ ನಡಿಬೇಕಾದ್ರೆ ಸೋತವನು ಗೆದ್ದ ಹಾಗೆ, ಗೆದ್ದವನು ಸೋತ ಹಾಗೇನೆ. ಹಾಗಾಗಿ ಸಂಸಾರ ಚೆನ್ನಾಗಿ ನಡಿಬೇಕು ಅಂತೇಳಿ ಹೇಳಿದರೆ ಸೋಲೋದನ್ನು ಅಭ್ಯಾಸ ಮಾಡಿಕೊಳ್ಬೇಕು. ಯಾರು ಸೋಲ್ತಾರೋ ಅವ್ರು ನಿಜವಾಗಿ ಗೆದ್ದ ಹಾಗೇನೆ, ಯಾರು ನಾನೇ ಗೆಲ್ಲಬೇಕು ಅಂತ ಹೇಳ್ತಾರೋ ಅವನು ಸೋತ ಹಾಗೇನೆ. ಗುಟ್ಟು ಅರ್ಥ ಆಯ್ತಾ? ಆಯಿತಾ? ಇನ್ನು ಒಂದು ನವದಂಪತಿ ಸಮಾವೇಶದಲ್ಲಿ ಇದೊಂದು ಪ್ರಯೋಗ ಮಾಡಿ ನೋಡಿದೆ. 2 ಗ್ಲಾಸ್ ನೀರು ಹಾಕಿದಂಥ ಗ್ಲಾಸ್, 2 ಕುಪ್ಪಿಯದ್ದು. ಕುಪ್ಪಿ ಅಂದರೆ ಗೊತ್ತಾಗಂತ, ಕುಪ್ಪಿದ ಗ್ಲಾಸ್ ಪಂಡ ಗೊತ್ತಾ ಪುಂಡ? ಇಲ್ಲಡಿತ ಉಲ ಎತ್ತಿನ ನೀರು ತೋಜುಂಡ ಇಟ್ಟು ಯಾನ ತುಳುಟು ಪಾತ್ರೆ ಮದತ್ತು ಬಿಡಿಯೇ ಸುರುಡದ ತುಳುಟೆ ಪಾತ್ರೆಯಲ್ಲಿ ಇತ್ತಂಡು ಇಪ್ಪಾಡು. ಆ ಗ್ಲಾಸ್ ಇಡು ಒಂಜೆ ಇಟ್ಟು ಒಂತೆ ಸಕ್ಕರೆ ಪಾಡುನ, ಬೊಕ್ಕೊಂಜೆ ಇಟ್ಟು ಒಂತೆ ಪೊಯ್ಯ ಪಾಡುನ, ಹೆಂಚಿನ ಹಾಪುಂಡು ನೀರು ಪಾಡಿದ ಇಟ್ಟು ಸಕ್ಕರೆ ಪಾಡ್ದು ಅಂತೆ ಕಲ್ಲಡುಂಡ ಅವು ಸಕ್ಕರೆ ಬೊಕ್ಕ ತೂವರೆ ತಿಕ್ಕುಜ್ಜಿ ಪೊಯ್ಯೋಡು ಒಂತೆ ಕಲ್ಲಡ ಹಾಪುಂಡು ನೀರು ಅಂಡ ಒಂತೆ ಪೊಡ್ತು ಅಂಚನೆ ಬಿಡುಂಡ ಪೊಯ್ಯಲ ನೀರ್ಲ ಬೇತೆ ಬೇತೆ ಹಾಪುಂಡು. ಎಂಕಲ್ನ ಸಂಸಾರ ಎಂಚೆ ಇಪ್ಪೊಡು? ನೀರುಡು ಮಣ್ಣು ಪಾಡ್ದಿ ಲೆಕ್ಕ ಇಪ್ಪೋಡೋ, ನೀರುಡು ಸಕ್ಕರೆ ಪಾಡ್ದಿ ಲೆಕ್ಕ ಇಪ್ಪೋಡೋ? ನೀರುಡು ಸಕ್ಕರೆ ಪಾಡಿ ಲೆಕ್ಕ ಇಪ್ಪೋಡು. ನೀರುಡು ಸಕ್ಕರೆ ಪಾಡು ನೀರುಡು ಸಕ್ಕರೆ ಪಾಡ್ದಿ ಲೆಕ್ಕ ಇಪ್ಪೋಡ ಅಂಡ ಯಾನ ಸಕ್ಕರೆ ಯಾನ ಬೇತನೆ ತೋಜೋಡು ಒಂದು ಪಂಡ ಅವು ಕರವೆರೆ ಹಾಪುಜ್ಜಿ ನೆಟ್ಟೆಂಚಿನ ಹಾಪುಂಡು ಮಣ್ಣಾಂಡ ಪೊಯ್ಯ ಯಾನ ಕರಪುಜ್ಜಿ ಎನ್ನ ಅಸ್ತಿತ್ವ ಬೋಡು ಪಂಡ ಅವು ಬೇತನೆ ಪುಂಡು ಕರಬುಜ್ಜಿ ಸಮನ ತುಳು ಸಕ್ಕರೆ ಅಂಡ ಇಂಚಿನ ಯಾನ ಇಜ್ಜಂಡಲ ತೊಂದರೆ ಇಜ್ಜಿ ಅಂಡ ನೀರು ತೀಪೆ ಮಲ್ಪಯಾನ ಪಂಡು ಸಕ್ಕರೆ ಕರಗದು ಒಪ್ಪುಂಡು. ಅಂಚಾದ ಸಂಸಾರಡು ಆಣಿಪ್ಪಡು ಪೊಣ್ಣಿಪ್ಪಡು ಸಂಸಾರ ಎಡ್ಡೆ ಆವುಡು ಅಂದ ಎನ್ನ ಅಸ್ತಿತ್ವ ಇಜ್ಜಿ ಎನ್ನ ಕುಟುಂಬದ ಅಸ್ತಿತ್ವ ಪಣ್ಪುನ ಎಂಕಲ್ನ ಮನಸ್ಸಿತ್ತಂಡ ಅಪಗ ಸಂಸಾರ ಎಡ್ಡೆ ಆಪುಂಡು. ಕೇವಲ ಎಂಕಲಿ ಇರುವೆಗೋಸ್ಕರ ಎಂಕಲು ಬದುಕುನ ಅತ್ತಿ ಎಂಕಲ್ನ ಕುಟುಂಬಗೋಸ್ಕರ ಬದುಕುನ ರಡ್ಡು ಕುಟುಂಬ. ಒಂಜಿ ಪೊಣ್ಣನ ಕುಟುಂಬ ಬೊಕ್ಕೊಂಜಿ ಆಣನ ಕುಟುಂಬ. ರಡ್ಡು ಕುಟುಂಬದಲ ಏಳಿಗೆಗೋಸ್ಕರ ಎಂಕಲ್ನ ಮದ್ಮೆ ಮಲ್ತಿನ ಒಂದು ಎಂಕಲ್ ಮದ್ಮೆ ಆವಿನ ಬೆಡ್ದು ರಡ್ಡು ಕುಟುಂಬಗಳ ಎಡ್ಡೆ ಆವೋಡು ಪಣ್ಪುನಂಚಿತ್ತಿನ ಒಂಜಿ ಎಂಕಲ್ನ ಮನಸ್ಸಿಡಿತ್ತಂಡ ಆಪಂಡ ಎಂಕಲ್ನ ಮದ್ಮೆ ಸಾರ್ಥಕ ಆಪುಂಡು. ಮಲ್ಪುಲಿಯ ಅಂಚ ಮದ್ಮೆ ಆಯಿನ ದಾಯಗ್ ಇತ್ತೆ ಉತ್ತರ ಪಂಡ್ಲೆ ಮಾತೆಲ್ಲ ಒಟ್ಟಿಗೆ ಉತ್ತರ ಪಂಡ್ಲೆ ಮದ್ಮೆ ಆಯಿನ ದಾಯಗ್ ಧರ್ಮ ಪ್ರಜಾಭಿವೃದ್ಧ್ಯರ್ಥಂ ಒಂಜಿ ಧರ್ಮ ಒರಿಪಾವುಡು ಬೊಕ್ಕ ರಡ್ನೆದ
ಪ್ರಜೆ ಸಂತತಿ ಬುಳೆಪಾವಡು ಸಂತತಿ ಬುಳೆಪಾವೆರೆಗೆ ಆಲೋಚನೆ ಮಲ್ಪುನಂಚಿತ್ತಿನ ಅಪಗಲ ಪಣೆ ಒಂಜಿ ವಾಪ್ರಾಯಿಡ್ ಎಂಕ್ಲೆಗ್ ಜೋಕುಲಾವಡು ಪಣ್ಪುನಲ್ಲ ಯೋಚನೆ ಮಲ್ಪುಡು ಎಂಕಲ್ನ ಪ್ರಾಯ ಏತ್ ಜಾಸ್ತಿ ಒಂದು ಪೋಪುಂಡೋ ಆತ ಎಂಕ್ಲೆಗ್ ಬಾಲೆ ಆವೆರೆ ಬಂಗ ಆವು ಅವು ಆಲೋಚನೆ ಮಲ್ಪುಡು ಏತ್ ಜೋಕುಲು ಬೋಡು ಇತ್ತೆ ಕಾಸು ಮಲ್ಪುನ ಒಂಜಿ ಬಿರ್ದಿಡು ಜೋಕುಲೆ ಬೊಡ್ಚಿ ಪಣ್ಪುನ ಆಲೋಚನೆ ಮಲ್ಪುನಾಗೆಲ್ಲ ಉಲ್ಲೇರು ಆಶೀರ್ವಾದ ಮಲ್ಪೆರು ಧನಂ ಧಾನ್ಯಂ ಬಹುಪುತ್ರ ಲಾಭಂ ಶತ ಸಂವತ್ಸರಂ ದೀರ್ಘಮಾಯು ಬಹುಪುತ್ರ ಲಾಭಂ ಅಂದು ಪಣ್ಪೇರು ಪಾಕ ಜೋಕುಲು ಬೋಡು ಅಂದು ಬಹು ಪಂಡ ಸಂಸ್ಕೃತಡು ಬಹುಪುತ್ರ ಪುತ್ರ ಪಂಡ ಆಣಬಾಲೆ ಎಂದು ಮಾತ್ರ ಅತ್ತು ಸಂತತಿ ಜೋಕುಲು ಆಣಬಾಲೆನೇ ಬೋಡುಂದತ್ತು ಬಹುಪುತ್ರ ಪಂಡ ಏತ್ ಸಂಸ್ಕೃತದ ವಿಶೇಷ ಎಂಚಿನ ಅಂದ ಪಂಡ ಏಕವಚನ ದ್ವಿವಚನ ಬೊಕ್ಕ ಬಹುವಚನ ಬಹುಂದಾವಡಾಂಡ ಮೂಜಿ ಜೋಕುಲಾಂಡಲ ಬೋಡು ಮೊಗಲೆ ಆಶೀರ್ವಾದ ಕೊರ್ಪುನಗಲಿಗೆ ತರೆ ಇಜ್ಜಿ ಬಂಗ ಎಂಕಲೆಗತ್ತ ಮೊಗಲೆಗದಾನೆ ಪಂಡ್ರೆಗೆ ಪಣ್ಪೇರು ಮೂಜಿ ಜೇಕುಲನ್ ಪೆದ್ದುನ ಬೊಡ್ಚ ಆ ಜೋಕ್ಲೆನ್ ತಾಂಕುನ ಬೊಡ್ಚ ಮುಂದಲ ಮನಸ್ಸಡು ಬರು ಆಂಡಲ ಸಮಾಜದ ಯೋಚನೆ ಮಲ್ಪುಡು ಇತ್ತೆ ಎಂಕಲ್ ಮುಲ್ತುಡ್ದು ಅಂಚಿ ಇಂಚಿ ಪೋವನಗ ಮಾತ ಪರಿಸ್ಥಿತಿ ಎಂಚ ಉಂಡು ಆಲೋಚನೆ ಮಲ್ಪುಡು ಫ್ರಾನ್ಸ್ಡ್ ಪರಿಸ್ಥಿತಿ ಎಂಚಿನ ಆತಂಡು ಪಿದಾ ಹಿಡ್ದು ನಿರಾಶ್ರಿತರಾಯದ ಬತ್ತು ದಿನ ಜನಕುಲು ಅಗಲ್ನ ಸಂತತಿ ಜಾಸ್ತಿ ಮಲ್ತದ್ದು ಪೋದು ಅಗಲೇ ಇತ್ತೆ ಅಲ್ಪ ಫ್ರಾನ್ಸ್ಡ್ ಇತ್ತಿನಗಲೇ ಉಪದ್ರವ ಕೊರ್ರೆ ಶುರು ಮಲ್ತದ್ದು ಇಂಚಿ ಕೇಂದಿಪ್ಪರೆ ಯಾವ ಎಂಕಲ್ ಅಂಚನೆ ಯುರೋಪದ ಪಾಕ ದೇಶಲೆಡು ಇಂಚಿತ್ತಿನ ಅವಸ್ಥೆ ಉಂಡು UK ಇಂಗ್ಲೆಂಡ್ಲ ಇಂಚಿತ್ತಿನ ಪರಿಸ್ಥಿತಿ ಉಂಡು ಆಲೋಚನೆ ಮಲ್ಪೋಡು ಮಹಮ್ಮದ್ ಗಡ್ಡಾಫಿಯಿಂದ ಆರೊಂಜಿ ಸ್ಟೇಟ್ಮೆಂಟ್ ಕೊಡ್ದೇರು ಇಡೀ ಪ್ರಪಂಚನು ಗೆಂದೆರೆಗೆ ಎಂಕ್ಲೆಗೆ ಓಲ ಸೈನ್ಯ ಬೊಡ್ಚಿ ಎಂಕ್ಲೆಗೆ ಓವೇ ಶಸ್ತ್ರಾಸ್ತ್ರ ಬೊಡ್ಚಿ ಎಂಕಲ್ನ ಜನಸಂಖ್ಯೆದ ಆಧಾರದ ಮಿತ್ತು ಒಂಜಿ ದಿನ ಈ ಪ್ರಪಂಚನು ಆಳ್ವಿಕೆ ಮಲ್ಪುವ ಒಂದು ಅಯ್ಯ ಕೊಡ್ತಿನ ಸ್ಟೇಟ್ಮೆಂಟ್ ಇತ್ತು ಎಂಕ್ಲನ ಸುತ್ತಮುತ್ತ ತೂವನಗ ಎಂಕ್ಲೆಗೆ ಅಂದಾಜ ಪುಜ್ಜ ಆಗಲ ದುಂಪು ಒಂದುಲ್ಲೇರು ಎಂಕ್ಲು ಪಿರವು ಬರೋಂದುಲ್ಲ ಆಯ್ತು ಜವಾಬ್ದಾರಿ ಏರ್ನ ಎಂಕ್ಲು ಒಂತೆ ಜವಾಬ್ದಾರಿ ವಹಿಸೋನುಲಿಯ ಯುರೋಪುಡು ರೋಮನ್ ಕ್ಯಾಥಲಿಕ್ ಆಗಲೊಂಜಿ ಅಧ್ಯಯನ ಮಲ್ದೇರು ಆ ಅಧ್ಯಯನ ಇಂಟರ್ನೆಟ್ ದಿಕ್ಕೊಂಡು ಆ ಅಧ್ಯಯನದ ಪ್ರಕಾರ ಒವ್ವಾಂಡಲ ಒಂಜಿ ಜನಾಂಗ ಅವು ದುಂಬು ಪೋಡು ಅಂದಾಂಡ ಆ್ಯಾವರೇಜ್ ಒಂಜಿ ಕಂಡನೆ ಬೊಡೆದಿ ಒಂಜಿ ಜೋಡಿಗೆ 2.11 ರಿಪ್ರೊಡಕ್ಷನ್ ರೇಟ್ ಆ್ಯಾವರೇಜ್ ಜೋಕುಲ್ನ ಸಂಖ್ಯೆ 2.11 ಇತ್ತಂಡ ಕಡಿಮೆ ಪಂಡ ಆತಿತ್ತಂಡ ಆ ಜನಾಂಗ ದುಂಬು ಪೋವೊಂದು ಇಪ್ಪುಂಡು ಅವೆಡ್ದು ಕಡಿಮೆ ಆಂಡ ನಿಧಾನಗೂ ಆ ಜನಾಂಗ ನಾಶ ಆವೊಂದು ಪೋಪುಂಡು 1.6 ಇತ್ತಂಡ ನನ್ನ ಆ ಜನಾಂಗ ಮಿತ್ತು ಬರ್ಪುಜ್ಜೆ ಅಂತ ಅವು ಪೂರ್ತಿ ನಾಶ ಅದು ಪೋಪುಂಡು ಒಂದು ಅಧ್ಯಯನ ಮಲ್ತಿನ ವಿಷಯ ಅಂಚದು ಕೇವಲ ಬಹುಪುತ್ರ ಲಾಭಂ ಪಂಡ ಆಶೀರ್ವಾದ ಮಲ್ಪೆರೆಗೆ ಎಡ್ಡೆ ಆವಡೊಂದು ಮಾತ್ರ ಎಂಕಲ್ನ ಹಿಂದೂ ಸಮಾಜ ಒಂದು ದುಂಪ ಓಡಾಂಡ ಎಂಕಲ್ನೆಲ್ಲ ಜವಾಬ್ದಾರಿ ಉಂಡತ್ತ ಅಂಚದು ಈ ವಿಷಯಡು ಎಂಕಲ್ಲವಂತೆ ಯೋಚನೆ ಮಲ್ಪಡು ಧರ್ಮ ಪ್ರಜಾಭಿವೃದ್ಧ್ಯರ್ಥಂ ಇತ್ತೆ ಕಡೇತ ಕ್ವೆಶ್ಚನ್ಗೆ ಬರ್ಪೆ ಕೋಟ್ಯಾಧೀಶ ಅಂದ ಪಣಿಯನ್ ದಾಯಗೆ ಪಣಿ ಎಂದು ನಿಗಲು ಉತ್ತರ ಪಂಡ್ಲೆ ಮಾತೆಲ್ಲ ಕೋಟ್ಯಾಧೀಶರು ಮುಲ್ಪ ಉಲ್ಲೇರು ಎಂದು ಪಣ್ತೇಯನ್ ಕೋಟ್ಯಾಧೀಶ ಎಂದು ದಾಯಕ್ ಪಣಿಯನ್ ಏರಾಂಡಲ ಪದವಿಗಿದ ಬರೆತೇರ ಆ ವಿಷಯಡು ಹಿಂಟು ಕೊರೊಂದುಲ್ಲೇಯನ್ ಒಂತ ಗಟ್ಟಿ ಪಂಡ್ಲೆ ಅಮ್ಮ ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದೆ ಕೋಟಿ ರೂಪಾಯಿ ಅವು ಈರು ಪಣ್ಪುನಾತ್ ಈರ್ನ ಯಜಮಾನ್ರು ಪಣ್ಣೋಡು ಪಂಜಿ ಏರಾಂಡಲ ಪಣ್ಪೆರ ಕೋಟ್ಯಾಧೀಶರು ನೆನೆ ಪಾಂಡೆ ಪಂಡ್ಲೆ ಈರು ಪಂಡ್ಲೆ ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗೆ ಅದೇ ಕೋಟಿ ರೂಪಾಯಿ. ಹಾಂ, ಮುಂದೆ ನಾನು ದೊಡ್ಡ ಸಿಪಾಯಿ. ನಾನು ಒಬ್ಬ ಸಿಪಾಯಿ. ಪಂಜಿ ನಿಗಲು ಗಾಡಿಡು ಪೋಂದುಲ್ಲರು ಖಾಲಿ
ಕಂಡನೆ ಒರಿಯನೆ ಪೋಂದುಲ್ಲೆ ಎಂಚಿನ ಒಂದು ಏರೋ ಬತ್ತು ಗಾಡಿಗೆ ತಾಗಾಯಿರೆ ಇಪ್ಪಡಪ್ಪ ತೊಂದರೆ ಇಜ್ಜಿಂದ ಬಿಡ್ಪೆ ಅವೇ ಬುಡೆದಿನ ಲೆತ್ತೊಂಪು ಪಗ ದಾನೆಂಡಲ ಗಾಡಿ ಏರಂಡಲ ತಾಗಾಯಿರಂದು ಪಂಡ್ಲಿ ಅಯ್ಯ ಎಂಚಿನ ಬುಡ್ದು ಹೋಪೇನ ಲಡಾಯಿಗೆ ಉಂತುವೇನಾ ಹೆಂಚಿನ ಮಲ್ಪೆ ಲಡಾಯಿಗೆ ಉಂತು ದಾಯಿಗೆ ಬುಡೆದಿ ಕೈತೋಲು ಉಲ್ಲಲು ಲಡಾಯಿಗೆ ಉಂತುಜ್ಜಾಂಡ ಒಂಜಿ ಮರ್ಯಾದೆ ಹೋಪುಂಡು ಬೊಕ್ಕ ರಡ್ಡದ ಏನು ಲಡಾಯಿಗೆ ಉಂತುಂಡ ಎನ್ನ ಬೆರಿಕ್ ಬುಡೆದಿ ಉಲ್ಲೋಲತ್ತ ಅಂಚದು ಯಾನ್ಲ ಒರಿಯ ಸಿಪಾಯಿ ಎಂದು ಅರ್ಥ ಅಂಡೆ ಅಂಚದು ಎಂಕಲ್ ಮಾತ ಭಾರಿ ಪುಣ್ಯ ಮಲ್ತಿನಗಲು ಖಾಲಿ ಇಂಚಿತ್ತಿನ ಪಂಡ ಬೋಡೊಂದೆ ಪಂಡ್ತಿನ ವಿಷಯ ಐತ ಪಿರೋಲ ಒಂಜುಂಡು ಮಾತ ಪೊಂಜೋಕುಲು IAS ಪಾಸ್ ಮಲ್ದೇರು ಎಂಚ ಬಣ್ಲಿ ಮಾತ ಪೊಂಜೋಕುಲ್ಲ IAS ಪಾಸ್ ಮಲ್ದೇರು ಎಂಚಿನ IAS ಪಂಡ ಮಂತೆ ಆಲೋಚನೆ ಮಲ್ಪಲಿ ಏರಾಂಡ ಪಂಡಂಡ ಬಾರಿ ಬಿರ್ಸೆ IAS ಪಂಡ ಎಂಚಿನ ಇಂಡಿಯನ್ ಅಡಿಗೆ ಮನೆ ಸರ್ವಿಸ್ ಮಲ್ತೊಂದುಲ್ನ ಇಜ್ಜನ ಎಂಕಲ್ ಒಂಜಿ ರಜನಿ ಶಾಲಿನಿ ರಜನೀಶ್ ಅಂದು ಆರು ಒರ ಚಂದನಡು ಒಂಜಿ ಆರ್ನ ಸಂದರ್ಶನ ಇತ್ತಂಡು ಆ ಸಂದರ್ಶನಡ ಆರೊಂಜಿ ವಿಷಯ ಪಣ್ತೇರು ಯುರೋಪುಡು ವೆಸ್ಟರ್ನ್ ಕಂಟ್ರೀಸ್ ಪಾಶ್ಚಾತ್ಯ ದೇಶಲೆಡು ಅಲ್ಪ ಒಂಜಿ ಅಧ್ಯಯನ ಮಲ್ದೇರು ಪೊಂಜವು ಇಲ್ಲಡು ಎಂಚಿನ ಕೆಲಸ ಮಲ್ಪುವೇರ ಆ ಮಾತ ಕೆಲಸಗಳ ಕೆಲಸದಗಲಿನ ದೀಂಡ ಇಲ್ಲದ ಪೊಂಜವು ಕೆಲಸ ಮಲ್ಪುಜ್ಜಲ್ ಆಲು ಮಲ್ಪುನ ಪ್ರತಿಯೊಂದು ಕೆಲಸಗಳ ಒಂಜೊಂಜಿ ಕೆಲಸಗಳೇನು ದೀಪೇರು ಅಟ್ಟಿಲ್ ಮಲ್ಪೇರೆ ಒಂಜಿ ಜನ ಬಾಜಂದೆಕೆರೆ ಒಂಜಿ ಜನ ಇಲ್ಲಿ ಒಚ್ಚೆರೆಗೆ ಒಂಜಿ ಜನ ಅಡ್ಪೆರೆ ಒಂಜಿ ಜನ ಕುಂಟು ದೆಕ್ಕೆರೆಗೆ ನೆಕ್ ಮಾತ ಜನ ದೀಂಡ ಆ ಮಾತೆರೆಗಳ ಕೊಲ್ಪುನ ಸಂಬಳ ಮೊಳೆ ಕೊರುಂಡ ಇಲ್ಲದ ಯಜಮಾನಿಗೆ ಕೊರುಂಡ ಆಳ್ನ ಸಂಬಳ ಒಂಜಿ ಮಲ್ಟಿನ್ಯಾಷನಲ್ ಕಂಪೆನಿದ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆರ್ನ ಸಂಬಳದ ತಾಪುಂಡು ಒಂದು ಅಂಚಾದ ಕೋಟ್ಯಾಧೀಶ ಪಣ್ಪುನ ಒಂಜಿ ಪಾತೆರ ಉಂಡತ್ತೆ ಅವು ಸತ್ಯೋಗುಲ ಕೋಟ್ಯಾಧೀಶರೇ ಒಂಜಿ ಎಂಕ್ಲಿಗೆ ಹೆಮ್ಮೆ ಆಪುಂಡ ಇಜ್ಜೆ ಎಂಕ್ಲ ಕೋಟ್ಯಾಧೀಶರೇ ಅಂದು ಹಾಂ ಕೋಟಿದ ಆಸ್ತಿಯರು ಪಂಡ ಎಂಕಲ್ನ ಬುಡಿದಿಯೇ ಅಂಚಾದ ಎಂಕಲ್ ಮಾತ ಭಾರಿ ಪುಣ್ಯ ಮಲ್ತದ ಒಂದಿ ಕಂಡನೆ ಬುಡೆದಿ ಇರುವೆಲ್ಲ ಒಟ್ಟಿಗೆ ಸೇರ್ದು ಈ ಧರ್ಮ ಸಂಸ್ಕೃತಿಯನ್ನು ಒರಿಪಾವ ಆ ಸಂಸ್ಕೃತಿಯನ್ನು ಬುಳೆಪಾವ ಬೊಕ್ಕ ಅವು ದುಂಬು ಪೋಪುನ ಲೆಕ್ಕ ಎಂಕಲ್ನ ಪರಂಪರೆನ ಎಂಕಲ್ ದುಂಬು ಗೆತೊಂಪೋಪ ಪಣ್ಪುತ್ತಿನ ಸಂಕಲ್ಪ ಮಲ್ತದ ಆ ಸಂಕಲ್ಪನು ಸಾಕಾರ ಮಲ್ಪುನ ಬೇಡ್ದು ಮಾತೆಲ್ಲ ನಿಗಲಿಗೆ ಸಹಾಯ ಕೊರ್ಪೇರು ಮಾತ್ರ ಆ ಸಂಕಲ್ಪ ಸಾಕಾರ ಮಲ್ಪೆರೆಗೆ ದೇವರು ಐಕ ಬೋಡಾಯಿನ ಮಾತ ಶಕ್ತಿ ಸಾಮರ್ಥ್ಯ ಆರೋಗ್ಯ ಆಯುಷ್ಯ ಸಕಲ ಸೌಭಾಗ್ಯ ಅವು ಮಾತ ನವದಂಪತಿಲೆಗೆ ಕೊರಡು ಒಂದು ದೇವರಡ ಪ್ರಾರ್ಥನೆ ಮಲ್ತದ ಎನ್ನ ಪಾತೆರ ಮುಗಿಪಾವೆಯನ ಈ ಕಾರ್ಯಕ್ರಮ ನಮಗೆ ಬರ್ತದೆ ಬಾರಿ ಪೊರ್ಲುದ ವಿಷಯ ಮಾಡಿ ನಮ್ಮವೇತೋ ಯೂಟ್ಯೂಬ್ ನೆಟ್ ಬರೋ ತೂದು ಪಾಂಡ ನೇರ ಪಾತೆರಟ್ಟು ಮಸ್ತ್ ವಿಷಯಲು ಒಪ್ಪುಂಡಿಗೆ ಅಂಚನೆ ಹತ್ರ ನಿಖಿಲ್ ಮಾತೆರ್ಲ ಶ್ರೀಯುತ ಗೌರವಾನ್ವಿತ ಗಜಾನನ ಪೈ ಮೇರ್ನ ಒಂಜಿ ಪಾತೆರನು ನಕಲ ಜೀವನಡು ದೆತ್ತನೊಂದು ಮೂಲಕ ಬದುಕನ್ನು ಎಡ್ಡೆ ಮನ್ಪುಲೆಂಚಿನ ಪನ್ಪುನಂಜನ ಪಾತೆರನ್ನು ಪನ್ನೊಂದು ಶ್ರೀಯುತ ಗಜಾನನ ಪೈ ಮೇರೆಗೆ ನಮ್ಮನ ಮಾತೆನಲ ತಾಟಿದ ಒಂಜಿ ಉರುಟು ಅರೆಗೆ ಶುಭ ಹಾರೈಕೆಯನ್ನು ಮಲ್ಪುಗ ಪನ್ನದು ಬಾಲಕೃಷ್ಣ ಮಂದಿರದ ಪರ್ವದರೆಗೆ ನಮ್ಮನ ಮಾತೆರೆಲ್ಲ ನವ ದಂಪತಿನ ಕೃಷ್ಣ ರುಕ್ಮಿಣಿ ರಂಗ ರುಕ್ಮಿಣಿ ದಂಪತಿನಕ್ಲ ಪರ್ವದ ಸೊಲ್ಮೇಲಿನ ಸಂದ ಒಂದು ಈ ಚಾವಾಡಿ ಹಿಡಿದು ನುಮ್ಮದ ಕಾರ್ಯಕ್ಕೆ ಬರೆದು ಅರೆಂಡು ಬುರ್ದು ಕೊರದಿಲ್ಲ ಕಿನ್ಯ ಮುಲ್ಪಲ ನವ ದಂಪತಿ ಸಮಾವೇಶನ ಪ್ರತಿ ವರ್ಷ ಮಲ್ತೊಂದು ಬೈದ್ರೆ ಐತ ಪ್ರೇರಣೆ ಎಂಕುಲ್ಲ ರಂಗ ರುಕ್ಮಿಣಿ ಕಾರ್ಯಕ್ರಮವನ್ನು ಮಲ್ತೀನಿ ಅಂಚನೆ ಈ ಕಾರ್ಯಕ್ರಮ ಉಪಸ್ಥಿತ ಒಂತೆ ಬರ್ತು ದಯಮದ್ದು ನಮ್ಮ ರಂಗ ರುಕ್ಮಿಣಕ್ಲಿಗೆ ಏರೆಗ್ಲ ಒಂತೆ ಬರ್ತು ನಮ್ಮ ಒಟ್ಟಿಗೆ ಸೇರಿರಲಿ ದಯಪಂಡ ಅಂದಿಂಚಿದ ಅವಕಾಶ ನನ್ನ ತಿಕ್ಕುಜಿ ದಯಪಂಡ ಬರ್ಪಿ ವರ್ಷ ನಮ್ಮ ಪುಡಂಜಿ ಹೊಸ ಜೋಡಿಲೇನೆ ನಂಚಿನ ಪ್ರಯತ್ನ ಅಂಚನ ಈ ವರ್ಷ ನಿಖಿಲ್ ಮಾತಲ್ಲಿ ಸಂಭ್ರಮಡು ಮಾತೆಲ್ಲ ಭಾಗಿಯಾಲೆ ನಾನು ದಿಂಬುಗು ಬರ್ಪಿ ಆಗ್ತಾರೆ ಆಟಿ ತಮ್ಮನ ಪ್ರಾರಂಭ ಪುನಂಚಿನ ಹತ್ರ ಇಂಚಿತ್ತಿ ಕಾರ್ಯಕ್ರಮ ಪಾದ ಮಾತೆರೆಗ್ಲೆ ವೇದಿಕೆಡು ವಿಶೇಷವಾಗಿ ಗೌರವವನ್ನು ಮಾನಾದಿಗೆ ನಿಖಿಲೆ ಮಾತೆರೆಗ್ಲೆ ಎಂಗ್ಲು ಮಲ್ಪೆರಲ್ಲ ಈ ಕಾರ್ಯಕ್ರಮಕ್ಕೆ ಬಡದೆ ಎಂಗ್ಲ
ಬಾಲಕೃಷ್ಣ ಬಾಲಗೋಕುಲ ಸರಿ ಸುಮಾರು 40 ಜೋಕ್ಲಿನ ಎಂಗಲ ಒಂಜಿ ಮಹಿಳಾ ಸಮಿತಿಗಳು ಅಟ್ಟನೆ ಅಕ್ಲಿಗೆ ಓಡ ನೃತ್ಯ ಕಾರ್ಯಕ್ರಮ ಕೊಡ್ತಾರೆ ದಯಪಂಡ ಆ ಒಂಜಿ ಜೋಕುಲ ನೃತ್ಯನ ನಿಖಿಲ್ ತೂದು ಕಣ್ಣಾರೆ ತೂದು ಅಕ್ಲೆಗ್ಲ ಒಂಜಿ ನಿಕ್ಲೆಗ್ಲ ಒಂಜಿ ಮನಸ್ಸು ಉಲ್ಲಾಸ ಆಡ್ಬಾರ್ದು ಇಲ್ಲಿ ಬಾಲಕೃಷ್ಣ ಬಾಲಕುಲದ ಸುರುತ ನೃತ್ಯಕ್ಕೆ ಪಾಡೋದು ಬಾಕಿ ಯಾರು ಕಂಡಾಡು ಒಂಜಿ ಪನ್ಪುನಂಚಿನ ಒಂಜಿ ಪದಾರ್ಥ ಹೊರಟು ತುಳುವ ಪದಾರ್ಥ ಹೊರಟು ನಿಕ್ಲನ ದುಮ್ಮು ಬರ್ಪುನಂಚಿನ ತೆಲಿಕೆದ ಐಸಿರದ ಮೋನೆಲು ಇತ್ತೆ ಬರೋದುಂಡು. ಮಾತೆರೆಗಳ ಇಂಚಿತ್ತಿ ನಿಕ್ಲ ಇಲ್ಲಲು ಶಾಶ್ವತವಾದ ನೆನೆಪೊರಿಯೋಡು ಬರ್ಪಿನ ನಿಕ್ಲೆ ಬರ್ಪಿನ ಜನ ಪೊರ್ಲ ಕಂಟದ ಜೋಕ್ಲೆಗಳ ಒಂದೊಂಜಿ ತೊಜಿಪೋನ್ಲಕ ಉಪ್ಪೋಡು ಪನ್ಪು ನೆಲೆಟ್ ಮಾತೆರೆಗಳ ಇಂಚಿತ್ತಿ ತಾಂಬೂಲಾದಿ ಗೌರವದ ಒಟ್ಟಿಗೆ ಇಂಚಿತ್ತಿ ನಮ್ಮ ನೆಂಪುದ ಕಾಣಿಕೆಯನ್ನು ಕೊರಪ ಇಲ್ಲದ ದೀಪ ನಂಚಿನ ಮಾತೆರೆಗಳ ಒಂಜಿ ನೃತ್ಯ ಕಾರ್ಯಕ್ರಮ ಇಲ್ಲಕನೆ ಅಂಚನೆ ಮಾತೆರ್ಲ ಕಾರ್ಯಕ್ರಮದ ಪೂರ್ತಿ ಇದ್ದು ತಿಂಗಳೊಟ್ಟಿಗೆ ಸಹಕಾರ ಒಂಚೂರು ಬೇರೆ ಬೇರೆ ಕಾರ್ಯಕ್ಕೆ ಪೋಯರೊಪ್ಪುಂಡು ಕುಟುಂಬದ ಇಲ್ಲದೆ ಕುಟುಂಬ ಅಲ್ಲ ಇನಿತ ದಿನ ಕನಕ ಕುಟುಂಬದ ದೈವದ ಇಲ್ಲ ಒಂಚೂರು ಲೇಟ್ ಆದ ಪೋಲೆ ಬರೆದು ವಿನಂತಿ ಬಂದದ್ದು ಮಾತೆರೆಗಳ ಸ್ವಲ್ಪ ತುಂಬು ಬರಡು ಪಂಡ ವಿನಂತಿ ಬಂದದ್ದು ಶ್ರೀ ಗಜಾನನ ಪೈ ಸರ್ ಇವರು ಬಂದು ಅವರಿಗೆ ಗೌರವ ಸಲ್ಲಿಸಬೇಕಾಗಿ ವಿನಂತಿ. மித்த ஜோக்கில் எடுத்து மித்த சாப்பாடு
ಡೆನ್ನ ನಡೆನ್ನ ನಾಡೆನ್ನ 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 ನಡೆನ್ನ ನಾಡೆನ್ನ ನಾಯೇ சாவடிடு ஒலி மடலா குடியடிட்டு சிரி சாவடிடு ஒலி மடலா கொடியடிட்டு ಸಿಂಗಾರ ಸಿಂಗಾರ ಮಲ್ತೊಂದು ಜೋಗೊಡು ಓಕೊನುಡು ಮಾಯುಡೆ ಸಿರಿ ಸಿಂಗಾರ ಸಿಂಗಾರ ಮಲ್ತೊಂದು ಜೋಗೊಡು ಓಕೊನುಡು ಮಾಯುಡೆ ಸಿರಿ ಡೆನ್ನ ನಡೆನ್ನ ನಾಡೆನ್ನ 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 ನಡೆನ್ನ ನಡೆನ್ನ ನಾಯೇ 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 ಕಂಬುಲ ನಾಗತಂಬಿಲ ಅಂಕ ಆಯನದ ಬೂಡು ಕೋಲ ಕಂಬುಲ ನಾಗತಂಬಿಲ ಅಂಕ ಆಯನದ ಬೂಡು ಬಾರೆ ಬಾರೆ ಫಲದಿಂಜಿ ಉರ್ಕರುನ ಮದಿಮಾಲು ಸುರ್ಪುದ ನಾಡು ಬಾರೆ ಬಾರೆ ಫಲದಿಂಜಿ ಉರ್ಕರುನ ಮದಿಮಾಲು ಸುರ್ಪುದ ನಾಡು ಡೆನ್ನ ನಡೆನ್ನ ನಾಡೆನ್ನ 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 ನಡೆನ್ನ ನಡೆನ್ನ ನಾಯೇ 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 ಶ್ವೇತಾ ಪ್ರದೀಪ್ ತೊಕ್ಕೋಟು ದಂಪತಿಗಳ ವೇದಿಕೆ ಆಹ್ವಾನವಂತದ ಶ್ವೇತಾ ಪ್ರದೀಪ್ ತೊಕ್ಕೋಟು. ಗೌರವವನ್ನು ಕೊರಡು ವಿನಂತಿ ಅಂಚನೆ ಮಹಿಳಾ ಸಮಿತಿ ಇರ್ತೇವೆ. ಶ್ರೀಮತಿ ಸ್ವಾತಿ ಬಕ್ಕ ಶ್ರೀ ವಿಜಯ್ ಕುಮಾರ್ ಆಶ್ರಯ ಕೊಲನೆ ದಂಪತಿಗಳ ತಯಾರಾದದ್ದು. ಸ್ವಾತಿ ಬೊಕ್ಕ ಶ್ರೀ ಮಧು ತೊಕ್ಕೋಟು. ಶ್ರೀಯ ಕಬಡ್ಡಿ ತೀರ್ಪುಗಾರರೆ ರತೀಶ್ ತೊಕ್ಕೋಟುನ ಸುಪುತ್ರೆ ಬೇಲೊಂಜಿ ಕಬಡ್ಡಿ ಆಟಗಾರ.
ಸಚಿತಾ ಶ್ರೀ ರಾಕೇಶ್ ಕುಂಪಲ. ದೇವರ ನೆನಪುದಿಲ್ಲ ಒಂದು ಬಾಲಕೃಷ್ಣನ ಪ್ರಸಾದ ಅಂಚನೆ ಹತ್ರ ನಿಕ್ಲ ಬದುಕನ್ನು ಎಡ್ಡೆಪ್ಪುದ ಸಾಧಿತೋಜ ಅವಡು ಅಂಚನೆ ಹತ್ರ ನಿಕ್ಲ ಬದುಕು ಬಂಗಾರ ಅವಡು ಲಕ್ಷ್ಮಣ್ ಕಿರೋಡಿಯನ್ ಬತ್ತದ ಗೌರವವನ್ನು ಕೊರಡು ಪಡೆ ವಿನಂತಿ. ಓಂ ಪ್ರಕಾಶ್ ತುಲೆ ಭಾಗ್ಯ ಪನ್ಪೊಡಿ ಅಪ್ಪನ ಕೈಟೆ ಮಗಲೆಗಲ ಮರ್ಮಲೆಗಲ ಗೌರವ ಮಲ್ಪನ ಜನ ರೇಖಕನ ಮಗೆ ಮರ್ಮಲ್ಲ ಒಟ್ಟಿಗೆ ಗೌರವ ಮಲ್ಪನ ಜನ ಯೋಜಿ ಸುಯೋಗ ತೆಗೆದ ಅಕ್ಷಯ ಮಂಜುನಾಥ್ ಶೆಟ್ಟಿ ಬಲ್ಯ. ಅಕ್ಷಯ ಮಂಜುನಾಥ್ ಶೆಟ್ಟಿ ಬಲ್ಯ. ಶಿಲ್ಪಾ ಲಿಖಿತ್ ತೊಕ್ಕೋಟು. ಶ್ರೀಮತಿ ಸ್ವಪ್ನ ಶ್ರೀ ರಾಜೇಶ್ ಬಗಂಬಿಲ. ಶೋಭಾ ಕಮಲಾಕ್ಷ ಕುಂಪ. ಚಂದ್ರಶೇಖರ್. ಸೌಮ್ಯ ರೋಷನ್ ಕೊಲ್ಯ ಕಾಸೆಂಬೆಟ್ಟು. ಕಿರಣ್ ಸಾಲಿಯನ್ ಬಲಿ.
ಸೌಮ್ಯ ರೋಷನ್. ದೀಪ್ತಿ ರಾವ್ ಶ್ರೀ ಸಚಿನ್ ಮೋರೆ ಕೊಲ್ಯ. ನನ್ನ ಏರು ಒರಿದ ನಕಲು ತೊಲೆ ಕೈದಿರಪಲೆ ಸುದ್ದಿ ನಕಲು ಮೊಕ್ಕ ಬೇತ ಒರಿದಿನ ಜೋಡಿ ಸುದ್ದಿ ನಕಲು ಗುರ್ದು ಬೇತ ಇಜ್ಜತೆ ಅನ್ವಿತಾ ಸುದೀಪ್ ಕುಂಬಲ. ಅನ್ವಿತಾ ಸುದೀಪ್ ಕುಂಬಲ. ಸರಿಸುಮಾರು 30 ಜೋಡಿಲು ಎಂಗ್ಲೆಗ್ ಇತ್ತ ನಿಕ್ಲು ಮದುವೆ ಅದು ಏತು ತಿಂಗಳ ಅನ್ನಂದು ಮನೋಡು ಆತೆ ರೆಡ್ 250 days and 7 month come 28 will be 8 of 7 month 1.5 month 7 months ಸರಿ ಅವಜ್ಜಿ ನಿಕ್ಲೆ ಒಂಚೂರು ಯಾಕಂದ್ರೆ ಮನಿಪಂದ ಕುಲೋದಿತ್ತಾರೆ ಈಗಿತ್ತೆ ಯಾರೋ ಒಂಚೂರು ಪ್ರಶ್ನೆ ಕೇಳುವೆ ಕಂಡನ ಬಗ್ಗೆ ಪ್ರಶ್ನೆ ಕೇಳುವೆ ಉತ್ತರ ನಿಕುಲ್ ಬರೆಯೋಡು ಹೌದಾ ಉತ್ತರ ನಿಕುಲ್ ಬರೆಯೋಡು ಅಕ್ಲ ನಕಲ್ ಮಲ್ಪೆರಜ್ಜಿ ನಿಖಲ್ನಾನೆ ಓನು ನಿಖಲೇ ಬತ್ತ ನಂಚಿನ ಬನ್ನೆ. ನಿಮ್ಮ ಗಂಡ ನಿಮಗೆ ಕೊಟ್ಟ ಪ್ರೀತಿಯ ಉಡುಗೊರೆ ಏನು? ಓಲವ್ ಪ್ರೀತಿದ ಉಡುಗೊರೆ ಒಂದು ನಿಖಲು ನೆನಪು ದೀಪ ನಂಚಿನ. ನಿಮ್ಮ ಗಂಡ ನಿಮಗೆ ಕೊಟ್ಟ ಪ್ರೀತಿಯ ಉಡುಗೊರೆ ಅಲ್ಲಿ ನೋಡ್ಲಿಕ್ಕಿಲ್ಲ, ನೀವು ಬರೀಬೇಕಷ್ಟೇ. ನಿಮಗೆ ಪರಿಚಯವಾದಾಗ ನಿಮ್ಮ ಗಂಡ ಅಥವಾ ಅದರ ಆರಂಭಿಕ ಆಗಿರ್ಬೋದು, ಪರಿಚಯವಾದಾಗ ಪ್ರಥಮ ಕಾಲ್ನಲ್ಲಿ ಏನು ಹೇಳಿದ್ದಾರೆ? ಪ್ರಥಮ ಕಾಲ್ನಲ್ಲಿ ಬರೀರಿ. ಕೇನ್ರಜ್ಜಿ ನಿಕ್ಲ ಕಾಲ್ನಲ್ಲಿ ಆಯ್ತಾ? ಲೈನ್ ಪ್ರಕಾರ ಬರೆಯಿರಿ. ಲೈನ್ ಪ್ರಕಾರ ನಿಮಗೆ ಹೊರಗಡೆ ಸುತ್ತಾಡಬೇಕಂತ ಬಯಸಿದ್ರೆ ನಿಮ್ಮ ಗಂಡ ಕರ್ಕೊಂಡು ಹೋಗೋ ಸ್ಥಳ ಯಾವುದು? ನಿಕ್ಲೊಂಜಿ ಪಿದೈ ಪೋಯಿ ಇಂದು ಬನ್ಪದೆ ತುಯರಜಿ ಅವರು ಪಿದೈ ಪೋಯ ಎಂಗ್ಲು ಕಂಡನಿ ಹುಡಿದ ಅವರ ತಿರ್ಗೇರೆ ಪೋಯಿ ಎಂದು ಬನ್ಪ ಅಪ್ಪ ಸುರುಕು ಕಂಡನಿಲ್ಲ ತುಂಬ ಪೋಪು ನನ್ನ ಪ್ರೈಸು ಆಯ್ತಾ? ಅಡ ಲೈನ್ ಪ್ರಕಾರನೇ ಬರಲಿ ಪ್ರಶ್ನೆ ಹತ್ರ. ನಿಮ್ಮ ಗಂಡ ಕೋಪ ಮಾಡಿದ ದಿನ ಉಂಟಾ? ದಿನ ಉಂಟು. ನಿಮ್ಮ ಗಂಡಂದಿರು ಗಂಡ ಯೋಗ ಅಭ್ಯಾಸ ಅಥವಾ ವ್ಯಾಯಾಮ ಜಿಮ್ ಎಲ್ಲಾದ್ರೂ ಹೋಗ್ತಾರಾ? ಯೋಗ ವ್ಯಾಯಾಮ ಅಥವಾ ಜಿಮ್ಗೆ ಹೋಗ್ತಾರಾ? ಆಯ್ತಲ್ಲ?
ನಿಮ್ಮ ಗಂಡ ಇಷ್ಟಪಡುವ ಚಲನಚಿತ್ರ ಯಾವುದು? ಪಿಕ್ಚರ್. ಆಯ್ತಾ? ನಿಮ್ಮ ಗಂಡ ಮನೆಯಲ್ಲಿ ಅಡುಗೆ ಮಾಡುವುದಾದರೆ ಯಾವುದು ಪದಾರ್ಥವನ್ನು ತಯಾರು ಮಾಡ್ತಾರೆ? ನಿಮ್ಮ ಗಂಡ ಬೆಳಗ್ಗೆ ಎಷ್ಟು ಗಂಟೆಗೆ ಏಳುತ್ತಾರೆ? ಕೇಂದ್ರಿಜ್ ಅಂತಿಮ ಕ್ವಶನ್. ನಿಮ್ಮ ಗಂಡ ನಿಮಗೆ ಸಸ್ಪೆನ್ಸ್ ಆಗಿ ನಿಮ್ಮ ಹಾಕುವಂಥ ವಸ್ತ್ರ ಯಾವುದಾದ್ರೂ ತಂದಿದ್ದಾರೆ? ನೀವು ಹಾಕುವಂಥ ವಸ್ತ್ರ ತಂದಿದ್ದಾರೆ, ಸರ್ಪ್ರೈಸ್ ಗಿಫ್ಟ್. ಗೊತ್ತಾಗಿದೆ ನಿಖಿಲ್ನ ಗಂಡ ಸಸ್ಪೆನ್ಸ್ ಅದೊಂದು ಡ್ರೆಸ್ ಇದೆಲ್ಲ ಕೊಣ ಇದ್ದೀರಾ ಅಂತ ಅವಂದೆ ಇತ್ತ. ನಿಮ್ಮ ಹೆಸರು ಬರೀ ಅಲ್ಲಿ ಮೇಲೆ ಗಂಡ ಹೆಸರು ಹಸ್ಬೆಂಡ್ ಇತ್ತ. ಸಚಿನ್ ಮೋರೆ ಬರೋಣ ಅಲ್ಲಿ ನೀವು ಅಲ್ಲಿ ಈ ಕಡೆ ನಿಲ್ಲಿ. ಸಚಿನ್ ಮೋರೆ ನೀವು ಈ ಕಡೆ ಬನ್ನಿ. ಹಾಂ ರೈಟ್ ಮೈಕ್ ಈತ ಸಚಿನ್ ಸುರುತ ಕೃಷ್ಣೆಗೆ ಈರ್ಪ ನೋಡುತ್ತಾರಾ? ಈರು ಅರೆ ಕೊರ್ನ ಪ್ರೀತಿಯ ಉಡುಗೊರೆ, ನಿಮ್ಮ ಗಂಡ ಕೊಟ್ಟ ಪ್ರೀತಿಯ ಉಡುಗೊರೆ ಏನು ಒಂದು? ನಿಮ್ಮ ಗಂಡ ನಿಮಗೆ ಕೊಟ್ಟ ಪ್ರೀತಿಯ ಉಡುಗೊರೆ ಹೇಳಿ. ಗೆಜ್ಜೆ ಬಂಡೆ, ಗೆಜ್ಜೆ ಆದರೂ ಬೇರೆ ಬರೀತೀನಿ ಡ್ರೆಸ್ ತಪ್ಪು. ಇದೀಗ ಪ್ರಶ್ನೆ 2. ನೀವು ಪರಿಚಯವಾದಾಗ ನಿಮ್ಮ ಹೆಸರಲ್ಲಿ ನಿಮ್ಮ ಗಂಡ ನಾನು ಕೊಟ್ಟದ್ದು ಪ್ರೀತಿಯಲ್ಲಿ ಗೆಜ್ಜೆ, ಅವರಿಗೆ ಇಷ್ಟ ಆದದ್ದು ಡ್ರೆಸ್. ಈಗ ನಾನು ಅವಳು ಬರೆದ ಪ್ರಶ್ನೆ ನೀವು ಕೊಟ್ಟ ಅವಳಿಗೆ ಕೊಟ್ಟ ಪ್ರಶ್ನೆಗೆ ನಿಮ್ಮ ಸರಿ ಉತ್ತರ ಇದೆ ಅಂತ ಕೇಳಬೇಕಿತ್ತು. ಅವರ ಇಷ್ಟದಲ್ಲಿ ಕೊಟ್ಟದ್ದು ಯಾವುದು ಹೇಳಿ? ನಾನು ಗೆಜ್ಜೆ ಇಷ್ಟದಲ್ಲಿ ಕೊಟ್ಟದ್ದು, ಅವ್ರ ಇಷ್ಟದಲ್ಲಿ ತಗೊಂಡದ್ದು ಡ್ರೆಸ್. ಇನ್ನು ಅದೇ ಕ್ರಮ ಪ್ರಕಾರ ಬರ್ತದೆ. ಅದ್ರ ಒಂದು ರಾಂಗ್ ಆಯ್ತು. ಅದು ನೀವು ಇಲ್ಲಿ ಕೊಡ್ಲಿಕ್ಕಿಲ್ಲ, ಸೂಚನೆ ಇಲ್ಲ. ನಿಮ್ಮ ಗಂಡ ಕಾಲ್ ಮಾಡಿದಾಗ ಪ್ರಥಮವಾಗಿ ಮಾತಾಡಿದ್ದು ಯಾವುದು ಅಂತೇಳಿ ಹೇಳು. ಪ್ರಥಮವಾಗಿ ಮಾತಾಡಿದ್ದು ಹೇಗೆ? ಫಸ್ಟ್ ಕಾಲ್ ಮಾಡಿದಾಗ ಹಲೋ ನಥಿಂಗ್, ಫಸ್ಟಿಗೆ ನಥಿಂಗ್ ಅಂತ ಬರೀತಾರೆ. ಅದರ ಅರ್ಥ ಏನು? ನಥಿಂಗ್ ಅಂದ್ರೆ ಎಂತ ಸಿಲ್ಲ. ನೀವು ಹಲೋ ಅಂತ ಹೇಳಿದ್ರಿ. ಇದು ರೈಟರ್ ರಾಂಗಾ? ಹಲೋ ಅದು ಬರೀಲಿಲ್ಲ, ಇವರು ನಥಿಂಗ್ ಅಂತ ಬರೀತಾರೆ. ರಾಂಗ್. ಸಚಿನ್ ಮೋರೆ ಯುವ ಮೋರ್ಚಾದ ಅಧ್ಯಕ್ಷರಿಗೆಲ್ಲ. ಇದಕ್ಕೆ 3ನೇ ಪ್ರಶ್ನೆ. ನಿಮ್ಮ ಗಂಡನ ಜೊತೆ ಬೇಕಾದಾಗ ತಿರುಗಾಡುವ ಪ್ರದೇಶ ಯಾವುದು ಅಂತೇಳಿ ನೀವು ಯಾವ ಪ್ರದೇಶಕ್ಕೆ ಅವ್ರಿಗೆ ಕರ್ಕೊಂಡು ಹೋಗ್ತೀರಿ? ಅವರು ಎಲ್ಲಿಯಾದರೂ ಹೋಗ್ಬೇಕಂತ ಹೇಳುವಾಗ ಹೊರಗೆ ಹೋದದ್ದು ಭಾರಿ ಕಮ್ಮಿ ಆ್ಯಕ್ಚುಲಿ. ಹಾಗೆ ಹಾಕಿದಾರಲ್ಲ, ನೋ ಪ್ಲೇಸ್. ಸರಿ ಉಂಟು, ಒಂದು ರೈಟ್. ರೈಟ್. ನಿಮ್ಮ ಗಂಡ ಕೋಪ ಮಾಡಿದ ದಿನ ಉಂಟಾ? ಉಂಟು. ಕೋಪ ಇಲ್ಲ, ಮಾಡಲಿಲ್ಲ ಅಂದ್ರೆ ರಾಂಗ್. ಪಾಪ ಅವ್ರ ಗಂಡನನ್ನು ಬುರ್ದು ಕೊಡ್ತಿದ್ದೀರು. ಆಯ್ತಲ್ಲ. ನಿಮ್ಮ ಗಂಡ ವ್ಯಾಯಾಮ ಯೋಗ ಅಭ್ಯಾಸ ಮಾಡುತ್ತಾರಾ? ಇಲ್ಲ. ರೈಟ್ ಆನ್ಸರ್. ಇಲ್ಲ, ರೈಟ್. ಈ ಸರ್ತಿ ಹೋಗ್ಲಿಲ್ಲ, ಸರಿ. ನಿಮ್ಮ ಗಂಡ ಇಷ್ಟಪಡುವ ಚಲನಚಿತ್ರ ಯಾವುದು? ಮೂವಿ ನೋಡೋದಿಲ್ಲ. ಎಸ್, ಮೂವಿ ನೋಡೋದು. ಮೊದಲೇ ಸಿಗ್ನಲ್ ಆಗಿದೆ. ಎರಡು ರೈಟ್ ಇರ್ತಾರೆ. ಹಾಂ, ನಿಜನ ಬರ
ನಿಮ್ಮ ಗಂಡ ಕೆಲಸ ಮಾಡಿ ಮನೆಯಲ್ಲಿ ಅಡುಗೆ ಕೆಲಸ ಮಾಡಿ ಅಭ್ಯಾಸ ಉಂಟಾ? ಇಲ್ಲ. ಅಡುಗೆ ಮಾಡೋಲ್ಲ, ಅಡುಗೆ ಮಾಡಿಲ್ಲ. ಇಲ್ಲ, ರೈಟ್. ಬೆಳಿಗ್ಗೆ ಎಷ್ಟು ಗಂಟೆಗೆ ಹೇಳ್ತಾರೆ? ಬೆಳಿಗ್ಗೆ 8-9 ಆಗ್ತದಾ ಅಂತ. ಒಂದು ಟೈಮ್ ಹೇಳಿ. ಒಂದು ಟೈಮ್ 8:30. 8 ಗಂಟೆ. ರಾಂಗ್ ಅಲ್ಲ? ಸರಿ. ನಿಮ್ಮ ಹೆಂಡತಿ ಇಷ್ಟಪಡುವ ಡ್ರೆಸ್ ಯಾವುದಂತ? ಡ್ರೆಸ್ ಅಲ್ಲ, ನೀವು ತಂದು ಕೊಟ್ಟದ್ದು ಇಷ್ಟಪಡ ಸಸ್ಪೆನ್ಸ್ ಆಗಿ ತಂದು ಕೊಟ್ಟದ್ದು ಡ್ರೆಸ್? ಸಲ್ವಾರ್. ಸರಿ, ಸಲ್ವಾರ್. ರೈಟ್. ಸಚಿನ್ ಮೋರೆ ದಂಪತಿಗಳು 10ರಲ್ಲಿ 1, 3, 5 ರೈಟ್ ಆನ್ಸರ್. ನಿಮ್ಮ ಗಂಡ ನಿಮಗೆ ಕೊಟ್ಟ ಪ್ರೀತಿಯ ಉಡುಗೊರೆ? ರೋಷನ್ ಬಲೆ. ಪುದರರು ರೋಷನ್. ನಿಮ್ಮ ಗಂಡ ನಿಮಗೆ ಕೊಟ್ಟ ಪ್ರೀತಿಯ ಉಡುಗೊರೆ ಏನು? ಈರು ಆರೆಗೆ ಕೊರ್ನಂಚಿತ್ರ ರಿಂಗ್ ಬಾರಿ ಪ್ರೀತಿ ಕೊರ್ನಂಚಿನ ಉಡುಗೊರೆ ದಾದ ರಿಂಗ್ ಫಸ್ಟ್ ರಿಂಗ್. ಕರೆಕ್ಟ್ ಆನ್ಸರ್. ನಿಮ್ಮ ಪರಿಚಯ ಆಗುವಾಗ ಫೋನ್ ಮಾಡುವಾಗ ಪ್ರಥಮ ಮಾತಾಡಿದ್ದು ಏನು? ರಾಂಗ್. ಹಲೋ ಮೇರೆ ಬರೆ ತರ ಜನ ಶಬ್ದ ಹಲೋ ನಾನು ಎಂಚಲ್ಲ ಅರ್ಥ ಅಚ್ಚ ತುಳುಟ ಬಂತೀರಿ. ನಿಮ್ಮ ಗಂಡನ ಜೊತೆ ತಿರುಗಲಿಕ್ಕೆ ಆದಾಗ ನೀವು ಕರ್ಕೊಂಡು ಹೋಗುವ ಯಾವುದು ಪ್ಲೇಸ್ ಅವರಿಗೆ ಇಷ್ಟ ಆದಾಗ ಹೆಂಡತಿಗೆ? ಮಾಲ್ಡೀವ್ಸ್. ಓ, ಸಿಟಿ ಸೆಂಟರ್. ರಾಂಗ್. ಹೀರೋ ಬಂದಿನಿ ಮಾಲ್ಡೀವ್ಸ್ ಅದು ಸಿಟಿ ಸೆಂಟರ್ ಅಂದ ಮೂಚನೆ. ನಿಮ್ಮ ಗಂಡ ಕೋಪ ಮಾಡಿದ ದಿನ ಉಂಟಾ? ಡೈಲಿ ಕೋಪ ಮಾಡ್ತಾರೆ. ಇಲ್ಲ ಅಂತ ಬರೆದು ರಾಂಗ್. ಮತ್ತೆ ನಿಮ್ಮ ಗಂಡ ಇಷ್ಟಪಟ್ಟ ಚಲನಚಿತ್ರ ಯಾವುದು? ಕೋಪ ಉಂಟು ಮಣ್ಣಿನದೆ. ಹಾಂ, ಸರಿ. ದಿನಾಲು ಉಂಟು ಒಂದು ಬರೀತೀರ. ಸರಿ, ರೈಟ್. ಅವೇ ಹಾಂ. ನಿಮ್ಮ ಗಂಡ ಕೋಪ ಮಾಡಿದ ದಿನ ಉಂಟು ಅದರಲ್ಲಿ. ನಿಮ್ಮ ಗಂಡ ವ್ಯಾಯಾಮ ಅಥವಾ ಯೋಗ ಅಭ್ಯಾಸ ಮಾಡುತ್ತಾರಾ? ಇಲ್ಲ. ನೋ, ಇಲ್ಲ. ರೈಟ್ ಆನ್ಸರ್. ನಿಮ್ಮ ಗಂಡ ಇಷ್ಟಪಡುವ ಚಲನಚಿತ್ರ ಯಾವುದು? ಫಿಲ್ಮ್ ಸಸ್ಪೆನ್ಸ್ ಫಿಲ್ಮ್. ಸಸ್ಪೆನ್ಸ್ ಬಂದು ಅಂಚೆ ಬರ್ಬೋದು. ಸಸ್ಪೆನ್ಸ್ಗೆ ಬೇರೆ ಬೇರೆ ತನ ಪನ್ಪೆ ಹಾರರ್ ಮೂವಿ. ಸರಿಯಾ? ಸಸ್ಪೆನ್ಸ್. ಹಾಂ, ಸರಿ. ರೈಟ್ಗೆ. ನಿಮ್ಮ ಗಂಡ ಕೆಲಸ ಮಾಡಿ ಮನೆಗೆ ಬರುವಾಗ ಸಮಯ ಎಷ್ಟು? ಅಲ್ಲ, ಬೆಳಗ್ಗೆ ಏಳುವಾಗ. ಒಂಜೆ ಪಲ್ಲೆ ಏನು ಮಾರೆ 8:45. 8:40. 1/4 ಗಂಟೆ ಬೇಗ. ರೈಟ್ ಆನ್ಸರ್. ಬಕ್ಕ ನಿಮ್ಮ ಗಂಡ ಅಡುಗೆ ಮಾಡುವುದಾದರೆ ಯಾವುದು ವಸ್ತುಗಳನ್ನು ತಯಾರು ಮಾಡ್ತಾರೆ, ಆಹಾರ ಪದಾರ್ಥಗಳನ್ನು? ಆಮ್ಲೆಟ್. ರೈಟ್ ಆನ್ಸರ್. ಆಮ್ಲೆಟ್. ಬೆಳಗ್ಗೆ ಎಷ್ಟು ಗಂಟೆಗೆ ಹೇಳ್ತಾರೆ? ಅದಾಯಿತು. ಮತ್ತು ನಿಮ್ಮ ಹೆಂಡತಿಗೆ ನೀವು ತಂದಂಥ ನಿಮ್ಮ ಗಂಡ ಸಸ್ಪೆನ್ಸ್ ಯಾವುದಾದ್ರು ವಸ್ತ್ರ ಕೊಟ್ಟಿದ್ದೀರಾ? ಆಯ್ತು, ಅರ್ಥ ಇಂಜಿನ ಇಜ್ಜಿ ಇಲ್ಲ. ಸರಿ ಉಂಟು. ನಿಮ್ಮ ಗಂಡ ನಿಮಗೆ ಕೊಟ್ಟ ಪ್ರೀತಿಯ ಉಡುಗೊರೆ? ಯಾವುದಿಲ್ಲ.
ಯಾವುದಿಲ್ಲ, ಡ್ರೆಸ್ ಕೊಟ್ಟಿದ್ದಾರೆ ಅಂತ ಬರೆದಿದ್ದಾರೆ. ರಾಂಗ್ ಆನ್ಸರ್. ಅರೆಗೆ ಮರೆತು ಹೋತು. ನಿಮ್ಮ ಗಂಡ ಪ್ರಥಮ ಕಾಲ್ನಲ್ಲಿ ಯಾವುದು ಮಾತಾಡಿದ್ದಾರೆ? ಕಾಲ್ ಮಾಡಲಿಲ್ಲ, ಮೆಸೇಜಲ್ಲಿ ಮಾತಾಡಿದ್ರು. ಓ ವೆರಿ ಗುಡ್. ಇದರಲ್ಲಿ ಹಲೋ ಅಂತ ಬರೆದಿದ್ದಾರೆ. ರಾಂಗ್ ಆನ್ಸರ್. ನಿಮ್ಮ ಪರಿಚಯ, ನಿಮಗೆ ಗಂಡನ ಜೊತೆ ತಿರುಗಾಡ್ಬೇಕಂತ ಹೋಗಿದಾಗ ಯಾವ ಪ್ಲೇಸನ್ನು ಆಯ್ಕೆ ಮಾಡ್ತೀರಿ? ಕರ್ಕೊಂಡೋಗೋ ಪ್ಲೇಸ್? ದೇವಸ್ಥಾನ. ಎಸ್, ಟೆಂಪಲ್ ಬರೆದಿದ್ದಾರೆ. ನಿಮ್ಮ ಅಡ್ಡ ನಾಮ ನೋಡುವಾಗಲೇ ಗೊತ್ತಾಗ್ತದೆ ನೀವು ದೇವಸ್ಥಾನಕ್ಕೆ ಹೋಗುವರಂತೇಳಿ. ನಿಮಗೆ ನಿಮ್ಮ ಗಂಡ ಕೋಪ ಮಾಡಿದ ದಿನ ಉಂಟಾ? ಉಂಟು. ಡೈಲಿ, ದಿನಾಲು. ರೈಟಾ? ರೈಟ್ ಅಲ್ಲ? ನಿಮ್ಮ ಗಂಡ ವ್ಯಾಯಾಮ ಅಥವಾ ಯೋಗ ಮಾಡ್ತಾರೆ? ಇಲ್ಲ. ಇಲ್ಲ. ರೈಟ್ ಆನ್ಸರ್. ನಿಮ್ಮ ಗಂಡ ಇಷ್ಟಪಡುವ ಚಲನಚಿತ್ರ ಯಾವುದು? ತುಳು ಜಾಸ್ತಿ ನೋಡ್ತೇನೆ. ತುಳು. ದರ್ಶನ್ ಮೂವಿ ಅಂತ ಬರೆದಿದ್ದಾರೆ. ರಾಂಗ್ ಆನ್ಸರ್. ಮತ್ತೆ ನಿಮ್ಮ ಗಂಡ ರಾತ್ರಿ ಕೆಲಸ ಮಾಡಿ ಮನೆಗೆ ಬರುವ ಸಮಯ ಎಷ್ಟು? ಬೆಳಿಗ್ಗೆ, ಅದು ತೊಂದರೆ ಇಲ್ಲ. ಬೆಳಗ್ಗೆ ಹೇಳುವ ಸಮಯ ಎಷ್ಟು? 6 ಗಂಟೆ. 6:30ರಿಂದ 7 ಅಂತ ಕೇಳಿದ್ದೇವೆ. ಸರಿ ಉಂಟಲ್ಲ? ರೈಟ್. ನಿಮ್ಮ ಗಂಡ ಅಡಿಗೆ ಮಾಡೋದಾದ್ರೆ ಯಾವುದು ಆಹಾರ ಪದಾರ್ಥ ತಯಾರು ಮಾಡ್ತಾರೆ? ಮಾಡ್ತೇನೆ, ಬಿರಿಯಾನಿ ಮಾಡಿ. ಓ, ಅದಾವಲಿ. ಪೊಟ್ಯಾಟೊ ಡಿಶ್. ರಾಂಗ್ ಆನ್ಸರ್. ಬಿರಿಯಾನಿ ಮನ್ಪೇರಿಗೆ ಎಡ್ಡೆ ಗಂಡನಿ ದಿಕ್ಕದಿರಿ ಅರ್ಪಿತಾಗಿ ಅಂತ ಚಾನ್ಸ್. ಎಷ್ಟು ಗಂಟೆಗೆ ಹೇಳ್ತಾರೆ? ಆಯ್ತಲ್ಲ? ಆಯ್ತು. ನಿಮಗೆ ಸರ್ಪ್ರೈಸ್ ಆಗಿ ಯಾವುದಾದ್ರೂ ವಸ್ತ್ರ ತಂದಿದ್ದಾರೆ ನಿಮಗೆ? ಇವರು ಇಲ್ಲ. ಇಲ್ಲ. ಸರಿ, ಒಟ್ಟಿಗೆ ಧನ್ಯವಾದ. ನಿಮ್ಮ ಗಂಡ ನಿಮಗೆ ಕೊಟ್ಟ ಪ್ರೀತಿಯ ಉಡುಗೊರೆ? ವಾಚ್. ರೈಟ್ ಆನ್ಸರ್, ವಾಚ್. ನೀವು ಪರಿಚಯ ಆದಾಗ ಪ್ರಥಮ ಕಾಲ್ ಮಾಡುವಾಗ ಹೇಳಿದ ಮಾತೇನು? ಹೆಲೋ. ಎಸ್, ರೈಟ್ ಆನ್ಸರ್. ನಿಮಗೆ ಗಂಡನ ಜೊತೆ ತಿರುಗಾಡಬೇಕಾದ್ರೆ ಯಾವ ಸ್ಥಳಕ್ಕೆ ಹೋಗ್ತೀರಿ? ಮೋಸ್ಟ್ಲಿ ಟೆಂಪಲ್. ದೇವಸ್ಥಾನ, ಟೆಂಪಲ್. ಪಿಲಿಕುಳ ಬರೀತಾರೆ. ರಾಂಗ್ ಆನ್ಸರ್. ಅಲ್ಲ, ನಾಮ ಉಂಟು ದೇವಸ್ಥಾನದ ಬಂದು ಪಿಲಿಕುಳ ಅವರು ಇಷ್ಟಪಟ್ಟರು. ನಿಮ್ಮ ಗಂಡ ಕೋಪ ಮಾಡಿದ ದಿನ ಉಂಟಾ? ಉಂಟು. ಇಲ್ಲ ಪಾಪಲ್ಲ, ಗಂಡನ್ನು ಬುರ್ದು ಕೊಡ್ತಿದ್ದೀರಿ. ಉಂಟಲ್ಲ? ಉಂಟತೆ ಗುಂಡಿಗೆ ಕೂರ್ತಾರೆ. ರಾಂಗ್. ಪಕ್ಕ. ನಿಮ್ಮ ಗಂಡ ವ್ಯಾಯಾಮ ಅಭ್ಯಾಸ ಮಾಡ್ತಾರ? ಇಲ್ಲ. ರಾಮ ಧ್ಯಾನ ಮಾಡುತ್ತಾರೆ? ಧ್ಯಾನ, ಯೋಗ ಧ್ಯಾನ ಉಂಟು. ರಾಂಗ್ ಆನ್ಸರ್. ಇಲ್ಲ ಅಂತ ಬರೀತೀರಿ. ರಾಮ ಧ್ಯಾನ ಮನ್ಪೇರೆ? ಇಲ್ಲ 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 ಇಲ್ಲ. ರಾಂಗ್. ರೈಟ್ ರೈಟ್ ರೈಟ್. ನಿಮ್ಮ ಗಂಡ ಇಷ್ಟಪಡುವ ಚಲನಚಿತ್ರ ಯಾವುದು? ಫೇವ್ರೆಟ್ ಅಂತ ಇಲ್ಲ, ಇಷ್ಟ ಅಂತ ಇಲ್ಲ ಯಾವುದು ಕೂಡ. ಚಲನಚಿತ್ರ ಯಾವುದು? ಮೂವಿ ನೇಮ ಯಾವುದು? ರೀಸೆಂಟ್ಲಿ ಅಲ್ಲ, ನಿಮ್ಮ ಇಷ್ಟಪಡ ಅವರು ಬರೆದಿದ್ದಾರೆ ಎಂದು ಇಷ್ಟಪಡುವ ಚಲನಚಿತ್ರ. ರೀಸೆಂಟ್ಲಿ ರಾಮಶ್ಯಾಮಭಾಮ. ಎಸ್, ರಾಮಶ್ಯಾಮಭಾಮ. ರಾಮಶ್ಯಾಮಭಾಮ. ಬೆಳಗ್ಗೆ ಎಷ್ಟು ಗಂಟೆಗೆ ಹೇಳುತ್ತಾರೆ? 6 ರಿಂದ 7. ಒಂದು ಹೇಳಿ. 7. ಎಸ್, ಕರೆಕ್ಟ್. 7 ರೈಟ್ ಆನ್ಸರ್. ನಿಮಗೆ ಸರ್ಪ್ರೈಸ್ ಆಗಿ ನೀವು ಉಡುಗೊರೆ ಕೊಟ್ಟಿದ್ದೀರಾ? ಡ್ರೆಸ್ ಐಟಮ್ ಅನ್ನು ಸರ್ಪ್ರೈಸ್ ಆಗಿ ಕೊಟ್ಟಿದ್ದೀರಾ ನಿಮ್ಮ ಹೆಂಡತಿ? ಕೊಟ್ಟಿದ್ದೀರಾ? ಇಲ್ಲ. ರೈಟ್ ಆನ್ಸರ್. ಇಲ್ಲ. ನಾನಲ್ಲ ಎತ್ತದು ಗೊರ್ಲೆ. ನಿಮ್ಮ ಗಂಡ ಅಡುಗೆ ಮಾಡೋದಾದ್ರೆ ಯಾವುದು ಆಹಾರ ಪದಾರ್ಥ ತಯಾರು ಮಾಡ್ತಾರೆ? ಬೇಳೆ ಸರ್. ಅಡುಗೆ ಮಾಡುವುದಿಲ್ಲ ಅಂತ ಬರೀತಾರೆ. ಎಲ್ಲ ಬೇಲೆ ಸಾರು ಮನ್ಬೋಡು ಅದೇ ಇನಿ ಮೂಲ ಒನಸುಂಡು ಎಲ್ಲ ಮಲ್ಪೋಡು. ಅದೇ ಸರಿ, ಥ್ಯಾಂಕ್ ಯು. ಹಾಕಿರಿದ ನಮ್ಮ ಪದ್ಯಕ್ಕೆ ರೆಡಿ ಅಲ್ಲಿ. ಕೊಟ್ಟ ಪ್ರೀತಿಯ ಉಡುಗೊರೆ ಡ್ರೆಸ್. ತಪ್ಪು. ಉಂಗುರ. கொஞ்சம் டைம் விடுங்க.
ನೀವು ಪರಿಚಯ ಆದಾಗ, ನೀವು ಫೋನ್ ಮಾಡಿದಾಗ ಪ್ರಥಮವಾಗಿ ಮಾತಾಡಿದ್ದು ಏನು? ಹೆಲೋ. ನೋ. ಅತ್ಯಾನ್ ಪ್ರಥಮಗೆ ಐ ಲವ್ ಯು ಒಂದು ಬರೀ ಪನ್ಪುಣಿಗೆ ಶುರುಕೆ ఆయన ಪಿತ್ತಲ ಬಿದೆ ಊರ್ಡು. ನಿಮಗೆ ಗಂಡನ ಜೊತೆ ತಿರುಗಲಿಕ್ಕೆ ಹೋದಾಗ ನೀವು ಇಷ್ಟಪಡುವ ಯಾವ ಪ್ಲೇಸಿಗೆ ಹೋಗಿದ್ದೀರಿ? ಐಡಿಯಲ್ ತೊಕೊಟ್ಟು. ಪಲ್ಲೆ ಪಲ್ಲೆ ಸರಿ ಬಲ್ಲೆ ಸರಿ ಬಲ್ಲೆ ಕರೆಕ್ಟ್ ಉಂಟು ಪಲ್ಲೆ ತೊಕೊಟ್ಟು ಐಡಿಯಲ್ ಮಾಲ್ಗೆ ಪೋತಿನಿಂದ ಬರುತ್ತೀರಿ. ರಾಂಗ್. ನಿಮ್ಮ ಗಂಡ ಕೋಪ ಮಾಡಿದ ದಿನ ಉಂಟಾ? ಉಂಟು. ರಾಬ ಒಂದು ಅನ್ನ ಸರಿ ಬರ್ತದೆ ರೈಟ್ ಉಂಡುಗೆ. ನಿಮ್ಮ ಗಂಡ ವ್ಯಾಯಾಮ ಯೋಗ ಅಭ್ಯಾಸ ಮಾಡುತ್ತಾರಾ? ಇಲ್ಲ. ಇಲ್ಲ ತಿರ್ಗಲ ಗುರುಪುನಿ ಇಲ್ಲ ಇಲ್ಲ ರೈಟ್ ಆನ್ಸರ್. ಬಕ ನಿಮ್ಮ ಗಂಡ ಇಷ್ಟಪಡುವ ಚಲನಚಿತ್ರ ಯಾವುದು? ಕಾಮಿಡಿ ಮೂವೀಸ್. ಮುಂಗಾರು ಮಳೆ. ರಾಂಗ್ ಆನ್ಸರ್. ನಿಮ್ಮ ಗಂಡ ಮನೆಯಲ್ಲಿ ಅಡುಗೆ ಮಾಡುತ್ತಾರಾ? ಮಾಡುದಾದ್ರೆ ಯಾವುದು? ಎಗ್ ಬುರ್ಜಿ. ಎಗ್ ಬುರ್ಜಿ. ಮ್ಯಾಗಿ ಮಲ್ಪೂರಿಗೆ ಮ್ಯಾಗಿ. ರಾಂಗ್ ಆನ್ಸರ್. ನಿಮ್ಮ ಗಂಡ ಬೆಳಿಗ್ಗೆ ಎಷ್ಟು ಗಂಟೆಗೆ ಎದ್ದು ಹೇಳ್ತಾರೆ? 7:30. ಅವು ಪಂಡ ಆಫೀಸಿಗೆ ಪಂಚಿಂಗ್ ಅವು ಟೈಮ್ ಕರೆಕ್ಟ್ 7:30 ಸರಿ ರೈಟ್ ಆನ್ಸರ್. ನಿಮ್ಮ ಸರ್ಪ್ರೈಸ್ ಆಗಿ ಯಾವುದಾದ್ರೂ ವಸ್ತ್ರಗಳನ್ನು ತಂದಿದ್ದೀರಾ? ಇಲ್ಲ. ರೈಟ್ ಆನ್ಸರ್. ಇಲ್ಲ. ಸರಿ ಧನ್ಯವಾದ. ಅಟ್ಟನೆ ಮಂತ್ರಿಸಿದ ಗೇಮ್ಸ್ ಇನಾಮನ್ನು ಪಡೆದ ಚಿತ್ರ ಇರುವುದಿಗೆ ಏಕೈ ಕೋಡಿಯಾದ ತಾಟಿ ಪಟ್ಟದು ಅಭಿನಂದನೆ ಕೊರ್ಕ. ಜೀವವೀಣೆ ನೀಡು ಮಿಡಿತದ ಸಂಗೀತ. ಭಾವಗೀತೆ ಬಾಳಿನ ಸಂಗೀತ. ಇಂದು ಮಿಲನದ ಸಂತೋಷ ಸುಖ ಸಂತೋಷ ಶುಭ ಸಂದೇಶ ಸಂದೇಶ ಸಂದೇಶ. ಜೀವವೀಣೆ ನೀಡು ಮಿಡಿತದ ಸಂಗೀತ. ಬಿಡಿಯುವ ಮನಗಳು ಎರಡು, ಮಿಡಿತದ ರಾಗವು ಒಂದೇ. ಮಿಂಚುವ ಕಣ್ಣಂಚಿನ ಸಂಚು ಇಂದು ಒಂದೇ. ತಪ್ಪಿಸುವ ಹೃದಯಗಳೆರಡು, ಪಾಪದ ವೇಗವು ಒಂದೇ. ಸೇರುವ ಶುಭ ಸಮಯದಿ ವಿರಹ ಇರಿದು ಮುಂದೆ. ಭಾವಗೀತೆ ಬಾಳಿನ ಸಂಗೀತ. ಜೀವವೀಣೆ ನೀಡು ಮಿಡಿತದ ಸಂಗೀತ.
ಮಹೋತ್ಸವವಿಂದು ರಚಿಸುವ ನಾವರುದಿನ ಮುದದ ಪ್ರೇಮ ಗಮನ ಲಲನ ಕನಸಿನ ರಾತ್ರಿಯು ಕಳೆದು ಬಂದಿರೆ ನೆನೆಸಿದ ಹಗಲು ಕಾಣುವ ಹೊಂಬಿಸಿಲಿನ ಸುಖದ ಸೂರ್ಯ ಕಿರಣ ಭಾವಗೀತೆ ಬಾಳಿನೊಲುಮೆಯ ಸಂಕೇತ ಜೀವ ವೀಣೆ ನೀಡು ಮಿಡಿತದ ಸಂಗೀತ ಇಂದು ಮಿಲನದ ಸಂತೋಷ ಸುಖ ಸಂತೋಷ ಶುಭ ಸಂದೇಶ ಸಂದೇಶ ಸಂದೇಶವು ಜೀವ ವೀಣೆ ನೀಡು ಮಿಡಿತದ ಸಂಗೀತ ಭಾವಗೀತೆ ಬಾಳಿನೊಲುಮೆಯ ಸಂಕೇತ ರಂಜನಾ ಮಲ್ಪೆರೊಳಗೆ ಬಂದುಳೆ ತುಳು ಕಲ್ಪನೆ ಚಿತ್ರ ತುಳು ಭಾಷೆ ಪಂಡ ತುಳುನಾಡದ ಜನಗಳಿಗೆ ಭಾರಿ ಇಷ್ಟದ ಭಾಷೆ ದಯ ಪಂಡ ಏತು ಪೊರ್ಲದ ಭಾಷೆ ನಮ್ಮ ತುಳು ಸಾರ ಹೆಸರದ ತಾಮರೆ ಪಂಡಿ ಪಾಯಿಡು ಕೇಂಡಿಕೆ ಬಿಟ್ಟು ಒರ್ಕರು ಅಮೃತದ ನರರೆ ಇಂಚೆತ್ತಿನ ತುಳುವ ಭಾಷೆಡು ಮಡುತ್ತಿನ ಚಿತ್ರ ಕಬಿತದ ಸಾವಿಗೆ ಸ್ವರದಿಂಜಾದ ನಿಕೃದೊಂಬತ್ತು ಬರೊಳಿರು ಶ್ರೀ ವಿದ್ಯಾ ಅಲ್ಲ ಪೊರ್ಲ ಸರಿ ಕಂಡುಡು ಮಿತ್ತು ಚಾವಡಿಡೆ ಪಕ್ಕಿಲು ಮೂಜಿ ಒಂಜಿ ಗೂಡುಡು ಬದುಕುಂದುಂಡುಗೆ ಐಂಡು ಒಂಜಿ ಕಿನ್ನಿಗರೆಂಗೆ ಹುಟ್ಟುಂದುಂಡುಗೆ ಪಕ್ಕಿಲು ಮೂಜಿ ಒಂಜಿ ಗೂಡುಡು ಬದುಕುಂದುಂಡುಗೆ ಐಂಡು ಒಂಜಿ ಕಿನ್ನಿಗರೆಂಗೆ ಹುಟ್ಟುಂದುಂಡುಗೆ ಸಿಂಗರದಾಂತೆ ಬಂಗರ ದಿನಸು ಸಿಕ್ಕುಂದುಂಡುಗೆ
ಶಾಂತವೇ ನಾ ಕಂಡೆ ನನ್ನದೇ ಹೊಸ ಲೋಕವ ಈ ಸ್ನೇಹ ಆಸೆ ಹಾಸಿ ಕಾದೆ ನಡೆರಿ ಕನಸ ಹೊಸಗೆ ಬಿಡಲು ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಇರುಮಾತೆಗೆ ಹೊಸ ಭಾಷೆಯಿದು ರಸಕಾವ್ಯವಿದು ಇದ ಹಾಡಲು ಕವಿ ಬೇಕೆ ಥ್ಯಾಂಕ್ ಯು ತುಂಬ ಅದ್ಭುತವಾಗಿ ಹೇಳಿದ್ದಾರೆ ಥ್ಯಾಂಕ್ ಯು